ನಾನೀಗ ಬರುವಾಗ ದಾರಿಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಶ್ರದ್ಧಾಂಜಲಿ ಬೋರ್ಡ್. ಅದರಲ್ಲಿ ಕೆರೆಮನೆ ನಳಿನಿ ಅಮ್ಮ ಅಂತ ಬರೆದಿದೆ. ನಳಿನಿ ಅಮ್ಮ, ನಿಜವಾಗಿಯೂ ಅವರು ಅಮ್ಮ. ನಾನು ಅವರನ್ನು ಅನೇಕ ವರ್ಷಗಳೊಳಗೆ ನಾವು ಭಾಳ ಆತ್ಮೀಯರಾಗಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ಮುಖ್ಯವಾಗಿ 88-89ರಿಂದ ಪ್ರಾರಂಭವಾದಂಥ ಸಾಕ್ಷರತಾ ಆಂದೋಲನದಲ್ಲಿ ಕೂಡ ಭಾಳ ಒಟ್ಟೊಟ್ಟಾಗಿ ನಾವು ಕೆಲಸ ಮಾಡಿದ್ದೆವು. ಅಮ್ಮ, ಅವರಲ್ಲಿ ತಾಯಿಯ ಮನಸ್ಸು, ತಾಯಿಯ ಆ ಪ್ರೀತಿಯ, ಸಹನೆಯ ಮತ್ತು ಸಮಾನತೆಯ ಮನಸ್ಸು ಅವರಲ್ಲಿ ಇದ್ದದನ್ನು ನಾನು ಕಂಡಿದ್ದೇನೆ. ತಾಯಿ ಯಾವ ರೀತಿಯಲ್ಲಿ ಮಕ್ಕಳನ್ನು ಸಮಾನವಾಗಿ ಕಾಣ್ತಾಳೋ, ಯಾವ ರೀತಿ ಸಮಾನವಾಗಿ ಪ್ರೀತಿ ಮಾಡ್ತಾಳೋ, ಯಾವ ರೀತಿ ಕುಂದುಕೊರತೆಗಳಲ್ಲಿ ಸಮಾನವಾಗಿ ಹಂಚ್ತಾಳೋ, ಆ ಮನಸ್ಸು ಅವರಲ್ಲಿತ್ತು. ಆ ಮನಸ್ಸೇ ಅವರನ್ನು ಬಹಳ ಎತ್ತರಕ್ಕೆ ತಂದಿತ್ತು. ಅವರು ಸಮಾಜವನ್ನು ಪ್ರೀತಿಸಿದ್ದಾರೆ. ಸಮಾಜದ ಆ ಒಂದು ಕಲ್ಪನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ನೊಂದವರಿಗೆ, ಕಷ್ಟದಲ್ಲಿದ್ದವರಿಗೆ ಅಥವಾ ಸಹಾಯ ಹಸ್ತವನ್ನು ಅಪೇಕ್ಷಿಸುವಂಥವರಿಗೆ ಬಹಳ ಪ್ರೀತಿಯಿಂದ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ. ದಿವಂಗತ ನಳಿನಿ ಲೋಕಪ್ಪ ಗೌಡ್ರವರು ಒಬ್ಬ ಆದರ್ಶ ತಾಯಿಯಾಗಿ, ಒಬ್ಬ ಉತ್ತಮ ಪ್ರೀತಿಯ ಮಗಳಾಗಿ ಕುಟುಂಬದಲ್ಲಿ ಬೆಳೆದು, ಒಬ್ಬ ಆದರ್ಶ ಪತ್ನಿಯಾಗಿ, ಉತ್ತಮ ಆದರ್ಶ ತಾಯಿಯಾಗಿ, ಸೊಸೆಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ಸಹೋದರಿಯಾಗಿ ಅವರು ಆದರ್ಶ ಜೀವನವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ನುಡಿನಮನದ ಮಾತುಗಳಲ್ಲಿ ನಾವು ಕಂಡುಕೊಂಡಂತೆ ಅವರ ವಿಶಾಲವಾದಂಥ ಮನಸ್ಸು ಅದು ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಪಂಥ ಪಂಗಡದಿಂದ ಅವರ ಮನಸ್ಸು ಹೊರಗಿದ್ದು, ಎಲ್ಲರೂ ನನ್ನವರೇ, ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆಯಿಂದ ಬೇರೆ ಬೇರೆ ಸಮಾಜದ ಜನಗಳ ಬಳಿಗೆ ಹೋಗಿ ಅಲ್ಲಿ ತನ್ನಿಂದ ಏನನ್ನು ಮಾಡೋದಕ್ಕೆ ಸಾಧ್ಯವೋ, ತನ್ನಿಂದ ಏನನ್ನು ಕೊಡೋದಕ್ಕೆ ಸಾಧ್ಯವೋ ಅವೆಲ್ಲವುಗಳನ್ನು ಕೊಡುತ್ತಾ ಅವರು ಇದ್ದರು ಎನ್ನುವಂಥನ್ನು ನಾವೆಲ್ಲರೂ ಕಂಡುಕೊಂಡಂಥ ಸತ್ಯಾಂಶ. ನಮ್ಮ ಸಂಸ್ಥೆಗಳಲ್ಲಿ ಕೂಡ ಅವರು ಬಂದು ಯುವಜನ ಮೇಳವಾಗಲಿ ಅಥವಾ ನಮ್ಮ ಶಾಲಾ ವಾರ್ಷಿಕೋತ್ಸವ ಆಗಲಿ, ಮಹಿಳಾ ಸಮಾವೇಶವಾಗಲಿ, ಯಾವುದೇ ಆಗಲಿ, ತಾನು ಬೇಡ ವಾಲಿಬಾಲ್ ಆಗಲಿ, ಯುವಕರ ಮಧ್ಯೆ ಅವರೊಬ್ಬ ಯುವಕರಾಗಿ ಅಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಮಹಿಳೆಯರ ಮಧ್ಯೆಯಲ್ಲಿ ತಾನೊಬ್ಬ ಅವರ ಸಹೋದರಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಹಕರಿಸುವಂಥದ್ದು, ಇವೆಲ್ಲವುಗಳನ್ನು ನಾವು ಅವರಲ್ಲಿ ವಿಶೇಷವಾದ ರೀತಿಯಲ್ಲಿ ಕಂಡುಕೊಂಡಿದ್ದೇವೆ. ಅಂದ ಪ್ರೀತಿಯವರೇ, ನಾನು ಇಷ್ಟೇ ಹೇಳಬಲ್ಲೆ, ನಮ್ಮ ದಿವಂಗತ ಚಂಪಾ ತೈದೋಟ ನಿಮಗೆ ಗೊತ್ತಿದೆ, ಬಹಳ ಪರಿಸರವಾದಿಗಳು. ನಾವು ಅವರೊಟ್ಟಿಗೆ ತುಂಬ ಕೆಲಸ ಮಾಡಿದವರು. ಅವ್ರು ಹೆಚ್ಚಾಗಿ ಹೇಳ್ತಿದ್ದರು, ಅರವಿಂದ್ರೇ, ಒಂದು ನನಗೆ ತಿಳಿದಿದೆ, ಹುಟ್ಟಿನಿಂದ ಮಸಣದವರೆಗೆ ನನಗೆ ಗೊತ್ತುಂಟು, ಮಸಣದ ನಂತರ ಏನಂತ ನನಗೆ ಗೊತ್ತಿಲ್ಲ, ಮುಂದೆ ಏನಂತ ಗೊತ್ತಿಲ್ಲ. ಅದು ಯಾವುದೇ ಜೀವನ ಇರಬಹುದು, ಅದು ಗೊತ್ತಿಲ್ಲ ನನಗೆ. ಆದರೆ ನಾನು ಹುಟ್ಟಿನಿಂದ ನನ್ನ ಸಾವಿನವರೆಗೆ, ಮನಸ್ಸನದವರೆಗೆ ನಾನು ಏನು ಮಾಡಬೇಕು ಅದು ನಾನು ತೀರಿಸ್ತಕ್ಕಂಥ ಋಣ ಎಂಬುದಾಗಿ ಅವ್ರು ಹೇಳ್ತಿದ್ರು.
ಈ ಪರಿಸರವನ್ನು ಉಳಿಸುವಂತಾಗಲಿ, ವಿದ್ಯೆ ಕೊಡುವಂಥದ್ದಾಗಲಿ, ಸಮಾಜ ಸೇವೆ ಮಾಡುವಂತಾಗಲಿ, ಇತರನ್ನು ಪ್ರೀತಿಸುವಂತಾಗಲಿ, ಇತರರೊಟ್ಟಿಗೆ ಸಮಾಜದ ಸಮಾನತೆ ಸಮಾಜದ ಒಂದು ಬದುಕಿನ ಒಂದು ನೆಲೆಯನ್ನು ನಿರ್ಮಿಸುವುದಾಗಲಿ, ಅದು ಮಾತ್ರವೇ ಅದು ಉಳಿತದೆ. ಇತರನ ಪ್ರೀತಿಸುವಂಥದ್ದು ಮಾತ್ರ ಉಳಿತದೆ. ಮುಂದೆ ಏನಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗೆ ನಳಿನಿ ಲೋಕಪ್ಪ ಕೂಡ ಹಾಗೆ ಅವರು ಬದುಕಿದಂಥ ಹಾದಿ, ಅವರು ನಡೆದು ಬಂದಂಥ ಹಾದಿ, ಅದನ್ನು ನಾವು ನೋಡುವಾಗ ಅವರು ಮುಂದೆ ಏನು ಎಂಬಂಥ ನಿರೀಕ್ಷೆಯಲ್ಲಿ ಇದ್ದಿರಬಹುದು. ಆದರೆ ಅವರು ಅನೇಕ ಆದರ್ಶಗಳನ್ನು, ವಿಶೇಷತೆಗಳನ್ನು, ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಸಮಾಜ ಸೇವಕಿಯಾಗಿ, ಒಬ್ಬ ತಾಯಿಯಾಗಿ ಏನು ತಾನು ಸಾಧನೆ ಮಾಡಬೇಕು, ಬದುಕಬೇಕು, ಯಾವ ರೀತಿಯಲ್ಲಿ ಬದುಕಬೇಕು, ಆ ಆದರ್ಶ ಜೀವನವನ್ನು ಅವರು ಬದುಕಿ ಅದನ್ನು ಇವತ್ತು ನಮಗೆ ಬಿಟ್ಟು ಹೋಗಿದ್ದಾರೆ. ಈ ಆದರ್ಶ, ಅವರು ಬಿಟ್ಟು ಹೋದಂಥ ಎಲ್ಲ ಆದರ್ಶ ವಿಶೇಷವಾದ ಗುಣಗಳನ್ನು ನಾವು ಕೂಡ ಇರಿಸಿಕೊಂಡು ನಾವು ಬದುಕುವಾಗ ನಿಜವಾಗಿಯೂ ಅವರಿಗೆ ಶ್ರದ್ಧಾಂಜಲಿಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ನನ್ನನ್ನು ಈ ವೇದಿಕೆಗೆ ಕರೆದು ನನಗೆ ಅವಕಾಶ ಕೊಟ್ಟಂಥ ಲೋಕಪ್ಪ ಗೌಡ್ರವರಿಗೂ ಅವರ ಕುಟುಂಬಸ್ಥರಿಗೂ ನಿಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀಮತಿ ದಿವಂಗತ ನಳಿನಿರವರು ಈ ಸಮಾಜಕ್ಕೆ ಏನು ಸಮರ್ಪಿಸಿದ್ದಾರೆ, ಏನು ಕೊಟ್ಟಿದ್ದಾರೆ ಎನ್ನುವುದನ್ನು ಹ್ರಸ್ವ ಭಾಷೆಯಲ್ಲಿ ಕಾಣುವಂಥ ಒಂದು ಕಾರ್ಯಕ್ರಮ ಇದು. ಭಾಳಷ್ಟು ಸಂತೋಷ. ಮಗುವೊಂದು ಹುಟ್ಟಿದಾಗ ಸುತ್ತಲಿರುವವರೆಲ್ಲರೂ ಸಂತೋಷದಿಂದ ಇರ್ತಾರೆ. ಎಲ್ಲರಿಗೂ ಕೂಡ ಸಂತೋಷ, ಕುಟುಂಬಕ್ಕೊಂದು ಪುಟಾಣಿ ಮಗು ಜನಿಸಿತು ಅನ್ನುವಂಥದ್ದು. ಇನ್ನೊಂದು ದಿನ ಬರಲಿಕ್ಕಿದೆ. ಆ ದಿನ ಬಂದಾಗ ಸುತ್ತಲಿರುವವರೆಲ್ಲರೂ ಅಳುತ್ತಾ ಇರುವರು, ಕುಟುಂಬಸ್ಥರು ಅಳುತ್ತಾ ಇರುವರು, ಕೆಲವೊಮ್ಮೆ ಊರಿನವರು ಕೂಡ ಅಳುತ್ತಾ ಇರುವರು. ಆ ಸಂದರ್ಭದಲ್ಲಿ ನೀನು ಪ್ರಸನ್ನವದನ ಮುಖದೊಂದಿಗೆ ಮರಣ ಹೊಂದಲು ಪ್ರಯತ್ನಿಸಬೇಕು ಅನ್ನುವಂತಹ ಒಂದು ಕವಿ ಮಾತು ಇದೆ. ಈ ಮಾತಿನ ಒಂದು ರೂಪ ಇಲ್ಲಿ ಕಾಣಿಸ್ತಾ ಇದೆ. ಶ್ರೀಮತಿ ನಳಿನಿರವರು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಅವರು ಏನಾಗಿದ್ದರು ಅನ್ನುವಂಥದ್ದು. ಇವತ್ತು ಅವರು ಬಹಳಷ್ಟು ಸಂತೋಷದಲ್ಲಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಕೇಳಿದರೆ ಅವರನ್ನು ಸ್ಮರಿಸಲ್ಪಡುವಂತಹ ಒಂದು ದಿನ ಇವತ್ತು. ಎಲ್ಲರೂ ಕೂಡ ಒಳ್ಳೆಯ ಮಾತಿನ ಮೂಲಕ, ಕೆಲವೊಮ್ಮೆ ನಾವು ಆ ಕಾರ್ಯಕ್ರಮಕ್ಕೆ ಹೋದಾಗ ಸಾಂದರ್ಭಿಕವಾಗಿ ಹೇಳಬೇಕಾದಂಥ ಮಾತುಗಳಿರುತ್ತೆ. ಆ ರೀತಿ ಅಲ್ಲ. ಶ್ರೀಮತಿಯವರು ಕಳೆದ ಅವರ 80 ವರ್ಷಗಳ ಜೀವನ, 81 ವರ್ಷಗಳ ಜೀವನ, ಸಾರ್ಥಕ ಜೀವನ, ತುಂಬು ಜೀವನ ಅಂತ ನಾವು ಹೇಳ್ತೇವೆ. ಆ ಜೀವನದಲ್ಲಿ ಅವರು ಸಮಾಜದ ಪ್ರತಿ ಧರ್ಮದ, ಪ್ರತಿ ಜಾತಿಯ, ಪ್ರತಿ ವ್ಯಕ್ತಿಯಿಂದಲೂ ಕೂಡ ಗೌರವಿಸಲ್ಪಟ್ಟಿದ್ದಂತಹ ಓರ್ವ ವ್ಯಕ್ತಿತ್ವ. ನೋಡಿ, ಇವತ್ತು ಅವರು ಮರಣ ಹೊಂದಿದಾಗ ಒಂದು ಸಣ್ಣ ಕಥೆಯನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ. ಅಲೆಕ್ಸಾಂಡರ್ ಚಕ್ರವರ್ತಿಯವರು, ಈ ಪ್ರಪಂಚದ ಒಟ್ಟು ಅಧಿಕಾರವನ್ನು ತನ್ನ ಕೈಗೆ ಎಳೆದುಕೊಂಡಿದ್ದಂತಹ ಅಲೆಕ್ಸಾಂಡರ್ ಚಕ್ರವರ್ತಿ ಕೊನೆಗೆ ವೃದ್ಧಾಪ್ಯ ಸಮಯ ಬಂತು. ಅವರಿಗೆ ಮರಣ ಹೊಂದಲು ಇನ್ನೇನು ದಿನಗಳು ಮಾತ್ರ ಬಾಕಿ ಇದೆ ಅಂತ ಸಂದರ್ಭ ಬಂತು. ಅಲೆಕ್ಸಾಂಡರ್ ಚಕ್ರವರ್ತಿಯವರು ಪ್ರಪಂಚದ ದೊಡ್ಡ ದೊಡ್ಡ ವೈದ್ಯರುಗಳನ್ನು ಅವರ ಶುಶ್ರೂಷೆಗಾಗಿ ಕರೆಯಿಸಿದರು. ಪ್ರಪಂಚದ ಅತ್ಯಂತ ದೊಡ್ಡ ವೈದ್ಯರುಗಳು ಬಂದು ಅಲೆಕ್ಸಾಂಡರ್ ಚಕ್ರವರ್ತಿಯವರಿಗೆ ಚಿಕಿತ್ಸೆ ನಡೆಸಿದರು. ಆದರೆ ಒಂದಂತೂ ಸತ್ಯ, ಮರಣ ಅನ್ನುವಂತಹ ಆ ಒಂದು ಕಟ್ಟು ಸತ್ಯವನ್ನು ನಾವು ಅಂಗೀಕರಿಸಲೇಬೇಕು. ಅಲೆಕ್ಸಾಂಡರ್ ಚಕ್ರವರ್ತಿ ಕೂಡ ಪ್ರಪಂಚದ ಇಷ್ಟೊಂದು ರಾಷ್ಟ್ರಗಳ ಅಧಿಕಾರವನ್ನು ನಡೆಸಿದ್ದಾದರೂ ಕೂಡ ಇವತ್ತಲ್ಲ ನಾಳೆ ಮರಣ ಹೊಂದಲೇಬೇಕು. ಆಗ ಅವರು ತನ್ನ ಕುಟುಂಬಸ್ಥರು, ತನ್ನ ನೆಂಟರು, ತನ್ನ ಊರಿನವರು, ತನಗೆ ಶುಶ್ರೂಷೆ ನೀಡಿದಂತಹ ವೈದ್ಯರುಗಳು ಎಲ್ಲರನ್ನ ಕರೆದು ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದರು. ಪ್ರಧಾನವಾಗಿ 3 ವಿಚಾರಗಳನ್ನು ಅವರು ಹೇಳಿದರು. ಒಂದು, ನಾನು ಮರಣ ಹೊಂದಿದರೆ ಸ್ಮಶಾನ ಭೂಮಿಗೆ ನನ್ನ ಜಡ ಶರೀರವನ್ನು, ನನ್ನ ಶವ ಶರೀರವನ್ನು ಕೊಂಡು ಹೋಗುವಾಗ ನನಗೆ ಶುಶ್ರೂಷೆ ನೀಡಿದಂತಹ ಪ್ರಪಂಚದ ಅತ್ಯಂತ ದೊಡ್ಡ ವೈದ್ಯರುಗಳು ಅವರುಗಳು ನನ್ನ ಶವವನ್ನು ಹೊತ್ತು ಮುಂದೆ ಸಾಗಬೇಕು. ಒಂದನೆಯದ್ದು. ಎರಡನೆಯದ್ದು, ನಾನು ಎಷ್ಟೋ ಸಂಪಾದಿಸಿದ್ದೇನೆ, ಕೋಟ್ಯಾಂತರ ಸ್ವತ್ತು ನನ್ನಲ್ಲಿದೆ. ಈ ಸ್ವತ್ತುಗಳನ್ನು ನನ್ನ ಸ್ಮಶಾನ ಭೂಮಿ ಎಲ್ಲಿದೆಯೋ
ಆ ಸ್ಮಶಾನ ಭೂಮಿಗೆ ಹೋಗುವ ದಾರಿಯಲ್ಲಿ ಅವುಗಳೆಲ್ಲವನ್ನು ನೀವು ಹರಡಿ ಬಿಡಬೇಕು. ವಜ್ರಾಭರಣಗಳು, ಹಣಗಳು ಏನಿದೆ ಅವುಗಳಲ್ಲಿ ದೊಡ್ಡ ಮೌಲ್ಯ ಇರುವಂಥದ್ದನ್ನು ರಸ್ತೆಯಲ್ಲಿ ಹರಡಿಬಿಡಬೇಕು. ಮೂರನೇದಾಗಿ, ನನ್ನ ಶವಶರೀರದ ಕೈಗಳನ್ನು ನೀವು ಕಟ್ಟಬಾರ್ದು, ಎರಡು ಕೈಯನ್ನು ಕೂಡ ಹೀಗೆ ಹೊರಗೆ ಚಾಚುವಂತೆ ಇಡಬೇಕು ಅಂತ ಹೇಳಿದರು. ವೈದ್ಯರುಗಳಿಗೆ ಅರ್ಥವಾಗಲಿಲ್ಲ ಅಲೆಕ್ಸಾಂಡರ್ ಚಕ್ರವರ್ತಿ ಏನು ಹೇಳ್ತಾ ಇದ್ದಾರೆ, ಕುಟುಂಬಸ್ಥರಿಗೆ ಅರ್ಥವಾಗಲಿಲ್ಲ ಏನು ಹೇಳ್ತಾ ಇದ್ದಾರೆ. ಕೊನೆಗೆ ಅವರೇ ಹೇಳಬೇಕಾಯಿತು. ಅಲೆಕ್ಸಾಂಡರ್ ಚಕ್ರವರ್ತಿ ಹೇಳಿದರು, ನಾನು ಇಷ್ಟೆಲ್ಲ ಸಂಪಾದಿಸಿದ್ದೇನೆ, ಅಧಿಕಾರ ಎಲ್ಲವೂ ಕೂಡ ನನ್ನ ಕಾಲಡಿಯಲ್ಲಿದೆ, ನಾನು ಹೇಳಿದ್ದನ್ನು ಕೇಳುವ ಜನರಿದ್ದಾರೆ, ಎಲ್ಲವೂ ಕೂಡ ನನ್ನಿಲ್ಲಿದೆ. ಆದರೆ ಇವತ್ತಲ್ಲ ನಾಳೆ ನಾನು ಮರಣ ಹೊಂದಲಿಕ್ಕಿದ್ದೇನೆ. ಪ್ರಪಂಚದ ಅತ್ಯಂತ ದೊಡ್ಡ ವೈದ್ಯರುಗಳು ನನಗೆ ಶುಶ್ರೂಷೆಯನ್ನು ನೀಡಿದ್ದಾರೆ, ಆದರೆ ಮರಣ ಅನ್ನುವಂತಹ ಆ ಒಂದು ಸತ್ಯದಿಂದ ನನ್ನನ್ನು ರಕ್ಷಿಸಲಿಕ್ಕೆ ಪ್ರಪಂಚದ ಯಾವ ವೈದ್ಯನಿಗೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ಸಂದೇಶ ಈ ಜಗತ್ತಿಗೆ ತಿಳಿಯಲಿ ಅಂತ ಹೇಳಿ ನನ್ನ ಶವವನ್ನು ವೈದ್ಯರುಗಳು ಹೊತ್ತು ನಡಿಬೇಕು ಅಂತ ನಾನು ಹೇಳಿದ್ದೇನೆ. ಒಂದನೆಯದ್ದು. ಎರಡನೆಯದ್ದು, ಎಲ್ಲವನ್ನು ಸಂಪಾದಿಸಿ ಅಲೆಕ್ಸಾಂಡರ್ ಚಕ್ರವರ್ತಿ ದೇವನ ಪಾದವನ್ನು ಸೇರುವಾಗ ಕೋಟ್ಯಾಂತರ ಬೆಲೆ ಬಾಳುವ ವಜ್ರವೈಢೂರ್ಯಗಳು, ಹಣಗಳು, ಚಿನ್ನಗಳು ಎಲ್ಲವುಗಳು ಕೂಡ ಇದ್ದು ನಯ ಪೈಸೆಯನ್ನು ಕೂಡ ಅಲೆಕ್ಸಾಂಡರ್ ಚಕ್ರವರ್ತಿ ತನ್ನ ಶವಶರೀರದೊಂದಿಗೆ ಕೊಂಡು ಹೋಗಲಿಲ್ಲ ಅನ್ನುವಂತಹ ಒಂದು ಸಂದೇಶ. ನನ್ನ ಶವವನ್ನು ಹೊತ್ತುಕೊಂಡು ಹೋಗುವ ದಾರಿಯಲ್ಲಿ ವಜ್ರಗಳನ್ನು, ವೈಢೂರ್ಯಗಳನ್ನು, ಚಿನ್ನಾಭರಣಗಳನ್ನು, ಹಣದ ಕಂತೆಗಳನ್ನು ಹರಡಬೇಕು ಅನ್ನುವಂಥ ಒಂದು ಸಂದೇಶ, ಬಿತ್ತಬೇಕು ಅನ್ನುವಂಥ ಒಂದು ಸಂದೇಶ ಯಾವುದನ್ನು ಕೂಡ ಕೊಂಡು ಹೋಗಲಿಲ್ಲ. ಮೂರನೇದಾಗಿ, ಕೈಯಲ್ಲಿ ನಯ ಪೈಸೆಯನ್ನು ಕೂಡ ಅಲೆಕ್ಸಾಂಡರ್ ಚಕ್ರವರ್ತಿ ಕೊಂಡು ಹೋಗಲಿಲ್ಲ ಅನ್ನುವಂಥ ಸಂದೇಶ. ಇದರಿಂದ ಒಂದು ಸಂದೇಶ ಅಂತೂ ನಮಗಿದೆ. ಏನು ಅಂತ ಕೇಳಿದರೆ, ನಾವು ಈ ಜೀವನದಲ್ಲಿ ಏನಾಗಿದ್ದೆವೋ ಎನ್ನುವಂಥದ್ದು ದೊಡ್ಡ ವಿಚಾರವಲ್ಲ. ಮರಣ ಹೊಂದಿದ್ದಾಗ ನಮ್ಮನ್ನು ಸ್ಮರಿಸಲಿಕ್ಕೆ, ನಮ್ಮ ಬಗ್ಗೆ ನುಡಿನಮನ ನಡೆಸಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಸಾವಿರ ಜನ ಸೇರ್ತಾರೋ ಅದು ಬಹಳ ಮುಖ್ಯ. ನಾವು ಜೀವನದಲ್ಲಿ ಸಾಧಿಸಿದ್ದರ ಒಟ್ಟು ಮೌಲ್ಯವನ್ನು ಅದು ತಿಳಿಸಿಕೊಡ್ತದೆ. ಆ ರೀತಿಯಲ್ಲಿ ನೋಡುವಾಗ ದಿವಂಗತ ನಳಿನಿ ಲೋಕಪ್ಪರವರು ಪ್ರತಿ ಧರ್ಮಗಳಿಗೂ ಕೂಡ ಇವತ್ತು ಈಗ ನಾನು ಬರುವಾಗ ಹೇಳಿದರು, ನನ್ನ ಸಹೋದರ ಶಾಫಿ ಇಂಜಿನಿಯರ್ ಅವರು ಹೇಳಿದರು, ನಮ್ಮ ಹತ್ತಿರದ ಪಾಪೆತ್ತಡ್ಕ ಮಸೀದಿಯ 1985ರಲ್ಲಿ ಅಲ್ಲಿ ಶಿಲಾನ್ಯಾಸ ನಡೆಸುವಾಗ ಅದಕ್ಕೆ ಪ್ರಥಮ ಸಹಾಯವನ್ನು ನೀಡಿದವರು ಶ್ರೀಮತಿ ದಿವಂಗತ ನಳಿನಿರವರು. ಸ್ಮರಿಸಲೇಬೇಕಾಗತ್ತೆ. ಅದು ಎಲ್ಲ ಧರ್ಮೀಯರಿಗೂ ಕೂಡ ಅವರ ಒಂದು ಸಹಾಯ ಇದ್ದೇ ಇದೆ. ಇವತ್ತು ವಿಜಯ್ ಹಾರ್ವಿನ್ರವರು ಕೂಡ ಈಗ ಹೇಳಿದರು, ಅವರವ್ರ ಅಮ್ಮ, ಈ ಊರಿನ ಅಮ್ಮ ಆಗಿ ಗುರುತಿಸಲ್ಪಟ್ಟವರು, ಎಲ್ರಿಗೂ ಕೂಡ ಅಮ್ಮನಾಗಿ ನಿಂತವರವರು. ಇವತ್ತು ಆ ರೀತಿಯಲ್ಲಿ ಅವರನ್ನು ಸ್ಮರಿಸಲ್ಪಡ್ತಾ ಇದೆ. ಆ ರೀತಿ ನಾವು ಕೂಡ ಇಂತಹ ವ್ಯಕ್ತಿತ್ವಗಳು ಮರಣ ಹೊಂದಿ ದೇವನ ಪಾದ ಸೇರುವಾಗ ನಮಗೂ ಕೂಡ ಒಂದು ಸಂದೇಶ, ನಾವು ಕೂಡ ಇವತ್ತಲ್ಲ ನಾಳೆ ಮರಣ ಹೊಂದಲಿಕ್ಕಿದ್ದೇವೆ. ಮರಣ ಹೊಂದಿದ ಬಳಿಕ ನಮ್ಮನ್ನು ಸ್ಮರಿಸಲ್ಪಡುವಂತಹ ವ್ಯಕ್ತಿಗಳು, ನಮ್ಮನ್ನು ಸ್ಮರಿಸಲ್ಪಡಲಿಕ್ಕೆ ಜನಗಳಿರ್ತಾರೆ, ಸ್ವಾಮೀಜಿಗಳಿರ್ತಾರೆ, ಮಸೀದಿಯ ಗುರುಗಳಿರ್ತಾರೆ, ರಾಜಕೀಯ ನೇತಾರರು ಇರ್ತಾರೆ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ರಂಗಗಳ ನೇತಾರರು ಇರ್ತಾರೆ ಅಂತ ಕೇಳಿದರೆ ನಾವು ಮಾಡಿದ ಸಾಧನೆ ಅದು. ಆ ಸಾಧನೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅವರಿಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ ಅದೇ ಆಗಿದೆ ಅಂತ ಮಾತ್ರ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ವಿಧದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಮನುಷ್ಯನ ಬದುಕಿನಲ್ಲಿ ಇದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಈ ರೀತಿ ಭಾಗವಹಿಸಿ ನಮ್ಮ ಜೊತೆ ಭಾಳಷ್ಟು ವರ್ಷದಿಂದ ಒಡನಾಟದಲ್ಲಿದ್ದಂಥ ನಳಿನಿ ಲೋಕಪ್ಪ ಗೌಡ್ರನ್ನು ಇವತ್ತು ಆ ಭಗವಂತನ ಪಾದ ಸೇರಿದ್ದಾರೆ. ಇವತ್ತು ವಿಶೇಷವಾಗಿ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ವಿಶೇಷವಾದಂಥ ಕ್ಯಾಥಲಿಕ್ ಧರ್ಮದ ಸುಧಾಮ ಸಂಸ್ಥೆಯ ಹಿರಿಯರು, ಸಂಚಾಲಕರು, ಮಾರ್ಗದರ್ಶಕರನ್ನು ಕೂಡ ಕರೆದು ಈ ಸಂತಾಪ ಸಮಯದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಮತ್ತು ಮಾನವೀಯ ಮೌಲ್ಯವನ್ನು ಎತ್ತಿಡಿಯತಕ್ಕಂಥ ನೆಲೆಯಲ್ಲಿ ಇಸ್ಲಾಂ ಧರ್ಮದ ಗುರುಗಳನ್ನು ತರಿಸಿ ಅವರನ್ನು ಕೂಡ ಅವರ ನುಡಿಮುತ್ತನ್ನು ಲೋಕಪ್ಪ ಗೌಡ್ರ ನಳಿನಿ ಮಾತೃಶ್ರೀಯವರ ಪದಾಂಬುಜಕ್ಕೆ ಸಮರ್ಪಿಸುವಂಥ
ಮತ್ತು ವಿಶೇಷವಾಗಿ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡತಕ್ಕಂಥ ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಹಿರಿಯರು, ವಿಶೇಷವಾಗಿ ಅವರ ಕುಲಗುರುಗಳು ಆದಿಚುಂಚನಗಿರಿ ಮಠದ ಕಾಳಭೈರವೇಶ್ವರ ಮತ್ತು ಪೂಜ್ಯ ಶ್ರೀಗಳ ಅನುಗ್ರಹವನ್ನು ಪಡೆದು ಇವತ್ತು ಇಸ್ಲಾಂ ಧರ್ಮ ಹೇಳ್ತಾ ಇರೋದು ಜಗತ್ತಿನಾದ್ಯಂತ, ನೀನು ಮಾನವನಾಗಿ ಬದುಕಿದ್ರೂ ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಎಲ್ಲರ ಹಸಿವಿನ ನೋವು ಇರ್ಬೋದು, ಎಲ್ಲರ ಮಾನಸಿಕ ನೋವು ಇರ್ಬೋದು, ಅಂಥ ಸಂದರ್ಭ ಸನ್ನಿವೇಶದಲ್ಲಿ ಅನುಕಂಪ ಮತ್ತು ದಯಾತೆಯನ್ನು ಕರುಣಿಸಬೇಕು, ಆ ದೃಷ್ಟಿಯಲ್ಲಿ ನೋಡಬೇಕು ಅಂತ ಕುರಾನ್ ಅದನ್ನು ಸಾರ್ತಾ ಬಂತು. ಬೈಬಲ್ ಜೀವನದಲ್ಲಿ ಬದುಕಿನಲ್ಲಿ ಪ್ರೀತಿ ಅನ್ನೋದು ದೇವರು ಎಲ್ಲರೊಳಗಿರುವವರನ್ನು ಪ್ರೀತಿಯಿಂದ ನೋಡುವಂಥದ್ದು. ಇವತ್ತು ನಾನಿದ್ದೇನೆ, ನಾಳೆ ನಾನು ಇಲ್ಲದಾಗ್ತೇನೆ, ಆದರೆ ನನ್ನ ಪರಿವಾರ ಇರ್ತದೆ, ನಮ್ಮ ಬಂಧು ಮಿತ್ರರು ಇರ್ತಾರೆ, ಈ ದೇಶ ಇರ್ತದೆ, ರಾಷ್ಟ್ರ ಇರ್ತದೆ, ವಿಶ್ವ ಇರ್ತದೆ. ಇದರಲ್ಲಿ ಅಲ್ಪಾಯುಷ್ಯಾಗಿ ನೀನು ಬದುಕುವಾಗ ಪ್ರೀತಿಯಿಂದ ಎಲ್ಲರನ್ನು ಒಡನಾಟದಲ್ಲಿ ಪ್ರೀತಿಯಿಂದ ದೇವರನ್ನು ನೋಡುವಂಥ ಗ್ರಂಥ ಸಾಹೇಬಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತದೆ, ಮಾನವೀಯ ಮೌಲ್ಯದ ಜೊತೆಯಲ್ಲಿ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡುವುದೇ ಅದು ಭಗವಂತನಿಗೆ ಭಾಳ ಪ್ರೀತಿಯ ಸೇವೆ ಆಗಿರ್ತದೆ ಅಂತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಕಡೆ ಹೇಳ್ತಾನೆ, ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಸಿಗ್ತದೆ. ಆದ್ದರಿಂದ ಜಗತ್ತಿನ ಈ ನಾಟಕೀಯ ಈ ಪ್ರಪಂಚದಲ್ಲಿ ನೀನು ಒಳ್ಳೆಯವನಾಗಿರಬೇಕು ಅಂತಾದರೆ ಒಳ್ಳೆಯ ಮನಸ್ಸು ಬೇಕು, ಒಳ್ಳೆಯ ಭಾವನೆ ಬೇಕು, ಒಳ್ಳೆಯ ಕರ್ಮ ಬೇಕು. ಇದು ಬರಬೇಕು ಅಂತಾದರೆ ಮೊದಲು ನೀನು ನಿನ್ನನ್ನು ತಿದ್ದಿಕೊಳ್ಳಬೇಕು, ನಿನ್ನನ್ನು ನೀನು ಪರಿವರ್ತಿಸಬೇಕು. ಇದು ಜಗತ್ತಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಆ ದಾರಿಯಲ್ಲಿ ಇವತ್ತು ಲೋಕಪ್ಪ ಗೌಡರು ಮತ್ತು ನಳಿನಿ ಅವರು ಈ ದಾರಿಯನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ದೀನರ, ಆರ್ತರ, ದುರ್ಬಲರ, ಹಿಂದುಳಿದ ವರ್ಗದವರ, ಅನಕ್ಷರಸ್ಥರ ಅವರು ನಳಿನಿ ಲೋಕಪ್ಪ ಗೌಡರು ಸಮಾಜ ಸೇವಕಿಯಾಗಿ ಭಾಳಷ್ಟು ಸಮಾಜಕ್ಕೆ ಸೇವೆ ಮಾಡಿದ್ದನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಂಥ ನಮ್ಮ ವಿಟ್ಲ ಸೀಮೆಯ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಕೂಡ ಮತ್ತು ಲೋಕಪ್ಪ ಗೌಡರ ಅವರ ಕುಟುಂಬದ ಒಂದು ಸಮಸ್ಯೆಯಲ್ಲಿ ಆ ಇಡೀ ಕುಟುಂಬವನ್ನು ಪರಿವರ್ತಿಸುವಲ್ಲಿ ಭಾಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ತುಂಬ ತ್ಯಾಗ ಮಾಡಿದವರು, ಅದೆಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ದರಿಂದ ಅಂಥ ಆದರ್ಶ ಜೀವನ ಅವರ ಬದುಕಿನಲ್ಲಿ ಇವತ್ತು ಈ ಒಂದು ಸಂತಾಪ ಸಭೆಯ ಒಂದು ಉದ್ದೇಶ ಯಾರೂ ಶಾಶ್ವತ ಅಲ್ಲ. ಉಸಿರಿರುವವರೆಗೆ ಹೆಸರು, ಆಮೇಲೆ ಈ ಹಸಿರುದತ್ತವಾದಂಥ ಈ ಪ್ರಕೃತಿಯಲ್ಲಿ ಈ ದೇಹ ವಿಲೀನಾಗಿ ಹೋಗಿದೆ. ಆದರೆ ನಾವು ಮಾಡಿದ ಸಾಧನೆ, ನಾವು ಮಾಡಿದ ಒಳ್ಳೆತನ, ನಾವು ಮಾಡಿದ ಒಳ್ಳೆಯ ಕರ್ಮ ಸಿದ್ಧಾಂತ ಇದು ಯಾವತ್ತೂ ನೆನಪುಳಿಯುವಂತೆ ಮಾಡುತ್ತದೆ. ಅದನ್ನು ನಳಿನಿ ಮಾತೃಶ್ರೀಯವರು ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಇಲ್ಲಿ ಒಂದು ಮೃತ್ಯುಂಜಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಾನು ಕೆಲವು ಸಲ ದೇವಸ್ಥಾನದ ಭಾಗಕ್ಕೆ ಬಂದಿದ್ದೆ. ಒಂದು ಮಹಿಳೆಯಾಗಿ ದೊಡ್ಡ ಸವಾಲುಗಳನ್ನು ಅವರು ಆ ಸಮಯದಲ್ಲಿ ಸ್ವೀಕಾರ ಮಾಡಿದರು. ಒಂದು ಗ್ರಾಮದ ದೇವಸ್ಥಾನ ಚೆನ್ನಾಗಿರಬೇಕು, ಗ್ರಾಮಸ್ಥರಿಗೆ ಒಳ್ಳೆಯದಾಗಬೇಕು, ಗ್ರಾಮಕ್ಕೆ ಕಂಟಕ ತರತಕ್ಕಂಥ ದೋಷ ಆ ದೇವಸ್ಥಾನದಿಂದ ಆಗಬಾರದು ಅನ್ನುವಂಥ ಪ್ರಯತ್ನ ಭಾಳಷ್ಟು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಾನು ಅವರನ್ನು ಭಾಳ ಹತ್ತಿರದಲ್ಲಿ ಕಂಡಿದ್ದೆ. ಇವತ್ತು ಭಾಳಷ್ಟು ದೊಡ್ಡ ತುಂಬ ಕಾರ್ಯಕ್ರಮ ಇತ್ತು. ನಾನು ಇದೇ ರೀತಿಯ ಕಾರ್ಯಕ್ರಮ ನಾನು ಜಾರಿಕಟ್ಟೆಯಲ್ಲಿ ಕಿನ್ನುಗುಳಿಯಲ್ಲಿ ಭಾಗವಹಿಸಬೇಕಾಗಿತ್ತು ಇದೇ ಹೊತ್ತಿಗೆ. ಆದರೆ ಅನಿರೀಕ್ಷಿತ ಮತ್ತು ಅನಿವಾರ್ಯತೆ ಅನ್ನುವ ದೃಷ್ಟಿಯಲ್ಲಿ ಲೋಕಪ್ಪ ಗೌಡರು ನಮ್ಮ
ವಿಟ್ಲಕ್ಕೆ ಸಂಬಂಧಪಟ್ಟವರು ಒಂದು. ಎರಡನೇದಾಗಿ ನಮ್ಮ ವಿಟ್ಲದ ಎಲ್ಲ ಸಂಘ ಸಂಸ್ಥೆಗಳಿಗೆ ಭಾಳಷ್ಟು ಸಹಕಾರ ಕೊಟ್ಟವರು. ಅದಕ್ಕೋಸ್ಕರ ಅದನ್ನು ನೆನೆಸ್ಕೊಂಡು ಅವರು ನಳಿನಮ್ಮ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರು, ಆ ನೆನಪು ಮಾಡುವಂಥ ಒಂದು ಅವಕಾಶ ನಮಗೂ ಕೂಡ ಕೊಟ್ಟಿರೋದ್ರಿಂದ ನನ್ನ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಬಂದು ಆ ನುಡಿನಮನ ಸಂಬಂಧಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವರು ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ರಾಜಕೀಯವಾಗಿಯೂ, ಧಾರ್ಮಿಕವಾಗಿಯೂ ಒಬ್ಬ ಮಹಿಳೆಯಾಗಿ ಭಾಳಷ್ಟು ದೊಡ್ಡ ಸವಾಲುಗಳನ್ನು ಎದುರಿಸಿಕೊಂಡು ಸಮಾಜದಲ್ಲಿ ಅದರಲ್ಲಿಯೂ ಹಿಂದುಳಿದ ವರ್ಗದವರನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಅವರು ಭಾಳಷ್ಟು ದುರ್ಬಲರು ಹೇಳುವವರನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಭಾಳಷ್ಟು ಸಂಕಷ್ಟದ ದಿವಲ್ಲಿ ಒಂದು ಹೆಣ್ಣು ಮದುವೆಗೆ ಕಷ್ಟ ಉಂಟು ಅಂತ ಹೇಳಿದರೆ ಅವರ ಹೃದಯ ಶ್ರೀಮಂತಿಕೆ, ಆ ಥರದ ತುಡಿತ, ಮಿಡಿತ, ಇದನ್ನೆಲ್ಲ ನಾನು ಭಾಳ ಹತ್ತಿರದಲ್ಲಿ ಕಂಡವನಾದ್ದರಿಂದ ಅವರ ಆತ್ಮ ಆ ಭಗವಂತನ ಸಾಯುಜ್ಯಕ್ಕೆ ಪ್ರಾಪ್ತಿಯಾಗಲಿ, ಅವರ ಅಭಿಮಾನಿ ವರ್ಗದವರಿಗೆ ಸಹಿಸುವಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಅವರ ಆದರ್ಶವನ್ನು ಜೀವನದಲ್ಲಿ ಅನುಕರಣೆ ಮಾಡಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೆ ಮಾಡುವಂಥ ಶಕ್ತಿ ಕೊಡಲಿ. ಇಸ್ಲಾಂ ಧರ್ಮದ ಗುರುಗಳಿಗೆ ಮತ್ತು ಸುಧಾಮ ಸಂಸ್ಥೆಯ ಕ್ಯಾಥಲಿಕ್ ಧರ್ಮದ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಸತ್ಯಮೋದ ಧರ್ಮವಿಚಾರ ಅಂತ ಮೊದಲು ನಾನು ಪ್ರಾರಂಭಿಸುವ ಮೊದಲು ಹೇಳಿದ್ದೆ. ಧರ್ಮ ಅನ್ನೋದು ವ್ಯಾಖ್ಯಾನದ ಅರ್ಥ ನಾವೆಲ್ಲ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೇವೆ. ಧರ್ಮ ಅನ್ನೋದು ಪದದ ಅರ್ಥ ಒಳ್ಳೆಯದನ್ನು ಮಾಡೋದು, ಒಳ್ಳೆಯವನಾಗಿ ಬದುಕೋದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಡೋದು, ಇನ್ನೊಬ್ಬರಿಂದ ಒಳ್ಳೆಯದನ್ನು ಪಡೆಯೋದು. ಇದು ಧರ್ಮದ ವ್ಯಾಖ್ಯಾನ. ಅದು ಜಾತಿಯ ಮೇಲೆ ಅಥವಾ ಸಮಾಜದ ಮೇಲೆ ಇರತಕ್ಕಂಥ ತಾತ್ಪರ್ಯ ಅಲ್ಲ. ಧರ್ಮದ ಆಚರಣೆ ಭಾಳ ಮುಖ್ಯವಾದ್ದು. ಇವತ್ತು ಆ ಕಾರ್ಯವನ್ನು ಬಹುಶಃ ಲೋಕಪ್ಗೌಡರು ಭಾಳ ಚೆನ್ನಾಗಿ ಆ ತಾಯಿಯ ಮನಸ್ಸಲ್ಲಿ ಏನುಂಟು ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಲೋಕಪ್ಗೌಡ್ರೆ, ನಿಮ್ಮನ್ನು ನಾನು ಮನೆಗೆ ಎರಡು ಸಲ ಬಂದಿದ್ದೇನೆ. ಇವತ್ತು ಬರುವಾಗಲೇ ನನಗೆ ಗೊತ್ತಾಯಿತು ನೀವು ಈ ತಾಯಿಯ ಅಗಲುವಿಕೆಗೆ ಎಷ್ಟು ನಿಮಗೆ ನೋವಿರ್ಬೋದು, ಆಂತರ್ಯದಲ್ಲಿ ಆ ಕೊರಗೆ ಎಷ್ಟು ಇರ್ಬೋದು ಅಂತ ನಾನು ಅರ್ಥ ಮಾಡಿಕೊಂಡೆ. ಆದರೆ ಆ ಶಕ್ತಿ ನಿಮ್ಮಲ್ಲಿ ಆ ತಾಯಿ ಕೊಡ್ತಾಳೆ. ನಿಮಗೆ ಸಹಿಸುವಂಥ ಶಕ್ತಿ ಕೊಟ್ಟು ಮುಂದೆ ಈ ಮನೆ ನಂದಾದೀಪ ಇನ್ನಷ್ಟು ಬೆಳಗ್ತದೆ. ಭವಿಷ್ಯತ್ತಿನಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ದೇವರು ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ. ಅದರ ಜೊತೆಯಲ್ಲಿ ಸಮಾಜಮುಖಿ ಎಲ್ಲಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಎಷ್ಟು ಜನ ಅಭಿಮಾನಿಗಳು ಬಂದದ್ದು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋದಕ್ಕೋಸ್ಕರ, ತಾಯಿಯ ಜೊತೆ ಇದ್ದೇವೆ ಅನ್ನೋದಕ್ಕೋಸ್ಕರ ಬಂದಿದ್ದೇವೆ. ಖಂಡಿತ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಈ ಮನೆ ಬೆಳಗಿ ಬರಲಿ. ದಾನ ಮಾಡಿದ ನಿಮ್ಮ ಕೈಗಳನ್ನು ನೀವು ಯಾವತ್ತೂ ಗುರುತಿಸಲಿಲ್ಲ ಎಲ್ಲಿಯೂ, ಅಥವಾ ನಾನು ಮಾಡಿದ್ದೇನೆ ಕೊಟ್ಟಿದ್ದೇನೆ ಅಂತ ಎಲ್ಲಿಯೂ ಹೇಳಲಿಲ್ಲ. ಇದು ನಾನು ಭಾಳಷ್ಟು ಹತ್ತಿರದಲ್ಲಿ ನೋಡಿದವನಾದ್ರಿಂದ ಹೇಳ್ತಾ ಇದ್ದೇನೆ. ಅಂಥ ದಾನವನ್ನು, ಹೃದಯ ಶ್ರೀಮಂತಿಕೆಯನ್ನು ನೀವು ಬೆಳೆಸ್ಕೊಂಡು ಬಂದಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರಾಧ್ಯ, ನಿಮ್ಮ ಕುಲಗುರುಗಳು ಮತ್ತು ಆರಾಧ್ಯ ದೇವರು ಆ ಕಾಳಭೈರವೇಶ್ವರ ಮತ್ತು ಆದಿಚುಂಚನಗಿರಿ ಮಠದ ಪೂಜ್ಯ ಶ್ರೀಗಳ ಎಲ್ಲ ಅನುಗ್ರಹ ಮಂತ್ರಾಕ್ಷತೆ ಮತ್ತು ಎಲ್ಲ ಯತಿಗಳ ಜೊತೆಯಲ್ಲಿ ನೀವು ಒಡನಾಟದಲ್ಲಿರುವವರು, ಎಲ್ಲ ಯತಿಗಳ ಸ್ವರ್ಣ ಮಂತ್ರಾಕ್ಷತೆ ಅಕ್ಷಯವಾಗಿ ನಿಮಗೆ ಬದುಕಲ್ಲಿ ಬೆಳಗಿ ಬರಲಿ. ಇಸ್ಲಾಂ ಧರ್ಮದ ಗುರುಗಳ ಮತ್ತು ಇಸ್ಲಾಂ ಕ್ಯಾಥಲಿಕ್ ಧರ್ಮ ಗುರುಗಳ ಆಶೀರ್ವಾದ ನಿಮಗೆ ಸದಾ ಇದೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ, ಲವ್ ಈಸ್ ಗಾಡ್, ದೇವರ ಪ್ರೀತಿಯೇ ದೇವರು, ಅದಕ್ಕಿಂತ ದೊಡ್ಡ ದೇವರು ಇಲ್ಲ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಒಂದು ಹರಿನಾಮ ಸ್ಮರಣೆಯನ್ನು ಹೇಳ್ತಾ ನನ್ನ ಆಶೀರ್ವಚನ ಮುಕ್ತನ ಮಾಡ್ತೇನೆ. ಪುತ್ತೂರು ಮಹಾಲಿಂಗೇಶ್ವರ ಮತ್ತು ಮೃತ್ಯುಂಜಯೇಶ್ವರನ ದೊಡ್ಡ ಸೇವೆ ಮಾಡಿದವರು ನಳಿನಿ ಲೋಕಪ್ಪಗೌಡರು, ಆ ಸ್ವಾಮಿಯ ನಾಮ ಸಂಕೀರ್ತನೆ ನಾನು ಮಾಡ್ತೇನೆ. ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ. ಹೇಳಿ, ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. जूट जटा में गंगा धारी, जूट जटा में
ಗಂಗಾಧಾರೆ त्रिशूलधारे डमरू बजावे त्रिशूलधारे डमरू बजावे डम 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 डमरू बजावे डम 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 डमरू बजावे गूंगुटा दो नमः शिवाय गूंगुटादो नमः शिवाय ओम 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 नमः ಶಿವಾಯ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಳಿನಿ ಲೋಕಪ್ ಗೌಡರು ಇವತ್ತು ಒಳ್ಳೆಯ ಸಂದೇಶವನ್ನು ಈ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಅವರನ್ನು ಅಗಲಿದಂಥ ನಾವೆಲ್ಲರೂ ಧನ್ಯತಾಭಾವವನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಅವರ ಆದರ್ಶಗಳನ್ನು ಅಂಥ ಅಭಿಮಾನಿಗಳ ವರ್ಗ ಯಾವತ್ತು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು 3 ಜನ ಧರ್ಮೀಯರಿದ್ದೇವೆ. ನಿಮ್ಮೊಳಗೆ ಒಂದು ಶ್ವಾಸ ಇದೆ. ಈ ಶ್ವಾಸ ನಿಲ್ತದೆ ಒಂದು ದಿವಸ, ಆಮೇಲೆ ಈ ದೇಹ ಶವ ಆಗುತ್ತದೆ. ಶವಾದಂಥ ದೇಹ ಮತ್ತು ಚಲನವಲನಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಈ ಸಂದೇಶ ಏನು ಕೊಡ್ತದೆ, ಲೋಪಗೊಳ್ಳ ಅಥವಾ ನೀವೆಲ್ಲಿಯೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮೊದಲು ನೀವು ನೆನಪಿಟ್ಕೊಳ್ಬೇಕು, ನಿಸರ್ಗದ ಜೊತೆಗೆ ಪ್ರಾಣಿ ಸಂಕುಲವನ್ನು ಮಾತ್ರ ಅಲ್ಲ, ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಜೀವಿಗಳನ್ನು, ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯತಕ್ಕಂಥ ಸಾರ್ಥಕತೆಯ ಬದುಕನ್ನು ಎಲ್ಲರೂ ಕಂಡುಕೊಳ್ಬೇಕು. ಆಮೇಲೆ ಎಲ್ಲರ ಜೊತೆಯಲ್ಲಿ ಒಡನಾಟದಲ್ಲಿರಬೇಕು, ಎಲ್ಲರನ್ನೂ ಪ್ರೀತಿಸಿರಬೇಕು. ಅವರವರ ಆಚಾರಗಳು, ಅವರವರ ವಿಚಾರಗಳು, ಅವರವರ ಸಂಪ್ರದಾಯಗಳು, ಅವರವರ ಯಾವುದೇ ಆರಾಧನಾ ಸಾನ್ನಿಧ್ಯಗಳಿರಲಿ, ಪ್ರಾರ್ಥನಾ ಮಂದಿರಗಳು, ಅದೆಲ್ಲವೂ ಭಗವಂತನಿಗೆ ಹತ್ರ ಆಗಿರುವಂಥದ್ದು, ಭಕ್ತರಿಗೆ ಹತ್ರ ಆಗುವಂಥದ್ದು ಅನ್ನುವಂಥ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಈ ಕಲಿಯುಗದಲ್ಲಿ ಯಾವುದೇ ಮತೀಯವಾದಕ್ಕೆ ಹಿಂಸೆ ಮಾಡಲಿಕ್ಕೆ ಇಡೀ ಜಗತ್ತಿವತ್ತು ತೊಡತಕ್ಕಂಥ ಈ ರಾಕ್ಷಸ್ಯ ಪ್ರವೃತ್ತಿಯಿಂದ ವಿಮೋಚನೆಗೊಳ್ಳಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಬೇಕು, ಪ್ರೀತಿಸಬೇಕು. ಇಡೀ ಜಗತ್ತನ್ನು ಪ್ರೀತಿಸಿದರೆ ಭಗವಂತ ನಿಮ್ಮ ಭಾಳ ಹತ್ರದಲ್ಲಿರ್ತಾನೆ, ನಿಮ್ಮ ಜೊತೆಯಲ್ಲಿರ್ತಾನೆ, ನಿಮ್ಮನ್ನು ಮುನ್ನಡೆಸ್ತಾನೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ಈ ನುಡಿನಮನ ಕಾರ್ಯಕ್ರಮ ಈ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಅವರವರ ಅಭಿಮಾನಿ ವರ್ಗಕ್ಕೂ ಇನ್ನಷ್ಟು ಆತ್ಮಸ್ಥೈರ್ಯವನ್ನು ಕೊಡಲಿ. ಎಲ್ಲರ ಜೊತೆಯಲ್ಲಿ ಒಡನಾಟದಲ್ಲಿರತಕ್ಕಂಥ ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು ಇವತ್ತು ನಮ್ಮಲ್ಲಿ ಇಲ್ಲದಿದ್ದರೂ ಭಗವಂತನ ಸಾಯುಜ್ಯದಲ್ಲಿ ಲೀನಾದಂಥ, ಈ ಪ್ರಕೃತಿಯಲ್ಲಿ ಲೀನಾದಂತಹ ದೇಹ ಎಲ್ಲವನ್ನು ಲೋಕಹಿತ ಬಯಸತಕ್ಕಂಥ ಸದ್ಭಾವನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಶಕ್ತಿಯನ್ನು ಎಲ್ಲರ ಅಂತರಾತ್ಮದಲ್ಲಿ ಬೆಳಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವದತ್. ಅವಧೂತ ಚಿಂತನೆ. ನಳಿನಿ ಲೋಕಪ್ಪ ಗೌಡ ಅವರು ಸ್ವರ್ಗಸ್ಥರಾಗಿದ್ದಾರೆ. ನಾನೀಗ ಅವರ ಮನೆಗೆ ಬಂದಿದ್ದೇನೆ. ಅವರು ಸ್ವರ್ಗಸ್ಥರಾಗುವ 1-2 ದಿವಸಗಳ ಹಿಂದೆ ಬಂದು ಅವರ ಹತ್ರ ಮಾತಾಡಿಸಿ ಹೋಗಿದ್ದೆ. ನಾನು ಬಂದಿದೆ ಅನ್ನುವ ಮಾಹಿತಿ ಕೇಳಿ, ಅಶೋಕ್ ರೈಗಳೇ ನೀವು ಬಂದಿದ್ರ, ತುಂಬ ಸಂತೋಷ ಆಯಿತು ಅಂತ ನನ್ನ ಹತ್ರ ಸುಮಾರು 7-8 ನಿಮಿಷಗಳ ಕಾಲ ನನ್ನ ಹತ್ರ ಮಾತಾಡಿದ್ರು. ತುಂಬ ಹುಷಾರಾಗಿದ್ದರು. ಈಗಲ್ಲ, ನನಗೆ ಸುಮಾರು ನಾನು 15 ವರ್ಷದ ಹಿಂದೆ ಕೂಡ ಅವರನ್ನು ಭೇಟಿ ಮಾಡಿದ್ದೆ. ನಾನು ಶಾಸಕನಾಗಬೇಕು ಅನ್ನುವ ಕನಸು ಕಾಣುವರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ನನಗೆ ಆಗ ಬಂದಾಗ ಅವರ ರಾಜಕೀಯ ಜೀವನದ ಬಗ್ಗೆ ನನ್ನಲ್ಲಿ ಚರ್ಚೆ ಮಾಡ್ತಾ ಇದ್ದರು. ಅಶೋಕ್ ರೈಗಳೇ, ಪುತ್ತೂರಿಗೆ ಒಬ್ಬ ಒಳ್ಳೆಯ ಲೀಡರ್ ಬೇಕು, ನೀವು ಕೂಡ ರಾಜಕೀಯಕ್ಕೆ ಬಂದು ನೀವು ಇಲ್ಲಿ ಶಾಸಕನಾಗಬೇಕು,
ನನ್ನ ಪೂರ್ತಿ ಸಹಕಾರ ಇದೆ ಅನ್ನೋ ವಿಚಾರಗಳನ್ನು ಮತ್ತೊಂದಷ್ಟು ವಿಚಾರಗಳನ್ನು ಪುತ್ತೂರಿನ ಬಗ್ಗೆ ಕೂಡ ನನ್ನ ಹತ್ರ ಹಂಚಿಕೊಂಡದ್ದು, ಇಲ್ಲಿನ ದೇವಸ್ಥಾನದ ವಿಚಾರದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡದ್ದು. ಅವರು ಕೃಷಿಕರ ಜೊತೆಗೆ ಒಬ್ಬರು ಉದ್ಯಮಿಗಳು ಕೂಡ ಆಗಿದ್ದರು. ತನ್ನ ಉದ್ಯಮದಲ್ಲಿ ಬಂದಂಥ ಒಂದು ಅಷ್ಟು ಹಣವನ್ನು ಬಡವರಿಗಾಗಿ, ಈ ದೇವಸ್ಥಾನಕ್ಕಾಗಿ, ಧರ್ಮಕ್ಕಾಗಿ ಅವರು ಕೊಟ್ಟವರು. ಈ ಹಿಂದೆ ನಾನು ಶಾಸಕನಾದ ನಂತರ ಕೂಡ ನನ್ನ ಹತ್ರ ಬಂದು ಒಂದು ದಿವಸ ಅವರು ಕುಟುಂಬ ಸಮೇತರಾಗಿ ನನ್ನ ಹತ್ರ ಬಂದು, ಆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಅಶೋಕ ರೈಗಳೇ, ನೀವು ಅಲ್ಲಿ ಬರಬೇಕು. ಆ ದೇವಸ್ಥಾನ ಅಂತ ಹೇಳಿದ್ರೆ, ಆ ತಾಯಿ ಅಂತ ಹೇಳಿದ್ರೆ, ನಾನು ಆ ದೇವಸ್ಥಾನದಲ್ಲಿ ನನಗೆ ಕೆಲಸ ಮಾಡಬೇಕು ಅಂತ ಭಾರಿ ಮನಸ್ಸಿದೆ, ಇನ್ನಷ್ಟು ಅದರ ಅಭಿವೃದ್ಧಿಗಳಾಗಬೇಕು ಅನ್ನುವ ಕನಸನ್ನು ಕೂಡ ಕಂಡಿದ್ರು. ಅವರಿಗಾಗಿ ಅವರು ಏನು ನನ್ನ ಹತ್ರ ಹೇಳಿಲ್ಲ, ನನಗೆ ರಸ್ತೆ ಆಗಬೇಕು, ಇನ್ನೊಂದು ಆಗಬೇಕು, ಬೇರೆಯದಾಗಬೇಕು. ಅವರ ಕನಸು ಎರಡು ಮಾತ್ರ ಇತ್ತು. ಒಂದು ದೇವಸ್ಥಾನದ ಬಗ್ಗೆ ಕನಸು ಇತ್ತು, ಇನ್ನೊಂದು ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಅವ್ರದ್ದು ಕನಸು ಇತ್ತು. ಅವರು ಇಷ್ಟು ಬೇಗ ಸ್ವರ್ಗಸ್ಥರಾಗ್ತಾರೆ ಅಂತ ನಾನು ಖಂಡಿತ ಅನಿಸಿರಲಿಲ್ಲ. ಅಂದರೆ ಮೊನ್ನೆ ಅವರನ್ನು ನಾನು ಭೇಟಿ ಮಾಡಿ ಮಾತಾಡುವಾಗ ತುಂಬ ಹುಷಾರಾಗಿದ್ದರು. ಆನಂತರ 2 ದಿವಸದ ನಂತರ ನಾನು ಪೇಪರ್ ನೋಡುವಾಗ ನನಗೆ ದಿಗ್ಭ್ರಮೆ ಆಯಿತು ಒಮ್ಮೆ ಈ ಸುದ್ದಿಯನ್ನು ಕೇಳಿ. ಇವತ್ತು ಮನುಷ್ಯನಿಗೆ ದೇವರು ಹುಟ್ಟು ಸಾವು ಅನ್ನೋದು ಸಹಜ. ಅದರ ಮಧ್ಯ, ಹುಟ್ಟು ಮತ್ತು ಸಾವು ಮಧ್ಯ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ಜೀವನ ಪರ್ಯಂತ ಇರುವಂಥದ್ದು, ಸಮಾಜ ಅದನ್ನು ಗುರುತಿಸುವಂಥದ್ದು. ಇವತ್ತು ಈ ಕಾರ್ಯಕ್ರಮಕ್ಕೆ 2,000ದಿಂದ ಹೆಚ್ಚು ಜನ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಬೇರೆ ಬೇರೆ ದೂರದಿಂದ ಜನ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಊಟ ಮಾಡಲಿಕ್ಕೆ ಅಂತ ಬಂದವರು ಯಾರೂ ಇಲ್ಲ. ನಳಿನಿ ಲೋಕಪ್ಪ ಗೌಡ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಂದಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರ ಈ ಕೊನೆಯ ಕ್ಷಣವನ್ನು, ಈ ಕೊನೆಯ ಸಮಯದ ಈ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗುವಂಥ ಕೆಲಸಗಳಾಗಿದೆ. ಅವರ ಕುಟುಂಬ ಕೂಡ ನಾನು ನೋಡಿದ್ದೇನೆ ಹತ್ತಿರದಿಂದ. ಒಂದು ತಾಯಿಯನ್ನು ತಮ್ಮ ಮಕ್ಕಳು ಇಲ್ಲ ತಮ್ಮ ಗಂಡ ಯಾವ ರೀತಿ ಪ್ರೀತಿ ಮಾಡ್ತಾರೆ, ಯಾವ ರೀತಿ ಗೌರವ ಕೊಡ್ತಾರೆ, ಅದನ್ನು ಬಹುಶಃ ಈ ಕುಟುಂಬದಿಂದ ನೋಡಿ ಕಲಿಬೇಕು ಅನ್ನೋ ವಿಚಾರ. ಯಾಕಂದರೆ ಅವರ ಗಂಡ ಕೂಡ ಹಾಗೆ, ಅವರ ಬಗ್ಗೆ ಅತ್ಯಂತ ಕಾಳಜಿ ಇದ್ದವರು. ಅವರು ಮಾತಾಡುವ ರೀತಿ ನೀತಿ, ಆ ಮಕ್ಕಳು ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ, ಇದೆಲ್ಲ ನಾವು ಕೂಡ ಸಮಾಜಕ್ಕೆ ಒಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಒಳ್ಳೆಯ ಮಹಿಳೆ ಸಮಾಜ ಸೇವೆ ಮಾಡ್ತಿರೋನು ಈ ಸಮಾಜ ಕಳ್ಕೊಂಡಿದೆ. ನಮ್ಮ ಹತ್ರ ಇನ್ನು ಹೇಳಲಿಕ್ಕೆ ಏನಿಲ್ಲ. ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದೇವರವರಿಗೆ ಅವರು ಸ್ವರ್ಗಕ್ಕೆ ಹೋಗಲಿ, ಅವರ ಕುಟುಂಬ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕಲಿ, ಬಾಳಲಿ, ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಕೊಡಲಿ. ಅವರ ಪತಿ ಕೂಡ ಇದ್ದಾರೆ, ಅವರಿಗೂ ಕೂಡ ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ. ನಿಮ್ಮ ಜೊತೆಯೆಲ್ಲ ನಾವು ಇದ್ದೇವೆ, ಯಾವಾಗಲೂ ನಾವು ನಿಮ್ಮ ಜೊತೆ ಇದ್ದೇವೆ. ನೀವು ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಕೆಲಸಗಳಾಗಿ, ಆ ಮೂಲಕ ಏನು ನಳಿನಿ ಲೋಕಪ್ಪ ಗೌಡ ಅವರ ಚಿಂತನೆಗಳಿತ್ತು, ಅದಕ್ಕೆ ನೀವು ಇನ್ನೇ ಮುಂದೆ ಮಾಡುವಂಥ ಕಾರ್ಯ ಅವರಿಗೆ, ಅವರು ಸ್ವರ್ಗದಲ್ಲಿ ನಿಂತು ಅದನ್ನು ನೋಡುವಂಥ, ಸಂತೋಷ ಪಡುವಂಥ ಸಮಯ ಆಗಲಿ ಅಂತ ನಾನು ನಿಮಗೆ ಶುಭವನ್ನು ಕೋರ್ತೇನೆ. ನಳಿನಿ ಅಂತ ಹೇಳಿದ್ರೆ ಸರ್, ಅದು ಲೋಕಪ್ಪ ಗೌಡ ಸೇರಿದ್ರೇ ಅದಕ್ಕೊಂದು ಎನರ್ಜಿ ಸಿಗೋದು ಅನ್ನುವಂಥ ರೀತಿಯಲ್ಲಿ ಈ ಒಂದು ದಂಪತಿಗಳು ಸಾಧನೆಯನ್ನು ಮಾಡಿದ್ದಾರೆ. ಇವ್ರದ್ದು ಒಂದು ಮೇರು ವ್ಯಕ್ತಿತ್ವ. ಸುಮಾರು 25 ವರ್ಷಗಳ ಹಿಂದೆ ನಾನು ಮೈಸೂರಿನ ಶಾರದಾ ವಿಲಾಸ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ವ್ಯಾಸಂಗ ಮಾಡ್ತಾ ಇರುವಾಗ ಆ ಭಾಗದಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ಬಹಳ ಪ್ರಸಿದ್ಧಿ ಪಡೆದಿತ್ತು. ಅಲ್ಲಿನ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಅವರ ಕಟೌಟುಗಳು ಅಲ್ಲಿ ಎಲ್ಲ ರಾರಾಜಿಸ್ತಾ ಇತ್ತು. ಆವಾಗ ನಾನು ಅಲ್ಲಿನ ಮೈಸೂರಿನ ಸ್ನೇಹಿತರನ್ನು ಕೇಳಿದೆ, ಅದೆಲ್ಲಿ ಕ್ಷೇತ್ರ, ಸ್ವಾಮಿಗಳು ನಮಗೆ ಸಿಗ್ತಾರ, ನೋಡಲಿಕ್ಕೆ ದರ್ಶನ ಆಗ್ತದ ಅಂತ. ಅದಕ್ಕೆ ಅವರು ಹೇಳಿದರು, ಯಾವುದೇ ಅಮಾವಾಸ್ಯೆಗೆ ಹೋದರೆ ಕ್ಷೇತ್ರಕ್ಕೆ, ಅಲ್ಲಿ ಅವರು ಮಹಾಸ್ವಾಮಿಗಳೇ ಕ್ಷೇತ್ರದ ದೇವರಿಗೆ ಪೂಜೆ ಮಾಡೋದು, ಆಗ ಅಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಅಂತ ಹೇಳಿದರು. ಅದೇ ಖುಷಿಯಲ್ಲಿ ನನ್ನ ಸ್ನೇಹಿತ ಗೂಟಿಪ್ಪ ಪೂಜಾರಿ ಅಂತ ಕುಂಬೆಟ್ಟು, ಇಲ್ಲಿ ಪುತ್ತೂರಿನ ಕುಂಬೆಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿದ್ದರು. ಅವರ
ಏನು ಅಪಾಯಿಂಟ್ಮೆಂಟ್ ಟೈಮಲ್ಲಿ, ಅಂದರೆ ಅವರು ಏನೇಕಲ್ಲ ಸುಬ್ರಹ್ಮಣ್ಯದ ಹತ್ತಿರ ಏನೇಕಲ್ಲ ಹೈಸ್ಕೂಲ್ ಅಂತಿದ್ದೆ, ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋದು. ಆ ಸಂದರ್ಭದಲ್ಲಿ ಅವ ಅಲ್ಲಿದ್ದ. ಅಲ್ಲಿಂದ ಅವನನ್ನು ಮೈಸೂರಿಗೆ ಕರೆಸಿಕೊಂಡು ನಾವು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಅಮಾವಾಸ್ಯೆ ದಿನ ಹೋಗಿದ್ದೆವು. ಅಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರೇ ಪೂಜೆ ಮಾಡ್ತಾಯಿದ್ರು. ಆವಾಗ ಅಲ್ಲಿಯ ದೇವರು ಕಾಲಭೈರವೇಶ್ವರ ಗುಡಿ ಚಿಕ್ಕದಾಗಿತ್ತು. ಆ ಪೂಜೆ ಮಾಡೋ ಸಂದರ್ಭದಲ್ಲಿ ಈ ನಳಿನಿ ಲೋಕಪ್ಪ ಗೌಡ ದಂಪತಿಗಳು ಎದುರು ಕೂತಿದ್ರು. ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ರು. ನಾವು ದೂರದಲ್ಲಿ ನೋಡ್ತಾ ಇದ್ವಿ. ನಮ್ಮ ಹುಡುಗಾಟಿಗೆ ಟೈಮ್ ಪೂಜೆ ಎಲ್ಲ ಆದ ನಂತರ ಮಹಾಸ್ವಾಮಿಗಳು ಇವರನ್ನೇ ಹತ್ತಿರಕ್ಕೆ ಕರೆಸಿಕೊಂಡು ಅದೇನೋ ತುಂಬ ಮಾತಾಡ್ತಾ ಇದ್ರು. ಹಾಗೆ ನೋಡಿ ಕ್ಷೇತ್ರ ನೋಡಿ ಬೆಟ್ಟ ಎಲ್ಲ ಮೇಲೆ ಹತ್ತಿ, ಅಲ್ಲಿ ಕೂಡ ಚೈನಲ್ಲೆಲ್ಲ ಹತ್ತುವಂಥದ್ದಿದೆ, ಅದು ಕೂಡ ಒಂದು ಸಾಹಸ ಅಲ್ಲೆಲ್ಲ ಮಾಡಿ ನಾವು ಬಂದೆವು. ಮತ್ತೆ ಒಂದು 4 ವರ್ಷ ಬಿಟ್ಟು ನನ್ನ B.Ed ಪದವಿ ಎಲ್ಲ ಆದಮೇಲೆ ನನ್ನ ಇಲ್ಲಿ ಆದಿಚುಂಚನಗಿರಿ ಶಾಖಾ ಮಠ ಮಂಗಳೂರಲ್ಲಿ ಇದೆ. ಧರ್ಮಪಾಲನಾಥ ಸ್ವಾಮಿಗಳು ಆ ಮಠವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಹೈಸ್ಕೂಲು ಆರಂಭ ಆದ ಸಮಯದಲ್ಲಿ ಕಾಲ್ ಫಾರ್ ಮಾಡಿದ್ರು, ಮುಖ್ಯ ಶಿಕ್ಷಕನ ಹುದ್ದೆ ಖಾಲಿ ಇದೆ ಅಂತ. ನಾನು ಹಾಗೆ ಅಲ್ಲಿ ಹೋಗಿ ನೇಮಕ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಶಾಖಾ ಮಠದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇರ್ತದೆ. ಶಾಲೆಯ ಶೈಕ್ಷಣಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಾನು ಸಂಸ್ಥೆಯ ಅಲ್ಲಿಯ ಆ ಒಂದು ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿರುವಾಗ ಇವರ ಏನು ಜಿಲ್ಲೆಯಾದ್ಯಂತ ಅನೇಕ ಗಣ್ಯರಲ್ಲಿ ಬರ್ತಾ ಇದ್ರು. ಆವಾಗ ಈ ನಳಿನಿ ಲೋಕಪ್ಪ ಗೌಡ ದಂಪತಿಗಳು ಕೂಡ ಮಠಕ್ಕೆ ಬಂದು ಸ್ವಾಮಿಗಳ ಆ ಕಾರ್ಯದಲ್ಲಿ ಅಲ್ಲಿ ಏನು ಕೆಲಸ ಚಟುವಟಿಕೆ ಇದೆ ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ರು. ಆವಾಗ ನನಗೆ ಅವರಿಗೂ ಮಾತಿನ ಸಂಪರ್ಕ ಬೆಳೆಯಿತು. ನಳಿನಿ ಮೇಡಮ್ ಅವರಿಗೂ ನನಗೂ ಮಾತಿನಲ್ಲಿ, ಏನು ಹುಡುಗ ಎಲ್ಲಿದ್ಯಾ, ಏನು ಮಾಡ್ತಾ ಇದ್ಯಾ, ಊರೆಲ್ಲಿ ಅಂತ ಕೇಳ್ತಿದ್ರು. ನಮ್ಮದು ನಿಮ್ಮಾಚೆ ಪುತ್ರ ಅಂತ ನಾನು ಹೇಳಿದ್ದೆ ಮಂಗಳೂರಲ್ಲಿ. ಆ ನಂತರದ ದಿನಗಳಲ್ಲಿ ನಾನು ನನ್ನ ಫ್ಯಾಮಿಲಿ ಸಮಸ್ಯೆ ಸ್ವಲ್ಪ ಡಿವೈಡ್ ಎಲ್ಲ ಆದ ಕಾರಣ ಸಂಸ್ಥೆಯನ್ನು ಬಿಟ್ಟು ನಾನು ನನ್ನ ವೈಯಕ್ತಿಕ ಕೆಲಸ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೆ. ಆ ಸಂದರ್ಭಗಳಲ್ಲಿ ಈಗಿನ ಪೀಠಾಧ್ಯಕ್ಷರಾಗಿರುವಂಥ ನಿರ್ಮಲಾನಂದ ಮಹಾಸ್ವಾಮಿಗಳವರು ಅವರು ಈ ಪುತ್ತೂರು ತಾಲೂಕಿನ ಗ್ರಾಮ ಭೇಟಿ ಕಾರ್ಯಕ್ರಮ ಅಂತ ಒಂದು ಇಟ್ಕೊಂಡಿದ್ರು. ಆವಾಗ ಈ ಮುಂಡೂರು ಈ ಭಾಗಕ್ಕೆ ಮಹಾಸ್ವಾಮಿಗಳು ಬರುವುದು ಮತ್ತು ಆ ಕಾರ್ಯಕ್ರಮವನ್ನು ಈ ಮನೆಯಲ್ಲಿ ಮಾಡುವುದು ಅಂತ ಆವಾಗ ನಿಗದಿಯಾಗಿತ್ತು. ಅದೇ ಸಮಯದಲ್ಲಿ ನಮ್ಮ ಆ ಭಾಗ, ನಾನು ರಾಮಕುಂಜ ಆ ಭಾಗದ ನಿವಾಸಿ ಆಗಿರೋ ಕಾರಣ ಆ ಭಾಗಕ್ಕೂ ಕೂಡ ಮಹಾಸ್ವಾಮಿಗಳು ಬರುವಂಥದ್ದು. ನಮಗೆ ಆ ಕಡೆಯ ಜವಾಬ್ದಾರಿಗಳಿತ್ತು. ಆವಾಗ ಮೇಡಮ್ ಅವರು ನನಗೆ ಫೋನ್ ಮಾಡಿದರು, ಪ್ರಕಾಶ್ ಎಲ್ಲಿದ್ಯಾ, ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ. ಆಗಲೂ ನಾನು ಅಲ್ಲಿಯ ಅದೇ ಕಾರ್ಯಕ್ರಮ ನಮಗೂ ಅಲ್ಲಿ ಇದ್ದಿದ್ದರಿಂದ ನಾನು ಇಲ್ಲಿಯೇ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಆವಾಗ ನನಗೆ ಮಾತಿನ ಸಂಪರ್ಕ ಆವಾಗಲೂ ಕೂಡ ಫೋನಲ್ಲಿ ಮಾತಾಡಿದರು. ನಂತರದ ದಿನಗಳಲ್ಲಿ ನಾನು ಆದರೂ ಕೂಡ ಮನೆಗೆ ಹೋಗುವ, ನನಗೂ ಗೊತ್ತಿಲ್ಲ ಇವರು ಎಲ್ಲಿ ಪ್ರಾಪರೇ ಗೊತ್ತಿಲ್ಲ ನನಗೆ. ಇವರ ಮನೆ ನೂತನವಾಗಿ ನಿರ್ಮಿಸಿರುವಂಥ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಮಹಾಸ್ವಾಮಿಗಳನ್ನೇ ಕರೆಸಿಕೊಳ್ಳುವುದು ಅಂತಿಲ್ಲ, ಏನೋ ಇವರು ಮನೆಯಲ್ಲಿ ಸೇರಿಕೊಂಡು ನಿರ್ಧಾರ ಮಾಡಿರ್ಬೋದು. ಹಾಗೆ ನಿರ್ಧಾರ ಮಾಡಿ ಮಹಾಸ್ವಾಮಿಗಳಲ್ಲಿ ಕರೆಯುವಾಗ ಅವರಿಗೆ ಪ್ರಕಾಶನ ನೆನಪಾಯ್ತೇನು. ನನಗೆ ಫೋನ್ ಮಾಡಿದರು, ಎಲ್ಲಿದ್ದು ಹುಡುಗ, ಬರಬೇಕಲ್ಲ ನಮ್ಮ ಮನೆಗೆ, ಸ್ವಾಮಿಗಳು ಬರ್ತಾರೆ, ಏನು ಹೇಗೆ ಅಂತ ಒಂದು ನಮಗೊಂದು ಐಡಿಯಾ ಬೇಕಲ್ವಾ ಅಂತ. ಆಗ ನಾನು ಈ ಮನೆಗೆ ಬಂದು ನೋಡ್ತೇನೆ, ಸರ್ ನಳಿನಿ ಲೋಕಪ್ಪ ಗೌಡ್ರು ಅಂದರೆ ಈ ರೀತಿಯ ವ್ಯಕ್ತಿತ್ವ ಅಂತ. ಅಂದರೆ ನಾವು ಎಲ್ಲರೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇರುತ್ತೆ. ಇವರು ಸಮಾಜ ಸೇವೆಯಲ್ಲಿ ಎಲ್ಲರೂ ಹೆಸರುವಾಸಿಯಾದವರು. ಇವರು ವೈಯಕ್ತಿಕವಾದ ಸಾಧನೆಗಳನ್ನು ನೋಡಿದರೆ ಒಂದು ಮನೆ, ಸಂಸಾರ ಮತ್ತು ಜೀವನ ಕ್ರಮ ಇಲ್ಲಿ ಬಂದು ನೋಡಿದಾಗ ನಂಗೆ ಗೊತ್ತಾಯಿತು. ಈ ಮನೆ ನೋಡುವಾಗಂತೂ ನನಗೆ ಹಬ್ಬ ಅಂತ ಅನಿಸ್ತು. ಅಯ್ಯೋ, ಈ ಮನೆಯ ಒಡತಿ ನನಗೆ ಫೋನಲ್ಲಿ ಕರೆಸ್ಕೊಳ್ತಾರೆ, ನಾನು ಧನ್ಯ ಆದಪ್ಪ ಅಂತೇಳಿ. ಯಾಕಂದರೆ ಇವರ ಮನೆ ಒಂದು ಕಂಬಕ್ಕೂ ನಾನು ಸಮನಲ್ಲ. ಅದೇನೋ ಆ ರೀತಿಯ ಒಂದು ಭಾವನಾತ್ಮಕ ಸಂಬಂಧ ಈ ಮೇಡಮ್ ಅವರಲ್ಲಿ ನಮಗೆ ಬೆಳೆಯಿತು. ಏನೇ ಇರಲಿ, ಕಾರ್ಯಕ್ರಮ ನಿರ್ಮಲಾನಂದ ಸ್ವಾಮೀಜಿಗಳು ಬರುವಂಥದ್ದು, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡೆ. ನನಗೆ ಇವರ ಒಂದು ಕ್ರಮ, ಇಲ್ಲಿ ಈ ಮನೆಯಲ್ಲಿ ಇಷ್ಟೆಲ್ಲ ಇವರು ಇದಿದ್ರು ಕೂಡ ವ್ಯವಸ್ಥೆಗಳು ಇವರು ಏನನ್ನೂ ಕೂಡ ವ್ಯವಸ್ಥೆಗೆ ಇವರಲ್ಲಿ ಕೊರತೆ ಇಲ್ಲ. ಆದರೂ ಕೂಡ ಇವರಲ್ಲಿ ಒಂದು ಸರಳತೆ ಇದೆ, ಒಂದು ಮುಗ್ಧತೆ ಇದೆ.
ಅದಕ್ಕೆ ಒಂದು ಈಕ್ವಲೆಂಟ್ ಇಲ್ಲ. ನಾನು ಅನೇಕರ ಜೊತೆ ಓಡಾಡಿ ಸಂಪರ್ಕ ಇದೆ, ಗಣ್ಯಮಾನ್ಯರ ಜೊತೆ ಕೂಡ. ಅಂದರೆ ಇವರ ಒಂದು ಏನು ಒಂದು ನಮ್ಮನ್ನು ಒಂದು ನೋಡಿಕೊಳ್ಳೋ ರೀತಿ ಇದೆ ಅಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಅದೊಂದು ನಾನು ಇವರ ಮನೆ ಎಲ್ಲರೂ ಹೇಳ್ತಾರೆ ಇವರಿಗೆ ನಿಮಗೇನು ಇವರ ಇದು ಅಂತ. ನಾನು ಭಾವನಾತ್ಮಕವಾಗಿ ನಮಗೆ ಇವರ ಜೊತೆ ಸಂಬಂಧ. ಹಾಗೆ ಕಾರ್ಯಕ್ರಮಗಳೆಲ್ಲ ಆಯಿತು. ಆನಂತರ ನಾನು ನನ್ನ ಪಾಡಿಗಿದ್ದೆ, ಇವ್ರ ಪಾಡಿಗಿದ್ರೆ. ಯಾಕಂತಂದರೆ ನಾನು ಕೂಡ ಆನಂತರ ಕೂಡ ಇವರ ಸಂಪರ್ಕಕ್ಕೆ ನಾನು ಸಿಗ್ತಾ ಇರಲಿಲ್ಲ. ಯಾಕಂದರೆ ಇವರ ವ್ಯವಸ್ಥೆಗೂ ಇವರ ಘನತೆಗೌರವಕ್ಕೂ ನನಗೂ ಅದು ತುಂಬ ಅಜಗಜಾಂತರ ಇತ್ತು. ನಾನು ಏಕಾಂಗಿಯಾಗಿ ನನ್ನ ಸಂಸಾರ, ನಾವು ಕೂಡ ಒಂದು ಹಂತಕ್ಕೆ ಬರಬೇಕು ತಾನೆ, ಇರಲಿಲ್ಲ ಅನ್ನುವಂಥದ್ದು ನಾನು ದೂರ ಇರ್ತಿದ್ದೆ. ಆ ನಂತರ ದಿನಗಳಲ್ಲಿ ಒಂದು ನಮ್ಮ ಉಪ್ಪಿನಂಗಡಿ ಹತ್ತಿರ ಸರ್ವೋದಯ ಪ್ರೌಢಶಾಲೆ ಅಂತಿದೆ. ಅದು ಆ ಶಾಲೆಯನ್ನು ನಮ್ಮ ಆದಿಚುಂಚನಗಿರಿ ಮಠ ಅಂದರೆ ಮಂಗಳೂರು ಮಠಕ್ಕೆ ಹಸ್ತಾಂತರಿಸುವಂಥ ಒಂದು ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದೇವೆ. ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಕೂಡ ನಾನು ತುಂಬ ಹತ್ತಿರದಲ್ಲಿ ಗುರುತಿಸಿಕೊಂಡಿದ್ದ ಕಾರಣ ಸ್ವಾಮೀಜಿಯವರು ನನ್ನನ್ನು ಆ ವಿಚಾರದಲ್ಲಿ ಸ್ವಲ್ಪ ಬಳಸಿಕೊಂಡ್ರು. ಈಚೆ ಇವರು ಮಠದ ನಮ್ಮ ಸದ್ಭಕ್ತರು, ನನಗೆ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಬೇಕು ಅಂತೇಳಿ ಅನಿಸ್ಕೊಂಡಿದ್ದರು. ಹಾಗೆ ಇವರು ಕೂಡ ಅಲ್ಲಿ ಆ ಪಿರಿಯಡ್ಕ ಏನು ಅದು ಸರ್ವೋದಯ ಪ್ರೌಢಶಾಲೆ ಅಂತಿತ್ತು, ಅದು ಆದಿಚುಂಚನ ಶಿಕ್ಷಣ ಟ್ರಸ್ಟಿಗೆ ಸೇರ್ಪಡೆಯಾಗಿ ಈಗ ಆ ಶಾಲೆ ನಡೀತಾ ಇದೆ. ಅದರ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಕೂಡ ಇವರನ್ನು ನೀವು ಬರಲೇಬೇಕು ಮೇಡಮ್, ನೀವು ಅಲ್ಲಿ ಭಾಗವಹಿಸಲೇಬೇಕು, ನಮ್ಮ ಮಠದ ಶಾಲೆ ಅದು ಈಗ ಅಂತ ಹೇಳಿದ್ದಕ್ಕೆ ಅವರು ಹಿಂದೆ ಮುಂದೆ ನೋಡಲಿಲ್ಲ. ಮತ್ತು ಅವರಿಗೆ ನಿರ್ಮಲಾನಂದ ಸ್ವಾಮೀಜಿ, ಬಾಳಗಂಗಾಧರ ಸ್ವಾಮೀಜಿ, ನಾನು ಆಗಲೇ ಹೇಳಿದೆ ನೋಡಿ ಬಾಳಗಂಗಾಧರ ಸ್ವಾಮೀಜಿಯವರೊಟ್ಟಿಗೆ ಬಹಳ ಹತ್ತಿರದ ಒಂದು ಬಾಂಧವ್ಯ, ಅದನ್ನು ಅಷ್ಟೇ ಚೆನ್ನಾಗಿ ಇನ್ನೂ ಗಟ್ಟಿಯಾಗಿ ಅಂತಲೇ ಹೇಳ್ಬೋದು. ನಿರ್ಮಲಾನಂದ ಮಹಾಸ್ವಾಮಿಗಳ ಜೊತೆ ಕೂಡ ಬೆಸೆದುಕೊಂಡಿದ್ದಾರೆ. ಮೊನ್ನೆ ಇವರು ಸರ್ ಹೇಳಿದರು, ನಮಗೆ ಇವರ ಅನಾರೋಗ್ಯ ಈ ಗಂಭೀರದಲ್ಲಿದೆ ಅಂತ ನನಗೂ ದೇವರನಿಗೂ ಗೊತ್ತಿರಲಿಲ್ಲ. ನಾನು ನನ್ನ ವೈಯಕ್ತಿಕ ಕೆಲಸದಲ್ಲಿ ನನ್ನ ಮನೆ ಕಟ್ಟೋದು ಅದು ಇದು ಅಂತೇಳಿ ನನ್ನ ವಿಚಾರದಲ್ಲಿ ಇದ್ದೆ. ಇವರು ಮೊನ್ನೆ ಹೇಳಿದರು, ನಮಗೆ ನಿರ್ಮಲಾನಂದ ಸ್ವಾಮಿಗಳು ಕೂಡ ಬಹಳಷ್ಟು ಬೆಂಗಳೂರಲ್ಲಿ ಈ ಆರೋಗ್ಯದ ವಿಚಾರದಲ್ಲಿ ಸಹಕರಿಸಿದ್ದಾರೆ, ನೋಡಿಕೊಂಡ್ರು ಅಂತೇಳಿ ತುಂಬ ಖುಷಿ ಆಯಿತು ನನಗೆ. ಆ ರೀತಿಯ ಒಂದು ಬಾಂಧವ್ಯ ಅವರಲ್ಲಿದೆ. ಹಾಗೆ ಕಾರ್ಯಕ್ರಮ ಅದು ಎಲ್ಲ ಆಯಿತು. ಆನಂತರ ಇವರ ಕೆಲಸದಲ್ಲಿ ನಾವು ನಮ್ಮ ಕೆಲಸದಲ್ಲಿ. ಆದರೆ ನಾನು ಈ ಮನೆಗೆ ಬಂದ ನಂತರ ತುಂಬ ಕಲಿತೆ ಸರ್. ನಾವು ಕೂಡ ಇವರ ಈ ಮಟ್ಟಕ್ಕೆ ಬೆಳೆದಿದ್ರು ಇವರ ಒಂದು ಉಗ್ರನ ಲೆವೆಲಿಗಾದರೂ ನಾವು ಇರಬೇಕಾಗ್ತದೆ, ಅಷ್ಟಾದ್ರೂ ನಾವು ಮಾಡಬೇಕಾಗ್ತದೆ ಅಂತ ಶ್ರಮಪಟ್ಟೆ. ಏನೋ ಒಂದು ತಕ್ಕ ಮಟ್ಟಿಗೆ ಆಗಿದೆ. ಆದರೆ ಇಲ್ಲಿ ಕಲಿಯುವಂಥದ್ದು ತುಂಬ ಇದೆ ಸರ್. ಇವರ ಒಂದು ಕೃಷಿ ಚಟುವಟಿಕೆ ಇರ್ಬೋದು, ಬರೀ ಮನೆ ಅಂತ ಇದ್ದರೆ ಸಾಕು, ಮನೆಗೆ ಸರಿಯಾದ ವಿನ್ಯಾಸಗಳು, ಹೊರಾಂಗಣ, ಅದಕ್ಕೆ ಹೂತೋಟಗಳು, ಇದರ ಕಾರಂಜಿ, ರಸ್ತೆಗಳು, ಅದು ಕೂಡ ಇಂಟರ್ಲಾಕ್ ಆಗಿ ಸುಸಜ್ಜಿತವಾಗಿರುವಂಥದ್ದು, ಇನ್ನು ಅಲ್ಲಲ್ಲಿ ಗಿಡ ಹೂಗಳನ್ನು ನೆಡುವಂಥದ್ದು, ಮತ್ತು ಇವರ ಜಾನುವಾರುಗಳು, ಅದು ನೋಡಿದರೆ ಒಬ್ಬ ಕೃಷಿಕನಾದವ ಇಲ್ಲಿ ಕಲೀಲಿಕ್ಕೆ ತುಂಬ ಇದೆ. ಆ ರೀತಿಯ ಒಂದು ಮಾದರಿಯಾಗಿ ಇವರು ಈ ಮೇಡಮ್ ಅವರು ನಳಿನಿ ಲೋಕಪ್ಪನ ಜೊತೆಗೆ ಸೇರಿಕೊಂಡು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಇವರ ಸಾಧನೆಯ ಮುಂದೆ ನನ್ನಂಥವ ಏನೂ ಅಲ್ಲ. ಆದರೆ ಇವರ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಾವೊಂದು ಸಣ್ಣ ಈ ಅಳಿಲು ಸೇವೆ ಅಂತ ಏನೋ ಒಂದು ರಾಮಸೇತುವೆ ಆಗಿತ್ತಂತಲ್ಲ, ಅದೇ ಥರದ ಒಂದು ನನ್ನಿಂದ ಏನಾಗ್ಬೋದು ಅದನ್ನು ಮಾಡುವ ಅಂತೇಳಿ ಬಂದಿದ್ದೇನೆ ಅಷ್ಟೇ. ಅಂತೂ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಲೋಕಪ್ಪ ಗೌಡ ಸರ್ ಅವರು ಕೂಡ ಅವರ ತುಂಬ ವಯಸ್ಸಾಗಿದೆ ಅವರಿಗೆ ಒಬ್ಬರು ಯಾರಾದರೂ ಒಂದು ಅವರ ಏನು ಕನಸು ಇರ್ತದೆ ಹೀಗೆ ಆಗಬೇಕು ಅಂತ, ಆ ಕನಸಿಗೆ ಒಂದು ಹಾಳೆರೆಯುವ ಒಂದು ಮನಸ್ಥಿತಿಯವರು ಅವರಿಗೆ ಬೇಕಾಗ್ತದೆ. ಬರೀ ದುಡ್ಡಿದ್ರೆ ಮಾತ್ರ ಎಲ್ಲವನ್ನು ಸಾಧಿಸಲಿಕ್ಕಾಗೋದಿಲ್ಲ. ಅದಕ್ಕೆ ಪೂರಕವಾದ ವ್ಯಕ್ತಿಗಳು, ಪರಿಕರಗಳು, ಜನಗಳು ಎಲ್ಲರೂ ಕೂಡ ಬೇಕಾಗ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಮೊನ್ನೆನೇ ಇಲ್ಲಿಂದ ಕರೆಸಿಕೊಂಡಿದ್ದಾರೆ. ಹಾಗಾಗಿ ನಾನು ಬಂದಿದ್ದೇನೆ. ಮತ್ತು ಅವರ ಅಭಿರುಚಿಗಳು ಏನು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಪ್ರಕಾರವಾಗಿ ನೋಡಿ, ಈಗ ಇಲ್ಲಿ ಒಂದು ಸ್ಮಾರಕವೇ ನಿರ್ಮಿಸಿದ್ದಾರೆ. ಇದು ನಳಿನಿ ಮೇಡಮ್ ಮಾಡಿದ್ದಲ್ಲ ನೋಡಿ, ಇದು ಲೋಕಪ್ಪ ಗೌಡರು ಮಾಡಿದ್ದು. ಸತಿಪತಿ, ಈ ಆಧುನಿಕ ಜಗತ್ತಿಗೆ
ಸತಿಪತಿಗಳು ಹೇಗಿರಬೇಕು ಅಂತ ಈ ನಳಿನಿ ಲೋಕಪ್ಪ ಗೌಡ್ರು ನೋಡಿ ಕಲಿಬೇಕು ಸರ್ ಅಲ್ವಾ. ನಾನೊಬ್ಬ ಇತಿಹಾಸ ಶಿಕ್ಷಕ. ಶಹಜಹಾನ್ ಅಂಥವ್ರನ್ನೆಲ್ಲ ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇವೆ. ಹೀಗೆ ಮಾಡಿದ್ದಾನೆ, ತಾಜ್ ಮಹಲ್ ಹೇಗೆ ಕಟ್ಟಿದ್ದಾನೆ ಅಂತ. ಇಲ್ಲಿ ನೋಡಿ ಕಣ್ಣ ಎದುರೇ ನಡೀತಾ ಇದೆ. ತಾಜ್ ಮಹಲ್ ಮಟ್ಟಿಗೆ ಎಲ್ಲದಿದ್ರು ಕೂಡ ಈ ಹಳ್ಳಿಯಲ್ಲಿ ಇದಕ್ಕೆಲ್ಲವೂ ಕೂಡ ಈ ಮಾಡಿರುವಂಥದ್ದೆಲ್ಲ ಬೆಂಗಳೂರು ಶೈಲಿಯಲ್ಲಿ ಇದೆ. ನಮ್ಮ ನನಗೂ ಗೊತ್ತಿದ್ದ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಕೂಡ ಈ ಥರದ್ದು ನಾನು ನೋಡಲಿಲ್ಲ ಸರ್. ಆ ಮಟ್ಟಕ್ಕೆ ಮಾಡಿಕೊಂಡಿದ್ದಾರೆ. ಇದೇನು ತನ್ನ ಪತ್ನಿಯ ಮೇಲಿನ ಒಂದು ಪ್ರೀತಿ ಅಲ್ವಾ. ನಾನು ಜೀವಂತ ಇದ್ದೀನಿ, ನಳಿನಿಗೆ ನನ್ನಿಂದ ಏನಾಗಬೇಕು ಅದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದಾರೆ. ಇವರು ಬೇರೆ ಕಡೆ ಕಾರ್ಯಕ್ರಮಗಳಿಗೂ ಹೋಗುವಾಗೂ ಹಾಗೆ ಜೊತೆಗೇನೆ ಇರುವವರು, ಜೊತೆಗೇನೆ ಇರುವವರು. ಈ ಜೊತೆಗೆ ಇದೊಂದು ಮಾದರಿ ಈಗಿನ ಸಮಾಜಕ್ಕೆ. ಜೊತೆಗೆ ಬಿಡಿ, ಮನೆಯಲ್ಲೇ ಒಟ್ಟಿಗೆ ಇರುವಂಥದ್ದಲ್ಲ. ಅವರ ಮೊಬೈಲ್ ಅವರಿಗೆ, ಇವರ ಮೊಬೈಲ್ ಇವರಿಗೆ. ಊಟ ಹೊರಗಡೆಯಿಂದ ಪಾರ್ಸೆಲ್ ಬರುವಂಥದ್ದು, ತಿಂದು ಅವರ ಕೆಲಸ ಇವ್ರ ಕೆಲಸ ಬೇರೆ ಬೇರೆನೆ. ಈ ರೀತಿಯ ಸಮಾಜದಲ್ಲಿ ನಾವೀಗ ಬದುಕ್ತಾ ಇರುವಂಥದ್ದು ಇದೆಲ್ಲ ಮಾದರಿಯಾಗಿದೆ. ಇವರ ಕೃಷಿ ಚಟುವಟಿಕೆ ಬಗ್ಗೆ ಹೇಳಿದ್ದೇನೆ. ರಬ್ಬರ್ ತೋಟ ಇದೆ. ಒಂದ್ಸಲ ಇವರ ಈ ಜಾಗ ನಾವು ಒಂದು ಕೃಷಿ ಮಾಡೋದು, ನಮ್ಮಲ್ಲಿ ಇರೋದು ಸೆನ್ಸ್ಗಟ್ಟಲೆ ಜಾಗ, ಇವರ ಹಾಗೆ ಎಕರೆಗಟ್ಟಲೆ ಜಾಗ ನಮ್ಮಲ್ಲಿಲ್ಲ. ಈ ತೋಟ ನೋಡುದು ಅಂತ ಇರ್ತದೆ ನೋಡಿ ಹಳ್ಳಿಯವರಿಗೆ. ನಾನು ಈ ಕಡೆಯಿಂದ ಈ ಕಡೆಗೆ ತಿರುಗಾಡುವಂತ ಇದ್ದೆ ಸರ್. ಇದು ನಡೆದಷ್ಟು ಮುಟ್ಟದೇ ಇಲ್ಲ, ಅಷ್ಟು ದೂರ ಇದೆ. ಮತ್ತೆ ನೋಡೋಕೆ ಎಲ್ಲ ಕಡೆಗೂ ರೋಡ್ ವ್ಯವಸ್ಥೆನೇ ಇದೆ. ಇಲ್ಲಿ ವಾಹನದಲ್ಲೇ ಹೋಗಿ ಇವರ ತೋಟ ತಿರುಗಬೇಕಷ್ಟೇ, ಆ ರೀತಿಯ ವ್ಯವಸ್ಥೆ. ಯಾಕಂದರೆ ನಮಗೂ ಕೂಡ ಈ ಚುಂಚನಗಿರಿಗೆ ಹೋಗುವಾಗ ಬರೀ ದೇವರ ದರ್ಶನ ಮಾತ್ರ. ಅಲ್ಲಿ ಆ ಬೆಟ್ಟದ ಮೇಲೆ 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 ಹೋಗಿ ಚೈನಲ್ಲಿ ಇನ್ನೂ ತುದಿಗೆ ಹತ್ತುವಂಥ ಒಂದು ಅಲ್ಲಿ ಒಂದು ಇದೆ. ಅದನ್ನು ನಾವು ಮಾಡಬೇಕು. ಅಂದರೆ ಆವಾಗ ನಮ್ಮ ದೈಹಿಕ ಸಾಮರ್ಥ್ಯ ಕೂಡ ಅಲ್ಲಿ ನಾವು ದೇವರಿಗೆ ತೋರಿಸಿಕೊಟ್ಟಾಗ ಆಗ್ತದೆ. ಆ ರೀತಿ ಇಲ್ಲಿ ಮಾತ್ರ ಸೋತೆ ನಾನು. ಇವರ ಜಾಗವನ್ನು ಸುತ್ತಾಡಲಿಕ್ಕೆ ನನಗೆ ಆಗಲಿಲ್ಲ. ಅಂತೂ ಈ ದಿನದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗ್ಬೋದು, ಆಗ್ತದೆ ಕೂಡ. ಅವರ ನಳಿನಿ ಲೋಕಪ್ಪ ಗೌಡ್ರ ಅವರ ಅಭಿರುಚಿಗಳು ಹಾಗಿದೆ. ಅವರು ಈ ಥರ ಮಾಡಲಿಕ್ಕೆ ಅವರಿಗೆ ಒಂದು ಏನು ಮಾಡ್ತಾರೆ ಅದನ್ನು ಮಾಡ್ತೇನೆ ಅನ್ನುವಂಥದ್ದು ಅವರಲ್ಲಿ ಸಂಕಲ್ಪ ಇದೆ. ಹಾಗೆ ಅತ್ಯುತ್ತಮ, ಇದು ಐತಿಹಾಸಿಕ ಅಂತ ಹೇಳ್ಬೋದು. ಇದು ತಲೆತಲಾಮಾರಿಗೆ ಇದೊಂದು ಕುರುಹು ಇರುವಂಥದ್ದು ಮಾಡಿ ತೋರಿಸಿದ್ದಾರೆ. ಹಾಗೆ ಒಳ್ಳೆಯ ಒಂದು ಸಭಾ ಕಾರ್ಯಕ್ರಮ, ಶ್ರದ್ಧಾಂಜಲಿ ಸಭೆ ಅಂತ ಇಟ್ಟುಕೊಂಡಿದ್ದಾರೆ. ಅದಕ್ಕೂ ಕೂಡ ಬಹಳ ಒಳ್ಳೆಯ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವರ ಈ ಗೃಹ ಪ್ರವೇಶ ಇದರಲ್ಲಿ ಕೂಡ ಆವಾಗ ನಾನು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಡುಗೆಯ ವಿಚಾರದಲ್ಲಿ. ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ಮೀನುಗಳು, ಆಗ ಅದೊಂದು ಹರ್ಷದಾಯಕ ಕಾರ್ಯಕ್ರಮ ಇದ್ದದ್ದು. ಈಗ ಆ ಮಟ್ಟಕ್ಕೆ ಇದು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ಒಂದು ಅಚ್ಚುಕಟ್ಟುತನ ತುಳಸಿ ಕ್ಯಾಟರರ್ಸ್ ಅಂತೆ ಪುತ್ತೂರಿನವರು, ಅವರಿಗೇ ಒಪ್ಪಿಸಿದ್ದಾರೆ. ಅವರು ಬಹಳ ಚೆಂದಾಗಿ ಅವರು ಅಡುಗೆ ವಿಚಾರದಲ್ಲಿ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಈ ನುಡಿ ನಮನ ಶ್ರದ್ಧಾಂಜಲಿ ಸಭೆ ಎಲ್ಲರ ಹಾಗೆ ಆಗಬಾರ್ದು, ಒಂದು ವಿಭಿನ್ನವಾಗಿ ಇರಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತಿನ ಈ ಒಂದು ಎಲ್ಲ ಮಾಮೂಲಿ ಶ್ರದ್ಧಾಂಜಲಿ ಸಭೆಗಳಲ್ಲಿ ಇಬ್ಬರು ನುಡಿ ನಮನ ಕೊಟ್ಟು ಅಲ್ಲಿಗೆ ಮುಗಿಸಿಬಿಟ್ಟು ಊಟ ಆಯಿತು. ಬಂದ ಅನೇಕರು ಹಿತೈಷಿಗಳಿರ್ತಾರೆ, ಬಂಧುಗಳಿರ್ತಾರೆ, ಅವರು ಬಂದು ನೋಡಿ ಹೋಗುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಿತ್ತು. ಆದರೆ ಇಲ್ಲಿ ಇನ್ನೊಂದು ಹೊಸತನ ಬರಬೇಕು ಅಂತ ಹೇಳಿಕೊಂಡು ನಾನು ಹೇಗೂ ನಮ್ಮ ಪುತ್ತೂರು ಸುದ್ದಿ ಮೀಡಿಯಾದಲ್ಲಿ ಕೆಲವು ಕಾಲ ಕೆಲಸ ಮಾಡಿದವ. ಮೀಡಿಯಾದ ಮುಖ್ಯಸ್ಥರಾಗದಂಥ ಡಾಕ್ಟರ್ UP ಶಿವಾನಂದ ಸರಿಗೆ ನಾನು ಬಹಳ ಆತ್ಮೀಯನಾಗಿ ಕೂಡ ಗುರುತಿಸ್ಕೊಂಡವ. ಲೋಕಪ್ಪ ಗೌಡ ಸರಲ್ಲಿ ಒಂದು ಮನವಿ ಮಾಡಿಕೊಂಡೆ ನಾನು. ಸರ್, ಈಗ ಡಿಜಿಟಲ್ ಯುಗ, ಎಲ್ಲರ ಕೈಯಲ್ಲಿಯೂ ಪೇಪರ್ಗಿಂತ ಮೊಬೈಲ್ಗಳನ್ನು ನೋಡುವವರೇ ಜಾಸ್ತಿ. ಹಾಗಾಗಿ ನಾವು ಈ ರೀತಿ ನಳಿನಿ ಮೇಡಮ್ ಅವರಿಗೆ ಕೂಡ ಒಂದು ಅರ್ಪಣೆ ಮಾಡೋಣ. ಅವರ ಕಾರ್ಯಕ್ರಮಗಳನ್ನು ಜಗದಗಳ ಎಲ್ಲಿ ಇರ್ತಾರೆ ಅಲ್ಲಿ ಅವರು ಕೂತು ನೋಡುವಾಗೆ ಆಗಲಿ. ಎಲ್ಲರಿಗೂ ಕೂಡ ಆಯಾಯ ಟೈಮಿಗೆ, ಈಗ 12 ಗಂಟೆಗೆ ಬರಬೇಕು ಅಂತ ಎಲ್ಲರಿಗೂ ಕೂಡ ಈ ಬಿಸಿ ಶೆಡ್ಯೂಲಲ್ಲಿ ಕಷ್ಟ ಆಗ್ತದೆ ನೋಡಿ. ಹಾಗಾಗಿ ಕಾರ್ಯಕ್ರಮವನ್ನು ನೋಡಬೇಕು, ಅಲ್ಲಿಂದಲೇ ಏನಾದರೂ ಒಂದು ಅವರಿಗೆ ಒಂದು ಇದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅನ್ನುವಂಥ ಮನೋಭಾವಗಳು ಇದ್ದೇ ಇರ್ತದೆ. ಅದನ್ನು ಕೂಡ ನಾವು ಈ ಟೆಕ್ನಾಲಜಿ ಯುಗದಲ್ಲಿ ಬಳಸಿಕೊಳ್ಬೇಕು ಅಂತ ಲೋಕಪ್ಪ ಗೌಡ ಸರಲ್ಲಿ ನಾವು ಚರ್ಚೆ ಮಾಡುವಾಗ ಅವರು ಆಯಿತು ನೋಡುವ ಅಂತ ಹೇಳಿದರು. ನಾನು ತಕ್ಷಣ ಅವರು ಲೋಕಪ್ಪ ಗೌಡ ಸರಿಗೆ ಡಾಕ್ಟ್ರಿಗೆ ಒಮ್ಮೆ, ಅಂದರೆ ನಮ್ಮ UP ಶಿವಾನಂದ ಸರಿಗೆ ಒಮ್ಮೆ ಮಾತಾಡಿ ಸರ್ ಅಂತ ಹೇಳಿದೆ. ಹಾಗೆ ಅವರು ಮಾತಾಡಿಕೊಂಡ್ರು. ನಮ್ಮ ಡಾಕ್ಟರ್ UP ಶಿವಾನಂದ ಸರ್ ಕೂಡ ಹಾಗೆ
ಅದಕ್ಕೆ ತತ್ಕ್ಷಣಕ್ಕೆ ಸ್ಪಂದಿಸಿ ನಮ್ಮಿಂದ ಏನಾಗಬೇಕು ಹೇಳಿ ಅಂತ ಹೇಳಿಬಿಟ್ರು. ಹಾಗೆ ಪತ್ರಿಕೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಪ್ರಕಟ ಮಾಡಿದರು. ಮೇಡಮ್ ಅವರ ಬಗ್ಗೆ ಲೇಖನಗಳು, ಅದಕ್ಕೆ ಬೇಕಾದ ಪೂರಕ ಮಾಹಿತಿಗಳು, ಬೇಕಾದಂಥ ಅವರ ಏನು ಸಾಧನೆಗಳ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಸವಿಸ್ತಾರವಾಗಿ ಚಂದವಾಗಿ ಪತ್ರಿಕೆಯಲ್ಲಿ ಕೂಡ ನಾವು ಇವತ್ತು ಮತ್ತು ನಿನ್ನೆಯ ಪತ್ರಿಕೆ ನೋಡಿದರೆ ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಇನ್ನೊಂದು, ಅವರು ಸುದ್ದಿ ಮೀಡಿಯಾವನ್ನು ಕೂಡ ನಿರ್ವಹಿಸ್ತಾ ಇದ್ದಾರಲ್ವ. ಈ ಸುದ್ದಿ ಮೀಡಿಯಾದಲ್ಲಿ ಕೂಡ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಕೂಡ ಈ ಲೈವ್ ಕಾರ್ಯಕ್ರಮ ನಾನಂತೂ ನೋಡಿಲ್ಲ, ಅದು ಪ್ರಚಲಿತ ಆಗಲಿಲ್ಲ, ಇನ್ನೂ ಆಗ್ತದ ಗೊತ್ತಿಲ್ಲ ನನಗೆ. ಇಲ್ಲಿ ಈ ನುಡಿ ನಮನ ಒಬ್ಬರಿಗೆ ಸೀಮಿತ ಆಗೋದು ಬೇಡ. ಮೇಡಮ್ ಅವರಿಗೆ ಅನೇಕರು, ಅದು ಅವರು ಎಲ್ಲ ಪಕ್ಷಗಳ ಮುಖಂಡರು, ಅವರಿಗೆ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಅವರಿಗೆ ಪ್ರೀತಿ ಪಾತ್ರರು, ಮತ್ತು ಎಲ್ಲ ಸಾಮಾಜಿಕ ಮುಖಂಡರಿಗೂ ಕೂಡ ಅವರು ಪ್ರೀತಿ ಪಾತ್ರರಿದ್ದಾರೆ. ಮತ್ತು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಹಾಗೆ ಅನೇಕ ದೇವಸ್ಥಾನಗಳನ್ನು, ಮುಖ್ಯವಾಗಿ ಹತ್ತಿರದ ಮೃತ್ಯುಂಜಯೇಶ್ವರ ದೇವಸ್ಥಾನ, ಅದರಲ್ಲಿ ಇವರು ಗಂಡ ಹೆಂಡತಿ ಸೇರಿಕೊಂಡು ರಾತ್ರಿ ಹಗಲು ದುಡ್ದು. ಯಾಕಂದರೆ ನಾನು ಮೊನ್ನೆ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾನು. ದೇವಸ್ಥಾನ ಅಂದರೆ ಹಾಗೆ, ಅದು ಅದಕ್ಕೆ ಹೇಳ್ಬೇಕು ನೋಡಿ. ಇಲ್ಲಿ ಒಂದು ಕಟ್ಟೆ ಕಟ್ಟಿದ್ದಾರೆ, ಮಹಾಲಿಂಗೇಶ್ವರ ದೇವಸ್ಥಾನ, ದೇವರು ಬರಲಿಕ್ಕೆ ಅಂತ ಕಟ್ಟೆ ಅಂತೆ. ಈ ನಳಿನಿ ಲೋಕಪ್ಪಗೌಡರು ಏನು ಮಾಡಿದ್ರು ಅಲ್ಲಿ ಅದೊಂದು ಮೆಮೊರೇಬಲ್ ಆಗಿರ್ತದೆ ನೋಡಿ. ಆ ರೀತಿಯ ಒಂದು ಇದು ಅವರು ಅದಕ್ಕೆ ಅಷ್ಟು ಖರ್ಚಾಗ್ತದೋ ಇಷ್ಟು ಚೌಕಾಶಿ ಮಾಡುವವರೇ ಅಲ್ಲ. ಏನೇ ಇರಲಿ ಸಾಲವ ಮೂಲವ ಆಗುವ ರೀತಿಯಲ್ಲಿ ಆಗಬೇಕು. ಇನ್ನೊಬ್ಬರು ಅದರಲ್ಲಿ ಚಾಚು ಹೇಳೋ ಆಗಬಾರ್ದು ಅಂತೇಳಿ ಅಷ್ಟು ಒಳ್ಳೆಯ ಒಂದು ಎಕ್ಸ್ಪರ್ಟ್ ಕೆಲಸಗಾರರು ಅಂತ ಹೇಳ್ಬೋದು ಮಾಡುವಂಥದ್ದು. ಅವರು ಆ ರೀತಿಯ ಅದೇ ರೀತಿ ನಮ್ಮ ಮೃತ್ಯುಂಜಯೇಶ್ವರ ದೇವಸ್ಥಾನವನ್ನು ಮಾಡಿದ್ದಾರೆ ಅಲ್ಲಿ. ಆ ನಂತರ ಅದೇ ಆ ಕಾರ್ಯಗಳು ಮಾಡುವಂಥದ್ದು ಧಾರ್ಮಿಕ ಕ್ಷೇತ್ರಗಳಿಗೂ ಈಗ ಆ ಮುಖಂಡರುಗಳೆಲ್ಲ ಬಂದೇ ಬರ್ತಾರೆ ನೋಡಿ ಈ ಕಾರ್ಯಕ್ರಮಕ್ಕೆ. ಸಾಮಾಜಿಕ ರಾಜಕೀಯ ಮುಖಂಡರುಗಳು ಮತ್ತು ಸಮಾಜ ಸೇವೆ ಅಂತ ಅನೇಕ ನಮ್ಮ ಒಕ್ಕಲಿಗರ ಸಂಘ ಇರ್ಬೋದು, ಗೌಡ ಸಂಘ, ಈಗ ಪುತ್ತೂರಿನಲ್ಲಿರುವ ಈ ಸಮುದಾಯ ಭವನ ಆಗಬೇಕಾದ್ರೆ ಅವರ ಬೈಲಿ ನನಗೆ ಕಿವಿಯಲ್ಲಿ ಕೇಳಿ ಗೊತ್ತು. ನಾನೇನು ಅವರ ಆಗ ಜೊತೆಗಿರಲಿಲ್ಲ, ಆದರೂ ಕೂಡ ಆ ಇನಿಷಿಯಲ್ ಸ್ಟೇಜಲ್ಲಿ ಡಿ.ವಿ. ಸದಾನಂದಗೌಡ ಸರ್ ಅವರು ಎಲ್ಲ ಇರುವಾಗ ಆರಂಭಿಕ ಹಂತದಲ್ಲಿ ಎಲ್ರಿಗೂ ಕೈ ಕಟ್ಟೋದು ಕಷ್ಟ ಆಗೋದು ನೋಡಿ. ಆವಾಗ ಕೂಡ ಇವರು ಅಲ್ಲಿ ಸ್ವಲ್ಪ ಇವರಿಗೆ ಶಕ್ತಿ ಅನುಸಾರ ಸಹಾಯ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಮಹಾಲಿಂಗೇಶ್ವರ ITI ಅಂತ ಒಂದು ಸಂಸ್ಥೆ ಇದೆ ಪುತ್ತೂರಲ್ಲಿ, ಅಲ್ಲಿ ಕೂಡ ಆರಂಭಿಕ ದಿನಗಳು ಅದನ್ನು ಕೂಡ CP ಜಯರಾಮಗೌಡರು ಅಂತ ಅರವಗುತ್ತಿನ ಅವರು ಒಂದು ಮುಖಂಡರು, ಅವರು ಅದನ್ನು ನಿರ್ವಹಿಸ್ತಾ ಆ ಕಾಲಘಟ್ಟದಲ್ಲಿ ಕೂಡ ಅಲ್ಲಿ ಕೂಡ ಅವರು ನೆರವಾಗಿದ್ದಾರೆ ಅಂತ ಹೇಳಿದರು. ಮತ್ತು ಇಲ್ಲಿಯ ಸ್ಥಳೀಯ ಮಟ್ಟದ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ಅದರ ಒಂದು ನವೀಕರಣ ಏನಾದರೂ ಕೂಡ ಇವರ ಪಾಲುದಾರಿಗೆ ಅಲ್ಲಿ ಇದ್ದೇ ಇತ್ತು. ಅಂಥ ಮುಖಂಡರು ಬಂದೇ ಬರ್ತಾರೆ ಈ ದಿನದ ಕಾರ್ಯಕ್ರಮಕ್ಕೆ. ಅಂತೂ ನಮ್ಮ ಸುದ್ದಿ ಪತ್ರಿಕೆಯನ್ನು ನೋಡಿದರೆ ಇವತ್ತು ಎಲ್ಲರೂ ಥ್ರಿಲ್ ಆಗ್ತಾರೆ ಅದನ್ನು ನೋಡಿದರೆ. ಆ ರೀತಿ ಪ್ರಕಟ ಆಗಿದೆ. ಹಾಗಾಗಿ ಬರೋರಿದ್ದಾರೆ, ಅವರೆಲ್ಲ ಬಂದು ಹೀಗೆ ವಿಶ್ ಮಾಡಿ ಬರೀ ಹೋಗೋದಲ್ಲ, ಅವರಿಂದ ಕೂಡ ನಾವು ಅನಿಸಿಕೆ ತಗೊಳ್ಬೇಕು. ಅವರಿಗೆ ಕೂಡ ಒಂದು ತುಡಿತ ಇರ್ತದೆ, ಭಾವನೆಗಳನ್ನು ನಾವು ಮಾತಾಡಬೇಕು. ನಳಿನಿ ಮೇಡಮ್ ಅವರು ನಮ್ಮ ಜೊತೆ ಹೀಗಿದ್ರು, ಅವರ ಒಡನಾಟ ಏನಾದರೂ ಒಂದು ಅವರಿಗೆ ಇದ್ದೇ ಇರ್ತದೆ ಅವರ ಬಗ್ಗೆ ಹೇಳುವಂಥದ್ದು. ಹಾಗೆ ಅದಕ್ಕೆ ಒಂದು ಅವಕಾಶ ಆಗಲಿ ಅಂತೇಳಿ ಈ ಸುದ್ದಿ ಮೀಡಿಯಾವನ್ನು ಕೇಳಿಕೊಂಡಾಗ UP ಶಿವಾನಂದ ಸರ್ ನಮಗೆ 3-4 ಜನ ತಂಡವನ್ನೇ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ ನೋಡಿ. ಅವರ ಈ ಡೆಡಿಕೇಶನ್ ಇದಕ್ಕೆ ಬೆಲೆ ಕಟ್ಟಲಿಕ್ಕೆಲ್ಲ ಸಾಧ್ಯ ಇಲ್ಲ. ಆ ರೀತಿಯ ನಾವು ತಯಾರಿಯಲ್ಲಿದ್ದೇವೆ. ಹಾಗೆ ಬಂದ ಅನೇಕ ಗಣ್ಯಮಾನ್ಯರುಗಳನ್ನು ಕೂಡ ನಾವು ಮಾತಾಡಿಸುವ, ಅವರಿಂದ ಇವರ ಬಗ್ಗೆ ಏನು ಅವರ ಅನಿಸಿಕೆಗಳನ್ನು ತಗೊಳ್ಳುವ, ಅದು ಒಂದು ಡಾಕ್ಯುಮೆಂಟರಿ ಆಗಿ ಇರಲಿ ಅನ್ನುವಂಥ ರೀತಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರಾದರೂ ದೂರದ ಬಂಧುಗಳು ಅವರು ಎಲ್ಲಿಯಾದರೂ ಇಲ್ಲಿಗೆ ಬರಲಿಕ್ಕೆ ಆಗದಿದ್ದರೆ ಅವರು ವಾಟ್ಸಪ್ಪಲ್ಲಿಯೇ ನಮ್ಮ ನಳಿನಿ ಲೋಕಪ್ಪ ಗೌಡ ಸರ್ ಮೊಬೈಲಿಗೆ ಸಂಪರ್ಕ ಮಾಡಿದರೆ, ವಿಡಿಯೋ ಕಾಲ್ ಅಂತ ಏನೋ ಹೇಳ್ತೇವೆ ಅಲ್ವಾ, ವಾಟ್ಸಪ್ ಕಾಲ್ಗಳು ಅವರ ಮುಖವೇ ಕಾಣ್ತದೆ. ಅಂಥದ್ದಿದ್ದರೆ ಅದನ್ನು ಕೂಡ ನಾವು ಚಾನಲ್ನವರನ್ನು ಅಲ್ಲಿಗೆ ಸಂಪರ್ಕಿಸಿ ಅದನ್ನು ಕೂಡ ನಾವು ಪ್ರಸಾರ ಯೋಗ್ಯಕ್ಕೆ ಅಳವಡಿಸ್ಕೊಳ್ಬೇಕು ಅಂತ ಒಂದು ಇರಾದೆ ಇದೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ಗೊತ್ತಿಲ್ಲ. ಅಂತೂ ಆ ರೀತಿಯ ಮನಸ್ಸಿಗೆ ಯಾರಾದರೂ ಯೋಚನೆ ಮಾಡಿದರೆ ಅದಕ್ಕೂ ಕೂಡ ಅವಕಾಶ ಇದೆ. ನಳಿನಿ ಅದು ಯಾರಿಗೆ ಫೋನ್ ಮಾಡಬೇಕಾಗ್ತದೆ ಅಂದರೆ ಖುದ್ದು ನಳಿನಿ ಲೋಕಪ್ಪ ಗೌಡ ಸರ್ರ ಮೊಬೈಲ್ ನಂಬರಿಗೆ ಮಾಡಬೇಕಾಗ್ತದೆ, ಮತ್ತು ಅವರ ಫ್ಯಾಮಿಲಿಯವರು ಯಾರಾದರೂ ಹತ್ತಿರದವರಿದ್ದರೆ ಅವರ ಮೊಬೈಲಿಗೆ ಮಾಡಿದರೆ ಮಾತ್ರ ನಾವು ಇದನ್ನು ತಗೊಳ್ಳುವಂಥದ್ದು. ಅವರ ಇದನ್ನು ನಾವು ಮೀಡಿಯಾದವರ ಭೇಟಿನ ಹಾಗೆ ಅದನ್ನು ತಗೊಳ್ಳುವ ಅಂತೇಳಿ ಯೋಚನೆ ಇದೆ.
ಒಂದು ಮತ್ತು ಇಲ್ಲಿಯ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಹಾಗೆ. ಎಲ್ಲರೂ ಎಲ್ಲೆಲ್ಲೋ ಗಾಡಿ ಗುಡ್ಡ ಆಚೆ ಈಚೆ ನಿಲ್ಲಿಸಿ ಬರೋದು ನೋಡಿ. ಈ ಮನೆ ಕರಮನೆ ಲೋಕಪ್ಪಗೌಡರ ಮನೆಯಲ್ಲಿ ಅದು ಯಾವ ಗಾಡಿಯೇ ಇರಲಿ ಅದು ಬಂದು ಸ್ಮಾರಕದ ಎದುರೇ ನಿಲ್ಲುವಂಥದ್ದು. ಇಲ್ಲೇ ಅವರು ಇಳಿಸಿ ಮತ್ತೆ ಇದರ ಮುಂದೆನೇ ಹೋಗಿ ಪಾರ್ಕಿಂಗ್ ಮಾಡುವಂಥದ್ದು. ಅಲ್ಲಿ ಇಲ್ಲಿ ನಿಲ್ಲಿಸಬೇಕಾಗಿಲ್ಲ, ಇದರ ಹತ್ತಿರನೇ. ಅದು ಎಷ್ಟೇ ರಶ್ ಇರಲಿ ಇಲ್ಲಿ ಅಂಥ ವ್ಯವಸ್ಥೆ ಇದೆ. ಹೋಗುವಾಗಲೂ ಕೂಡ ಹಾಗೆ, ಅದು ಬಂದ ದಾರಿಯಲ್ಲಿ ವಾಪಸ್ ಹೋಗುವಾಗಿಲ್ಲ. ಇವರ ಮನೆಗೆ ಹೀಗೆ ಸರ್ಕಲ್ ಆಗಿ ಅದೊಂದು ಎಲ್ಲಿ ಈ ಥರದ ವ್ಯವಸ್ಥೆಗಳು ಭಾಳ ಅಪರೂಪ ಸರ್. ಅದಕ್ಕೆ ಇದೊಂದು ಸ್ಪೆಷಲ್ ಆಗಿರೋದು. ಬಂದ ಗಾಡಿಗಳು ಯಾವುದು ಕೂಡ ಹೀಗೆ ಬಂದು ವಾಪಸ್ ಎಕ್ಸಿಟ್ ಅಂತ ಅದಕ್ಕೂ ಬೋರ್ಡ್ ಅಲ್ಲಲ್ಲೇ ಅಳವಡಿಸಿದ್ದೇವೆ. ಹಾಗೆ ಹೋಗಿ ವಾಪಸ್ ಹೋಗು ಅಂದರೆ ಅವರಿಗೆ ಯಾರಿಗೂ ಕೂಡ ಇಲ್ಲಿ ಬಂದವರಿಗೆ ಒಂದು ಇದು ಆಗಬಾರ್ದು, ಇಂಥ ಮುಜುಗರದ ವ್ಯವಸ್ಥೆ ಆಗಬಾರ್ದು ಅಂತ ಹೇಳಿಕೊಂಡು ಆ ರೀತಿಯ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಮತ್ತು ನಮ್ಮ ನಳಿನಿ ಲೋಕಪ್ಪ ಮೇಡಮ್ ಅವರು ಬರೀ ಒಂದು ಜಾತಿಗೆ ಸೀಮಿತವಾದವರಲ್ಲ, ಒಂದು ಧರ್ಮಕ್ಕೆ ಆಗಿ ಬೆಳೆದವರಲ್ಲ. ಇವರು ಸರ್ವಧರ್ಮೀಯರನ್ನು ಕೂಡ ಇವರು ಸರ್ವಧರ್ಮೀಯರನ್ನು ಕೂಡ ಇವರಿಗೂ ಕೂಡ ಇವರು ಪ್ರೀತಿ ಪಾತ್ರರಾದವರು. ಅಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ. ಮದುವೆ ವಿಚಾರದಲ್ಲಿರ್ಬೋದು ಬಡವರಿಗೆ, ಅಥವಾ ಒಂದು ಮಸೀದಿಯಲ್ಲಿ ಏನಾದರೂ ಕಾರ್ಯಕ್ರಮ ಇರೋ ಅಲ್ಲಿ ಇರ್ಬೋದು, ಅಥವಾ ಒಂದು ಚರ್ಚ್ಗಳಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಅಲ್ಲಿಗಿರ್ಬೋದು, ಶಾಲಾ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ವಿಚಾರವಾಗಿರ್ಬೋದು, ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಇದು ಅವರ ಕೈಲಾದ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಮುಖ್ಯವಾಗಿ ಅವರ ಮುಖಂಡರುಗಳನ್ನು ಮೂವರನ್ನು ಕರೆಸಿ ಅವರಿಂದ ಕೂಡ ಅನೇಕರು ಬರ್ತಾರೆ. ಅದರಲ್ಲಿ ಗುರುತಿಸಿಕೊಂಡು ನಾವು ಅವರಿಂದ ಕೂಡ ಒಂದು ಈ ಶ್ರದ್ಧಾಂಜಲಿ ಸಭೆಯ ವೇದಿಕೆಯಲ್ಲಿ ಮಾತಾಡಿಸ್ಕೊಳ್ಳುವ ಅಂತೇಳಿ ಕೂಡ ನಾವು ಒಂದು ತಯಾರಿ. ಇವರು ಲೋಕಪ್ಪ ಗೌಡ ಸರ್ ಅವರ ಅಪೇಕ್ಷೆಯಂತೆ, ಯಾಕಂದರೆ ಅವರು ಈ ಜೀರ್ಣೋದ್ಧಾರ ಸಮಿತಿ ಇದರಲ್ಲಿ ಕೂಡ ಬ್ರಹ್ಮಕಲಶೋತ್ಸವದಲ್ಲಿ ಅದನ್ನು ಮಾಡಿದ್ದಾರೆ. ಸರ್ವಧರ್ಮೀಯರನ್ನು ಕೂಡ ವೇದಿಕೆ ಕರೆಸಿಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ನಳಿನಿ ಮೇಡಮ್ ಅವರೇ ಖುದ್ದು ಮಾಡಿದ್ದು. ಹಾಗಾಗಿ ಅವರೇ ಹಾಗೆ ಮಾಡಿರುವಾಗ ಅವರ ಕಾರ್ಯಕ್ಕೆ ನಾವು ಹಾಗೆ ಮಾಡದಿದ್ದರೆ ಅದು ಒಂಥರ ನಿಜವಾದ ಶ್ರದ್ಧಾಂಜಲಿ ಸಿಕ್ಕಿದಾಗೆ ಆಗಲಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಆ ರೀತಿಯ ಏರ್ಪಾಡುಗಳನ್ನು ಕೂಡ ಮಾಡಿದ್ದೇವೆ. ಸರಿಯಾಗಿ 12 ಗಂಟೆಗೆ ನಾವು ಆ ವೇದಿಕೆ ಕಾರ್ಯಕ್ರಮ, ಅಂದರೆ ವೇದಿಕೆ ಅಂದರೆ ಕೇವಲ 15 ಅರ್ಧ ಗಂಟೆಯ ಒಳಗಿನ ಕಾರ್ಯಕ್ರಮವನ್ನು ಸೀಮಿತಗೊಳಿಸಿ ಒಂದು ಶ್ರದ್ಧಾಂಜಲಿ ಸಭೆ ಕೂಡ ನಡೆಸ್ಕೊಳ್ಳೋದು ಅಂತೇಳಿ ಇದ್ದೇವೆ. ಈ ರೀತಿಯಾಗಿ ಈ ದಿನದ ಈ ಶ್ರದ್ಧಾಂಜಲಿ ಸಭೆ ಇರ್ಬೋದು, ವೈಕುಂಠ ಸಮಾರಾಧನೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಅಚ್ಚುಕಟ್ಟುತನದಲ್ಲಿ ನೆರವೇರ್ತದೆ ಅನ್ನುವಂಥ ನಂಬಿಕೆ ಇದೆ. ಆ ದೇವರು ಕೂಡ ಮೊನ್ನೆ ತನಕ ಮಳೆ 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 ಅಂತ ಬಹಳ ಜೋರಿತ್ತು. ನಿನ್ನೆ ನಮಗೆ ಸಂಜೆ ಮಳೆ ಕೂಡ ಕೈಗೂ ಏನು ಬಂದಿಲ್ಲ ಇಲ್ಲಿ. ಅದು ಕೂಡ ನಮಗೆ ದೇವರ ಆಶೀರ್ವಾದ ಇದೆ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಕೆಲವು ಕಡೆ ಹಾಕಿದ ಮಣ್ಣು ಅದು ಇದೆಲ್ಲ ಭಾಳ ಇತ್ತು ಇಲ್ಲಿ. ಅದರಲ್ಲಿ ಕೂಡ ನಾವು ಸುಧಾರಿಸಿಕೊಂಡಿದ್ದೇವೆ. ಒಟ್ಟಿನಲ್ಲಿ ದೇವರ ಆಶೀರ್ವಾದ ಅವು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಆ ಮಹಾಲಿಂಗೇಶ್ವರ ದೇವರಲ್ಲಿ ಮತ್ತು ಆ ಪರಿವಾರದ ಮೃತ್ಯುಂಜಯೇಶ್ವರರಲ್ಲಿ ನಾವು ಬೇಡಿಕೊಳ್ಳೋದಿಷ್ಟೇ, ಈ ಕಾರ್ಯಕ್ರಮಗಳು ಅಮ್ಮನಿಗೆ, ನಳಿನಿ ಮೇಡಮ್ ಅವರಿಗೆ ಸ್ಮರಣಾರ್ಥವಾಗಿ ಇರಲಿ, ಅವಿಸ್ಮರಣೀಯವಾಗಿರಲಿ, ಸದಾ ಅಚ್ಚಳಿದಿ ಇರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ. ನಾವು ಸುಮಾರು 45 ವರ್ಷಗಳಿಂದ ಅವರ ಒಡನಾಟ ಇತ್ತು. ಬೇರೆ ಬೇರೆ ವ್ಯವಹಾರಗಳಲ್ಲಿ ನಾವು ಸಮಾಜದ ಅಧ್ಯಕ್ಷನಾಗಿದ್ದಾಗ ಹಿಡಿದು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಾನು ಹತ್ತಿರದಿಂದ ಗುರುತಿಸಲ್ಪಟ್ಟ ವಿಶೇಷವಾಗಿ ಆದರ್ಶ ಮಹಿಳೆಯರಲ್ಲಿ ಒಬ್ಬರಾಗಿ, ಸಹೋದರಿಯಾಗಿ ನಾವು ಅವರನ್ನು ನಮ್ಮ ಜೊತೆ ಬೇರೆ ಬೇರೆ ರಾಜಕೀಯ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಸಹಕಾರಿ ರಂಗ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡು ಅವರ ಜೊತೆಯಲ್ಲಿ ಅವರು ಏನಿದ್ರು ಹಣ ಏನು ಮಾಡ್ಬೋದು, ನನಗೆ ಇಂಥ ಅವಕಾಶ ಸಿಕ್ಕಿದೆ, ಏನು ಮಾಡ್ಬೋದು ಅಂತ ಕೇಳಿದಾಗ ನಮ್ಮಿಂದ ಆದಷ್ಟು, ನಮಗೆ ತಿಳಿದಷ್ಟು ಅನುಭವ ಅದನ್ನೆಲ್ಲ ಅವ್ರ ಜೊತೆ ಹಂಚಿಕೊಂಡು ರಾಜಕೀಯದಿಂದ ಹಿಡಿದು ಎಲ್ಲ ಅವರು ಏನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ, ಅವರ ಶಕ್ತಿ ಮೀರಿ ಅವರು ಯಾವ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೋದು ಅಂತ ಹೇಳ್ತಕ್ಕಂಥ
ಎಲ್ಲ ನಮಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ತಿಳಿಸ್ಕೊಟ್ಟು ಅವ್ರನ್ನು ಜೊತೆಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ನಾವು ಈ ಥರ ಮಧ್ಯದಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿ ನಾವು ತೊಡಗಿಸಿಕೊಳ್ಳುವುದು ಸಹಜ. ಅದರಲ್ಲಿ ರಾಜಕೀಯವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ನಾವು ಎಲ್ಲೂ ಅದನ್ನು ನಮ್ಮ ಬಾಂಧವ್ಯದಲ್ಲಿ ತೋರಿಸಿಕೊಳ್ಳದೆ ಅತ್ಯಂತ ಪ್ರೀತಿಯ ಗೌರವದ ಆದರ್ಶ ಸಹೋದರಿಯಾಗಿ ಸ್ವೀಕರಿಸಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು. ಇತ್ತೀಚೆಗೆ ನಮ್ಮ ಆರೋಗ್ಯ ಪ್ರಾಯದ ಸಮಸ್ಯೆಗಳಿಂದಾಗಿ ನಾವು ಬಹಳ ಸಮಯದಿಂದ ಅವರನ್ನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ತಿಳಿದು ಬಂದಾಗ ನಮಗೆ ಆಘಾತ ಆಯಿತು. ಇಂಥ ಒಂದು ಸಹೋದರಿ ನಮ್ಮನ್ನು ಅಗಲಿ ಹೋದ್ರಲ್ಲ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನೊಂದು ಇಂದು ಅವರ ಅಂತ್ಯಕ್ರಿಯೆ ಇಲ್ಲಿ ಲೋಕಪ್ಪ ಗೌಡರು ತೊಡಗಿಸಿಕೊಂಡೆ ಅವರ ಸಂಸಾರ, ಅವರ ಸ್ನೇಹಿತರು, ಗೆಳೆಯರು, ಅವರ ಬಳಗ ತೊಡಗಿಸಿಕೊಂಡು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ನಾವು ಜೊತೆಯಾಗಿರಬೇಕು ಅಂತ ಹೇಳ್ತಕ್ಕಂಥ ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದರೂ ಕೂಡ ನಾವಿಲ್ಲಿ ಬಂದು ಅವರ ಅಂತ್ಯಕ್ರಿಯೆ ಕೊನೆ ಕಾರ್ಯಕ್ರಮ ಇದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಮತ್ತು ಅವರು ನಮಗೆಲ್ಲರಿಗೂ ದಾರಿದೀಪವಾಗಿ ಹೇಗೆ ಜೀವಿತ ಅವಧಿಯಲ್ಲಿ ನಮ್ಮ ಜೊತೆ ಇದ್ದರ ಅದೇ ರೀತಿ ಶ್ರೀಮನ್ನಾರಾಯಣ ಸೇವೆ ಮಾಡಿಕೊಂಡು ನಮ್ಮ ಸಮಾಜ ಪದ್ಧತಿ ಪ್ರಕಾರ ಶ್ರೀಮನ್ನಾರಾಯಣ ಪಾದ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅಲ್ಲಿಂದ ನಮಗೆ ನಮ್ಮನ್ನು ಹರಿಸಬೇಕು ಅಂತ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕುವಂಗಾಗಲಿ ಅಂತ ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವರು, ಪಂಚಲಿಂಗೇಶ್ವರ ದೇವರು, ಮೃತ್ಯುಂಜಯ ದೇವರಲ್ಲಿ ಅತ್ಯಂತ ನಮ್ಮ ಎಲ್ಲ ಗುರು ಹಿರಿಯರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಆದರದಿಂದ ಅವರಿಗೆ ಗೌರವ ಸಲ್ಲಿಸ್ತಾ ಅವರಿಗೆ ಶ್ರೀಮನ್ನಾರಾಯಣ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿ. ಎಲ್ಲ ದೇವರುಗಳು ನಂಬಿಕೊಂಡು ಬಂದಾದ ದೇವರು ಅಂತ ದೇವರನ್ನು ಪ್ರಾರ್ಥಿಸ್ತಾ ನನಗೆ ನೀವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿನ ಜೈ ಹಿಂದ್. 2005ನೇ ಇಸವಿಯಲ್ಲಿ ಅವರು ನೆಲ್ಯಾಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಲ್ಲಿದ್ದೆ. ಅವ್ರ ಜೊತೆ ನೆಲ್ಯಾಡಿ ಕ್ಷೇತ್ರ ಪೂರ್ತಿ ಓಡಾಡೋಂಥ ಒಂದು ಅವಕಾಶ. ಎಲ್ಲಿ ಹೋದರೂ ಜನರ ಹತ್ರ ಭಾಳ ಆತ್ಮೀಯತೆಯಿಂದ ಮಾತಾಡೋದು, ಯಾವ ಜಾಗಕ್ಕೆ ಹೋದರೂ ಭಜನಾ ಮಂದಿರ ಇದ್ದರೆ ಅಲ್ಲಿಗೆ ಅವರಿಂದ ಅದು ದೇಣಿಗೆ ಕೊಡೋದು, ಆಮೇಲೆ ಯಾವ ಮನೆಯಲ್ಲಿ ಕಷ್ಟ ಉಂಟು ಆ ಮನೆಗೆ ಸಹಕರಿಸುವಂಥ ಭಾಳ ಒಂದು ಒಳ್ಳೆಯ ಗುಣ ಅವರಲ್ಲಿತ್ತು. ಆಮೇಲೆ ಚುನಾವಣೆಯಲ್ಲಿ ಸೋತರು, ಆಮೇಲೆಯೂ ಜನರ ಸಂಪರ್ಕವನ್ನು ಅವರು ಇಟ್ಟುಕೊಂಡಿದ್ದರು. ಅದು ಭಾಳ ಸಂತೋಷ. ಅದಕ್ಕೆ ನಾನೇ ಉದಾಹರಣೆ. ನಾನಿವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ. ಆಮೇಲೆ ನಾವು ರಾಜಕೀಯವನ್ನೇ ಮಾಡುವಂಥ ವಿಷಯ ಅಲ್ಲ, ಅವರ ಮಾನವೀಯತೆ ಮೌಲ್ಯಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ. ಆಮೇಲೆ ಇನ್ನೊಂದು ನನ್ನ ಭಾಳ ಸಂತೋಷದ ವಿಷಯ ಅಂತಂದರೆ, ಅವರು ನಮ್ಮ ಹತ್ರ ಆಮೇಲೆ ಒಂದು ವಿಚಾರ ಹೇಳ್ತಾರೆ, ಶೃಂಗೇರಿ ಜಗದ್ಗುರುಗಳ ಹತ್ರ ಹೋಗಬೇಕು ಅಂತ. ಆಗ ನಾನೇ ಅವರನ್ನು ಖುದ್ದು ಕಾರಲ್ಲಿ ಕರ್ಕೊಂಡು ಹೋಗಿ ಶೃಂಗೇರಿ ಜಗದ್ಗುರುಗಳ ಭೇಟಿ ಮಾಡುವಂಥ ಒಂದು ಸಂದರ್ಭ ನಮಗೆ ಸಿಕ್ಕಿತ್ತು. ಅದನ್ನು ಯಾವತ್ತೂ ನಾವು ಮನಸ್ಸಲ್ಲಿ ನೆನಪಿಟ್ಟುಕೊಳ್ತೇವೆ. ಯಾಕಂದರೆ ಅಂಥ ಒಂದು ಮತ್ತು ಅವರ ಯಜಮಾನರಿಗೆ ಬರುವ ಅವಕಾಶ ಇರಲಿಲ್ಲ, ಭಾಳ ಬ್ಯುಸಿ ಶೆಡ್ಯೂಲಲ್ಲಿದ್ದರೂ ನಾವು ಹೋಗಿ ಬರುವ ಅನ್ನುವಂಥ ಒಂದು ತೀರ್ಮಾನ ತಗೊಂಡು ನಾವು ಬೆಳಗ್ಗೆ ಶೃಂಗೇರಿಗೆ ಹೋಗಿ ಗುರುಗಳ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಪಡೆದು ಬಂದಂಥ ಒಂದು ಸಂದರ್ಭ ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಅಂತೂ ಇವತ್ತು ಅವರ ಶ್ರದ್ಧಾಂಜಲಿ ಸಭೆಗೆ ಬರುವಂಥ ಒಂದು ಅವಕಾಶ. ಯಾಕಂದರೆ ನಾವು ಒಬ್ಬರ ಋಣ ಅಂತಲ್ಲ, ಅಂತೂ ನಾವು ನಮ್ಮ ಜೀವಮಾನದಲ್ಲಿ ನಾವು ಇಂಥವರ ಆದರ್ಶಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇನೆ. ಶ್ರದ್ಧಾಂಜಲಿ ಸಭೆಗೆ ಭಾಗವಹಿಸೋದು ಭಾಳ ಸಂತೋಷ. ಅಂತೂ ನಳಿನಿ ಲೋಕಪ್ಪ ಗೌಡರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರುವಂಥವರು. ಜಡ್ಜಿ ಆಗಿದ್ದೆ. ನಂದು 1990ರಲ್ಲಿ ಪುತ್ತೂರಿನ ವಕೀಲರಾದ ಶಿವರಾಮರ ಮಗಳೊಟ್ಟಿಗೆ ಮದುವೆ ಆಯಿತು. ಶಿವರಾಮರು ಖ್ಯಾತ ವಕೀಲರು ಪುತ್ತೂರಿನಲ್ಲಿ. ಹೀಗೆ ನನ್ನ ಮಿಸಸ್ ತಾರಕೇಶ್ವರವರು ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರು. ನಂತರ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದರು. ನಾನು ಮದುವೆ ಆದಾಗಿಂದಲೂ
ನಳಿನಕ್ಕ ನಮ್ಮ ಮಾವನವರಾದ ಶಿವರಾಮೇಗೌಡರಿಗೆ ಆಪ್ತರಾಗಿದ್ದು ಅವರಿಗೆ ನಮ್ಮ ಮಾವರು ವಕೀಲರಾಗಿ ವೃತ್ತಿಯಲ್ಲಿ ಸೇವೆಯನ್ನು ಕೊಡುತ್ತಿದ್ದರು. ಹಾಗಾಗಿ ನಳಿನಿಯವರು ಆಗಾಗ ನಮ್ಮ ಮಾವರ ಮನೆಗೆ ಪುತ್ತೂರಿಗೆ ಬರುತ್ತಿದ್ದರು. ನಾನು ಬಂದಾಗೆಲ್ಲ ಅವ್ರನ್ನ ಭೇಟಿಯಾಗಿ ಅವರು ನಮ್ಮೊಟ್ಟಿಗೆ ಕುಶಲೋಪರಿ ಬೇರೆ ವಿಷಯಗಳು, ಅವರ ಉದ್ಯಮಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಮಾತಾಡ್ತಿದ್ದರು. ಆ ನಳಿನಿಯವರ ವ್ಯಕ್ತಿತ್ವವೇ ಒಂದು ಆಕರ್ಷಕವಾಗಿತ್ತು. ನನಗೆ ಅವರ ಬಗ್ಗೆ ಕೇಳಿದ ನಂತರ ಒಂದು ಸೆಳೆತ ಉಂಟಾಯಿತು. ಆ ನಳಿನಿ ಅವರ ಹೆಸರೇ ಸೂಚಿಸುವಂತೆ ಒಂದು ಪ್ರಜ್ವಲವಾದ ಚರ್ಯೆ, ಅದಕ್ಕೆ ತಕ್ಕಂಥ ಶರೀರ, ಬಾಡಿ, ಮಾತು, ಲ್ಯಾಂಗ್ವೇಜು ಇದ್ದಿದ್ದರಿಂದ ನಾನು ತುಂಬ ಅವರ ಬಗ್ಗೆ ಆಕರ್ಷಕನಾಗಿ ಅವರ ಕೆಲವು ಉದ್ಯಮ ಇದರ ಬಗ್ಗೆಲ್ಲ ವಿಚಾರಿಸ್ತಾ ಇದ್ದೆ. ಅವರು ನಮಗೆ ಒಂದು ಯುವಕರಿಗೆ ಒಂದು ನವಚೇತನ ಆಗಿದ್ದರು. ಹಾಗಾಗಿ ನಾನು ವೃತ್ತಿಯಲ್ಲಿ ಜಡ್ಜ್ ಪೋಸ್ಟನ್ನು ಆಯ್ಕೆ ಮಾಡಿಕೊಂಡೆ, ಜಡ್ಜ್ ಆದೆ. ಆಮೇಲೆ ಈಗ ಹಾಲಿ ವಕೀಲ ವೃತ್ತಿಯನ್ನು ಮಾಡ್ತಿದ್ದೇನೆ. ಅವರು ಮನೆಗೆ ಬಂದಾಗೆಲ್ಲ ಈ ಉದ್ಯಮದ ಬಗ್ಗೆ, ಆ ಮಕ್ಕಳು ಯಾವ ರೀತಿ ಇದಾಗಬೇಕು, ಯಾವ ರೀತಿ ಓದಬೇಕು, ಯಾವ ಕ್ಷೇತ್ರವನ್ನು ಆರಿಸಿಕೊಳ್ಬೇಕು, ಇದನ್ನೆಲ್ಲ ಹೇಳ್ತಾಯಿದ್ದರು. ಅವರು ಮೊದಲೇ ಒಂದು ಗಾದೆ ಇದೆ, ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದು ಮಹಿಳೆ ಅಂತ. ಮಹಿಳೆ ಸುಮ್ಮನೆ ಮಹಿಳೆ ಆದರೆ ಉಪಯೋಗ ಇಲ್ಲ. ಆದರೆ ನಳಿನಿಯವರು ಅವರ ಹೆಸರಿಗೆ ಆಗಿ ಅರ್ಥಗರ್ಭಿತವಾಗಿ ಲೋಕಪ್ಪಣ್ಣವರ ಹಿಂದೆ ನಿಂತು ಅವರ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಅವರಿಗೆ ಅಡ್ವೈಸರ್ಗಿಂತಲೂ ಅವರೇ ಒಂದು ಮೇಲೆ ಉಸ್ತುವಾರಿ ಮಾಡಿಕೊಂಡು ನಮ್ಮ ಲೋಕಪ್ಪಣ್ಣವರಿಗೆ ಅವರ ಉದ್ಯಮದಲ್ಲಿ ಬೆಳವಣಿಗೆ ಅತ್ಯಂತ ಶಿಖರಕ್ಕೆ ಏರಲು ಸಹಾಯವಾದರು. ಆ ಹೆಸರಿಗೆ ತಕ್ಕಂತೆ ಹೇಳ್ತೀವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಇಡೀ ನಮ್ಮ ಸಮಾಜದ ಮಹಿಳೆಯರಿಗೆ ಒಂದು ಆದರ್ಶ ಮಹಿಳೆಯಾಗಿ ನಳಿನಕ್ಕ ಇದ್ದರು. ಇವತ್ತು ಅವರು ಕಳ್ಕೊಂಡಿದ್ದೀವಿ. ಅವರು ಅತಿ ಇವರು ಒಂದು ಮಹಿಳೆ, ಬರೀ ಗಂಡನಿಗೆ ಅಲ್ಲ, ಇಡೀ ನಮ್ಮ ಸಮಾಜದ ಮಹಿಳೆಯರಿಗೆ ಒಂದು ಆದರ್ಶ ಮಹಿಳೆಯಾಗಿ ನಳಿನಕ್ಕ ಇದ್ದರು. ಇವತ್ತು ಅವರು ಕಳ್ಕೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ಹೋಗಿದ್ದು ಸಮಾಜಕ್ಕೆ, ಅವರ ಕುಟುಂಬಕ್ಕೆ, ನಮಗೆಲ್ಲರಿಗೂ ತುಂಬಲಾರದ ನಷ್ಟ. ಅವರು ಇನ್ನೂ ಇರಬೇಕಿತ್ತು, ಜನಸೇವೆ ಮಾಡಬೇಕಿತ್ತು. ಆದರೆ ಒಬ್ಬ ಹುಟ್ಟಿದ ನಂತರ ಹುಟ್ಟು ಆಕಸ್ಮಿಕ, ಆದರೆ ಸಾವು ಖಚಿತ. ಅದು ಯಾವಾಗ ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ಅವರಿಲ್ಲ, ಆದರೆ ಸಮಾಜ, ಅವರ ಕುಟುಂಬ ಯಾವ ರೀತಿಯಲ್ಲೂ ಅವರು ಇಲ್ಲದಲ್ಲಿ ಶೂನ್ಯ ಆಗದೆ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿಯೊಬ್ಬ ಯುವಕರು, ಯುವತಿಯರು, ಹಿರಿಯರು, ಕಿರಿಯರು ಅನ್ನೋದೇ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ಖಂಡಿತ ಪ್ರತಿಯೊಬ್ಬನೂ ಜೀವನದಲ್ಲಿ ಸಾಧನೆ ಮಾಡ್ಬೋದು. ಅವರು ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಶ್ರದ್ಧಾಂಜಲಿ ಮೂಲಕ ಅವರು ಎಲ್ಲೇ ಇದ್ದರೂ ಶಾಂತತೆಯನ್ನು ಕಾಪಾಡಿಕೊಂಡು ಸ್ವರ್ಗ ಸೇರಲಿ ಅಂತ ನಾವು ನಿಮ್ಮೆಲ್ಲರ ಮುಂದೆ ಪ್ರಾರ್ಥನೆ ಮಾಡ್ತೀನಿ. ನಳಿನಿ ಅಕ್ಕನ ಬಗ್ಗೆ ಒಂದು ಜಾತ್ಯತೀತ ಶಕ್ತಿ, ಇನ್ನೊಂದು ಪಕ್ಷಾತೀತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಅವರದ್ದು 2000ನೇ ಇಸವಿಯಿಂದ ನಂತರ ಪರಿಚಯ. ಅದರಲ್ಲೂ ನಾನು 2004ರಲ್ಲಿ BJPಯಿಂದ ಸ್ಪರ್ಧೆ ಮಾಡಿದೆ. ಆ ಟೈಮಲ್ಲಿ ಇವರಿದೆಲ್ಲ ಒಳ್ಳೆ ಫೇಮಸ್ಸು. ಅಂದರೆ ರಾಜಕೀಯ ಅಂತಲ್ಲ, ದಾನ ಮಾಡೋದರಲ್ಲಿ ಯಾರು ಎಲ್ಲ ಯುವಕರಿಗೂ ಒಂದು, ಕ್ರಿಕೆಟ್ ಆಡುವವರಿಗೊಂದು ಏನಂದರೆ ನಳಿನಿ ಅಕ್ಕ ನಡೆಪೋಣ 5,000 ರೂಪಾಯಿ ಕೊಡ್ಬೇಕಂತ. ಆಗ 5,000 ಅಂದರೆ ದೊಡ್ಡದು, 25 ವರ್ಷದ ಹಿಂದೆ ಅಲ್ವ. ಅಂಥ ಒಂದು ಕೊಡುಗೆ ದಾನಿ. ನಾನು ಕ್ಯಾನ್ವಾಸಿಗೆ ಬರ್ತಾ ಇಲ್ಲಿಗೂ ಬಂದೆ. ಒಂದು ಕೇಳೋದು ಕರ್ತವ್ಯ ಅಂತ, ಕ್ಯಾನ್ವಾಸಲ್ಲಿ ಓಟು ಕೇಳುವ. ಅವರು ಬಂದು ನನ್ನನ್ನು ಅಪ್ಪಿ ಹಿಡಿದು ನನಗೇನೋ ಕೈಯಲ್ಲಿ ಇಟ್ಟು ಶಕ್ವಕ್ಕೆ ಇಟ್ಟುಕೊಳ್ಳಿ, ನೀವು, ಅವರು ಕಾಂಗ್ರೆಸ್ಸು, ಅದು ಕೇಳಿದೆ ಪಕ್ಷಾತೀತ ಅಂತ. ಅವರು ಅಪ್ಪಿ ಹಿಡಿದು ನನ್ನಲ್ಲಿ ಸ್ವಲ್ಪ ಇದು ನಿಮ್ಮ ಕೈಯಲ್ಲಿ ಇರಲಿ ಅಂತ ಹೇಳಿದರು.
ನನಗೆ ಹೆಮ್ಮೆ, ನಾನು ಕಾಂಗ್ರೆಸ್ಸೇ, ಆದರೆ ನನಗೆ ಹೆಮ್ಮೆ ಏನಂದರೆ ನಿಮಗೊಂದು ಮಹಿಳೆಯಾಗಿ ನಿಮಗೆ ಅವಕಾಶ ಕೊಟ್ಟರಲ್ಲ, ಅದಕ್ಕೆ ನನಗೆ ಹೆಮ್ಮೆ ಶಕ್ವಕ್ಕ. ನನ್ನ ಪಕ್ಷ ನಾನು ಹೌದು, ಆದರೆ ನನಗೆ ನೀವು ಗೆಲ್ಲಬೇಕು ಅಂತ ಆಸೆ ಅಂತ ಹೇಳುವುದನ್ನು ಹೇಳಿ ಕಳಿಸಿದವರು ಅವರು. ಆಗ ಚಿಕ್ಕ ಮನೆ ಇತ್ತು. ಅಲ್ಲಿಂದ ಮತ್ತೆ ನನಗೂ ಅವರಿಗೂ ಒಳ್ಳೆ ಸಂಬಂಧಗಳಿತ್ತು, ಅಂದರೆ ಆತ್ಮೀಯತೆ. ಅದ್ರ ಅವರು ಕಾಂಗ್ರೆಸ್ಸಲ್ಲಿದ್ದರು. ಅವರು 2ನೇ ಬಾರಿ ನಾನು BJPಗೆ ಎದುರು ನಿಂತಾಗ ಅವರು ಕಾಂಗ್ರೆಸ್ಸಿಗೆ ಎದುರು ನಿಂತರು. ಹಾಗೆ ಇಬ್ಬರು ಸಿಕ್ಕಿದಲ್ಲಿ ಮಾತಾಡ್ತಾ ಇದ್ದೆವು. ಆಮೇಲೆ ಈ ಕಡೆ ಬಂದರೆ ಅವರ ಆ ಹಳೆ ಮನೆಯಲ್ಲಿ ಕೂತು ನಾವು ಮಾತಾಡಿ ಎಲ್ಲ ಹೋಗ್ತಾ ಇದ್ದೆವು. ಒಂದು ಆತ್ಮೀಯ ಸಂಬಂಧ. ಯಾವುದೇ ಒಂದು ಕಷ್ಟ ಸುಖ ಯಾರು ಹೇಳಿದರೂ ಅದಕ್ಕೆ ಸ್ಪಂದಿಸುವಂಥ ವ್ಯಕ್ತಿತ್ವ. ಇಲ್ಲಿ ಮೃತ್ಯುಂಜಯ ದೇವಸ್ಥಾನ ಅದರ ಜೀರ್ಣೋದ್ಧಾರದಲ್ಲೆಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ. ಅಂಥ ಒಂದು ದೈವ ಭಕ್ತೆ, ಜನರ ಪ್ರೀತಿಯ ನಳಿನಕ್ಕ. ಅದರ ಎಡೆಯಲ್ಲಿ ಈ ಮನೆ ಆದಮೇಲೂ ನಾನೊಂದೆರಡು ಸಲ ಬಂದಿದ್ದೆ. ಏನಾದರೂ ಇದ್ದರೆ ಮಮ್ಮಿ ಫೋನ್ ಮಾಡ್ತಾಯಿದ್ರು, ಅಥವಾ ಇಲ್ಲೇ ಹೋಗುವಾಗ ಬಾರದಿದ್ದರೆ ಜಗಳ ಆಡ್ತಾಯಿದ್ರು, ಇಲ್ಲೇ ಹೋದ್ರಂತೆ ಬರಲಿಲ್ಲ ಅಂತ. ಅಂಥ ಒಂದು ಸಂಬಂಧ ಇತ್ತು ನಮ್ಮೊಳಗೆ. ನನಗೆ ಇವತ್ತು ಒಂದು ದೊಡ್ಡ ಸಮಾಜ ಸೇವಕ್ಕಿಂತ ಹೇಳ, ನಾನು ರಾಜಕೀಯ ಧುರೀಣಿ ಅಂತ ಹೇಳೋದಿಲ್ಲ. ಯಾಕಂದರೆ ರಾಜಕೀಯದಲ್ಲಿ ಅವರು ಏನೂ ಮಾಡಲಿಕ್ಕೆ ಅವರ ಪಕ್ಷ ಬಿಡಲಿಲ್ವ, ಅವರಿಗೆ ಯೋಗ ಇರಲಿಲ್ವ. ನಿಜವಾಗಿ ಅವರಿಗೆ ಅವಕಾಶ ಸಿಕ್ಕಿದರೆ ಒಳ್ಳೆ ಕೆಲಸ ಮಾಡ್ತಿದ್ರು. ಯಾಕಂದರೆ ಅವರು ಅದೇ ಜಾತ್ಯತೀತ ತತ್ವದ ಅಡಿಯಲ್ಲಿ ಬೆಳೆದವರು. ಪಕ್ಷವನ್ನೇ ನೋಡುವಂಥವರು ಅಲ್ಲ. ಅವರಿಗೆ ಸೌಖ್ಯ ಇಲ್ಲ ಅಂತಲೇ ನನಗೆ ಗೊತ್ತಿರಲಿಲ್ಲ. ಒಂದಿನ ಚಿದಾನಂದ ಬೈಲಾಡಿಗೆ ಫೋನ್ ಮಾಡಿದೆ. ನಾನು ಬೆಂಗಳೂರಿಗೆ ಹೊರಟಿದ್ದೆ, ಹೋಗ್ತಾಯಿದ್ದೆ. ಆಗ ಅವರು ಹೇಳಿದರು, ನಳಿನಿ ಅಕ್ಕನಲ್ಪೋಗ್ಲೆ ನನ್ನ ಸ್ಥಿತಿ ಗಂಭೀರ ಅಂತ ಹೇಳಿದರು. ಏನಾಗಿದೆ ಅಂದರೆ ಅವರಿಗೆ ಸೌಖ್ಯ ಇಲ್ಲ ಅಂತ ಹೇಳಿದರು. ಅಯ್ಯೋ, ನಾನು ನಿನ್ನೆ ಅಲ್ಲೇ ಪಾಸಾಗಿ ಬಂದೆ, ಹೋಗ್ಬೇಕು ಅಂತ ನೆನೆಸ್ಕೊಂಡು ಬಂದೆ. ಮತ್ತು ಊಟದ ಸಮಯ ಅವರಿಗೆ ತೊಂದರೆ ಯಾಕೆ ಅಂತೇಳಿ ಅವರಿಗೆ ಸೌಖ್ಯ ಇಲ್ಲ ಅಂತ ಗೊತ್ತಿರಲಿಲ್ಲ. ಆಗ ಅವ್ರು ಹೇಳಿದರು, ಬರ್ತಿದ್ರೆ ಬೇಗ ಬಂದು ಹೋಗಿ, ಹೆಚ್ಚು ದಿನ ಹೋಗಲಿಕ್ಕಿಲ್ಲ ಅಂತ ಹೇಳಿದರು. ಅಂದರೆ ನನಗೆ ಬರಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಬೆಂಗಳೂರಿಂದ ಬಂದೆ, ರಾಮೇಶ್ವರಕ್ಕೆ ಹೋದೆ. ಆಗ ಫೋನ್ ಬಂತು, ಇವರು ತೀರ್ಕೊಂಡು ಅಂತ. ಭಾಳ ನೋವಾಯಿತು. ಒಂದು ಏನೋ ಒಳ್ಳೆಯ ವ್ಯಕ್ತಿಯನ್ನು, ಪ್ರೀತಿಯ ವ್ಯಕ್ತಿಯನ್ನು ಕಳ್ಕೊಂಡಾಗೆ ನೋವಾಯಿತು. ಹೋಗಿ ಎಲ್ಲೆಲ್ಲೋ ಹೋಗ್ತೇವೆ, ಅವರ ಕೊನೆಗಾಲ ನೋಡಲಿಕ್ಕೆ ಆಗಲಿಲ್ಲ ಅಂತ ನೋವಾಯಿತು. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಬೇಡೋದು, ಭಾಳಷ್ಟು ಜನರಿಗೆ ಉಪಕಾರ ಮಾಡಿದರು, ಭಾಳಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಅವರು ಪುನಃ ನಮ್ಮದೇ ಮಣ್ಣಲ್ಲಿ, ಅಂದರೆ ಭಾರತದಲ್ಲಿ ನಮ್ಮದೇ ಊರಲ್ಲಿ ವಾಪಸ್ಸು ಹುಟ್ಟಿ ಬಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವ ಹಾಗೆ ಆಶೀರ್ವಾದ ಮಾಡುವಂಥ ದೇವರಲ್ಲಿ ಬೇಡಿ ಚಿರಶಾಂತಿ ಕೋರ್ತಾ ಇದ್ದೇನೆ. ಹಲವು ಶಿಕ್ಷಣ ಸಂಸ್ಥೆಗಳಿಗೆ, ಕಷ್ಟದಲ್ಲಿರುವಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಅವರು ದೊಡ್ಡ ರೀತಿಯಲ್ಲಿ ಉದಾರ ದಾನವನ್ನು ಮಾಡಿದ್ದಾರೆ. ಹಾಗೆ ಸಾಮಾಜಿಕ, ಧಾರ್ಮಿಕ ಎಲ್ಲ ಕಾರ್ಯಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಜನಾನುರಾಗಿ ಆಗಿದ್ದಂಥವರು. ಇಂದು ಅವರು ನಮ್ಮೊಂದಿಗಿಲ್ಲ. ಅವರಿಗೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಮತಿ ನಳಿನಿ ಲೋಕಪ್ಪನವರು ನನಗೆ ನನ್ನ ವ್ಯವಹಾರದ ಮುಖಾಂತರ ಪರಿಚಯ. ಅವರ ತೋಟಕ್ಕೆ ಪೈಪ್ ಫಿಟ್ಟಿಂಗ್ಸ್, ಮನೆಗೆ ಬೇಕಾಗುವ ಪೇಂಟ್ ಎಲ್ಲ ಬರ್ತಿದ್ರು. ಆ ಸಂಪರ್ಕದಲ್ಲಿ ಅವರ ಒಂದು ನೇಚರ್, ಅಂದರೆ ಬಡವರಿಗೆ ಸ್ಪಂದಿಸುವ ರೀತಿ, ಯಾರಿಗೂ ನೋವಾಗದಾಗೆ ಮಾತಾಡುವ ರೀತಿ, ಎಲ್ಲರನ್ನು ಪ್ರೀತಿಸುವ ಒಂದು ಆ ಸ್ವಭಾವ ನಾವೆಲ್ಲರೂ ಫಾಲೋ ಮಾಡಬೇಕಾದಂಥ ಒಂದು ವಿಷಯ. ನಮ್ಮ ಕುಟುಂಬಕ್ಕೆ ಭಾರೀ ಆತ್ಮೀಯರಾಗಿದ್ದರು. ಲೋಕಪ್ಪ ಗೌಡ್ರು ಕೂಡ ಹಾಗೆ. ಅವ್ರ ಹತ್ರ ಮಾತಾಡುವ ನಮ್ಮ ಅಜ್ಜನ ಹೆಸರು ಕೂಡ ಅವರಿಗೆ ಗೊತ್ತಿತ್ತು.
ಅಂದರೆ ಈ ಪುತ್ತೂರಿಗೆ ಅವರು ಒಂದು ಇಲ್ಲಿ ಸೆಟ್ಲ್ ಆದೊಂದು ನಮ್ಮ ಪುತ್ತೂರಿನವರ ಭಾಗ್ಯ. ಸುತ್ತಮುತ್ತಲಲ್ಲಿ ತುಂಬ ಜನರಿಗೆ ಎಷ್ಟು ಅಂದರೆ ಕಾಣದ ಕೈಯಾಗೆ ಒಂದು ತಾಯಿಯಾಗೆ ಎಲ್ಲರಿಗೆ ಹೆಲ್ಪ್ ಮಾಡ್ತಿದ್ರು ನಳಿನಿ ಲೋಕಪ್ಪ ಗೌಡರು. ಅವರ ಆತ್ಮಕ್ಕೆ ಸದ್ಗತಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವರು ನಳಿನಿ ಲೋಕಪ್ಪ ಗೌಡ್ರು ಅಂತ ಹೇಳಿದರೆ ಅವರೊಂದು ಕೊಡುಗೈ ದಾನಿ ಅಂತ ಹೇಳ್ಬೋದು. ಅಲ್ಲದೆ ಅವರೊಂದು ದೇವಸ್ಥಾನದಲ್ಲಿ ಅವರಿಗೆ ದೇವರ ಬಗ್ಗೆ ಅಗಾಧ ಒಂದು ಪ್ರೀತಿ ಮತ್ತು ಊರಿನವರಿಗೆಲ್ಲ ಒಂದು ಒಳ್ಳೆಯ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರೊಂದು ಒಳ್ಳೆಯ ಒಂದು ಅವರ ವ್ಯಕ್ತಿತ್ವ ಒಂದು ಅಪೂರ್ವ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಸರ್ವೆ ದೇವಸ್ಥಾನಕ್ಕೆ ಸಹ ಹಾಗೆ ತುಂಬ ಉಪಕಾರ ಮಾಡಿದ್ದಾರೆ. ಮತ್ತು ಮೃತ್ಯುಂಜಯ ದೇವಸ್ಥಾನದಲ್ಲಿ ಸಹ ಕಮಿಟಿಯಲ್ಲಿದ್ದರು, ಆ ದೇವಸ್ಥಾನದ ಏಳಿಗೆಗೆ ಪ್ರಯತ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಿದ್ರೆ ಅವರು ಒಂದು ನಮ್ಮ ಊರಿಗೆ ಒಂದು ಗಣ್ಯ ಒಂದು ವ್ಯಕ್ತಿತ್ವ ಹಾಗೂ ಒಂದು ಕೊಡುಗೈ ದಾನಿ. ಯಾರೇ ಒಂದು ಪಾಪದವರು ಅವರ ಹತ್ರ ಕೇಳಿದರೂ ಸಹ ಇಲ್ಲ ಅಂತ ಹೇಳುವ ಒಂದು ಮನಸ್ಸೇ ಇಲ್ಲ ಅವರಿಗೆ. ಲೋಕಪ್ಪ ಗೌಡ್ರಿಂದಲೂ ಹೆಚ್ಚು ನಳಿನಿ ಲೋಕಪ್ಪ ಗೌಡ್ರು ಅಂತಲೇ ಹೇಳ್ಬೋದು. ಅವರ ಒಂದು ಬಲಕೈ ಇವರು ಒಟ್ಟಿನಲ್ಲಿ ಒಂದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಅಂತೇಳಿ ಹೇಳಲಿಕ್ಕೆ ಏನು ಬೇಜಾರಿಲ್ಲ, ಒಳ್ಳೆಯ ವಿಷಯ. ಹಾಗೆ ನಾವೆಲ್ಲ ತಿಳಿದ ಹಾಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದ ಬದುಕನ್ನು ಹುಟ್ಟಿದಂತಹ ಯಾವನೇ ಮಾನವನು ಸಾರ್ಥಕಪಡಿಸಿಕೊಳ್ಳಬೇಕಾದ್ದು ನಮ್ಮ ಧರ್ಮ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಕವಿಗಳು ಹೇಳಿದ್ದಾರೆ. ಶ್ರೀಮತಿ ಕೀರ್ತಿಶೇಷ ನಳಿನಿ ಲೋಕಪ್ಪ ಗೌಡರು ಬಹುಶಃ ಎಲ್ಲರಿಗೂ ಕೂಡ ಆದರ್ಶವಾಗಬಲ್ಲರು, ಮಾದರಿಯಾಗಬಲ್ಲರು ಮತ್ತು ತನ್ನ ಜೀವನದುದ್ದಕ್ಕೂ ಕೂಡ ಎಲ್ಲ ಆದರ್ಶಗಳನ್ನು ನಡೆಸಿಕೊಂಡು ಬಂದವರು. ಕರಮನೆ ನಳಿನಿ ಲೋಕಪ್ಪ ಗೌಡರು ಸುಮಾರು 5.5 ದಶಕಗಳ ಕಾಲ ಲೋಕಪ್ಪ ಗೌಡರೊಂದಿಗೆ ಆದರ್ಶ ದಂಪತಿಯಾಗಿ ಜೀವನವನ್ನು ನಡೆಸಿದವರು. ಕೊಡುಗೈ ದಾನಿಯಾಗಿ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳು ಕೂಡ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿದವರು ಮತ್ತು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾಡಿ ತೋರಿಸಿದವರು ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು. ಕೊಡುಗೈ ದಾನಿಯಾಗಿ ಅನೇಕ ಸಮಾಜದ ಎಲ್ಲ ಕೆಲಸಗಳಲ್ಲಿ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದವರು ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು. ಅನೇಕ ದೇವಸ್ಥಾನಗಳಿರಬಹುದು, ಸಂಘ ಸಂಸ್ಥೆಗಳಿರಬಹುದು, ಶಾಲೆ ಇರಬಹುದು, ಅನೇಕ ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು ಇಂದು ನಮ್ಮೊಂದಿಗಿಲ್ಲ. ಭೌತಿಕವಾಗಿ ನಮ್ಮೊಂದಿಗಿಲ್ಲವಾದರೂ ಕೂಡ ಅವರು ಶಾಶ್ವತವಾಗಿ ಅವರ ಹೆಸರು ಈ ವಿಶ್ವದಲ್ಲಿ ಅಜರಾಮರವಾಗಿರುತ್ತದೆ. ಯಾಕೆ ಅಂತ ಹೇಳಿದರೆ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ, ಉಸಿರು ನಿಂತ ಮೇಲೆ ಹೆಸರು ಹೇಳುತ್ತಾರ. ಖಂಡಿತವಾಗಿ ಶ್ರೀಮತಿ ನಳಿನಿ ಲೋಕಪ್ಪರವರ ಹೆಸರು ಶಾಶ್ವತವಾಗಿರುತ್ತದೆ. ಅವರಿಗೆ ಆ ಭಗವಂತನು ಸದ್ಗತಿಯನ್ನು ಕರುಣಿಸಲಿ ಮತ್ತು ಅವರ ಆತ್ಮಕ್ಕೆ ಶಿರಶಾಂತಿ ದೊರಕಲೆಂದು ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅತ್ಯಂತ ವಿನಮ್ರನಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಳಿನಿ ಮೇಡಮ್ ಅವರು ಅಂದರೆ ಹಿರಿಯ ಕಾರ್ಯಕರ್ತೆ. ಅವರು ಕಾಂಗ್ರೆಸ್ ಇದ್ದ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಕೂಡ ಆಗಿದ್ದವರು ಅವರು. ಹಾಗಾಗಿ ಅವರಿಂದ ಕಲೀಲಿಕ್ಕೆ ತುಂಬ ಇತ್ತು ನಮಗೆ. ಅವರ ಒಂದು ಅನಾರೋಗ್ಯದ ಸಮಸ್ಯೆಯಿಂದಾಗಿ ಅವರು ಇಹಲೋಕ ತ್ಯಜಿಸಿದ್ದಾರೆ. ಈಗ ತುಂಬ ಬೇಸರದ ಸಂಗತಿ. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದರೂ ಅವರು ಖಂಡಿತವಾಗಿ ಅದಕ್ಕೆ ಸ್ಪಂದನೆ ಕೊಡ್ತಾಯಿದ್ರು. ಏನು ಸಹಾಯ ಬೇಕು ಅದನ್ನು ಖಂಡಿತವಾಗಿ ಮಾಡುವಂಥ ಒಂದು ದೊಡ್ಡ ಗುಣ. ಅಂದರೆ ಇಷ್ಟು ದೊಡ್ಡ ಅವರ ಮನೆಯಲ್ಲಿ ಅವರೊಂದು ಏನು ಇಷ್ಟು ದೊಡ್ಡ ಮನೆಯನ್ನು ನಡೆಸಬೇಕಾದ್ರೆ ಅವರು ಹೇಗಿರ್ಬೋದು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಹಾಗೆ ನಮ್ಮ ಪಕ್ಷದಲ್ಲಿಯೂ ಕೂಡ ತುಂಬ ವರ್ಷಗಳ ಹಿಂದೆ ಕೆಲಸ ಮಾಡಿದವರು. ನಾವು ಇತ್ತೀಚೆಗಷ್ಟೇ ಬಂದವರು ಪಕ್ಷದಲ್ಲಿ. ಆದರೂ ಅವರಿಂದ ನೋಡಿ ಕಲೀಲಿಕ್ಕೆ ತುಂಬ ಇತ್ತು. ಒಳ್ಳೆಯ ಗುಣ, ಮಾತು ಕೂಡ ತುಂಬ ಸಮಾಧಾನದ ಮಾತುಗಳು. ಯಾವತ್ತೂ ಬೈಯುವುದು ಅಥವಾ ಕೋಪಗೊಂಡು ನಮ್ಮ ಮೇಲೆ ಕೋಪಗೊಳ್ಳೋದು ಅದು ಯಾವುದೂ ಇರಲಿಲ್ಲ. ಒಳ್ಳೆಯ ವ್ಯಕ್ತಿತ್ವ ಅವರದ್ದು. ಅಂಥ ವ್ಯಕ್ತಿತ್ವ ಇನ್ನು ನಮಗೆ ಸಿಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಏನೇ ಇರಲಿ
ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಕೇಳ್ತಾ ಇದ್ದೇನೆ. ನಳಿನಿ ಲೋಕಪ್ಪ ಗೌಡರು ಒಂದು ಸಮಾಜ ಸೇವಕಿ ಮತ್ತು ಯಾವುದೇ ಒಂದು ವಿಷಯ ಇದ್ದರೆ ಅವ್ರ ಹತ್ರ ಹೋಗಿ ಮಾತಾಡಿದರೆ ಅವರು ಸಹಕಾರ ಕೊಡುವವರು, ಅಜಾತಶತ್ರು ಮತ್ತು ಸಮಾಜ ಸೇವಕಿ, ಸರಳ ಸಜ್ಜನ ಒಂದು ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಮರಣ ವಾರ್ತೆ ಕೇಳಿ ನಮಗೆ ಭಾಳ ಬೇಸರ ಆಯಿತು. ಏನಂದರೆ ಸಮಾಜ ಸೇವೆಯನ್ನು ಮಾಡ್ತಾ ನಾವು ನಮಗೆ ಕಂಬಳ ಮಾಡ್ತಾ ಇರುವಾಗ ಅವರ ಹತ್ರ ಹೋಗಿ ನಾವು ಕಂಬಳದ ಬಗ್ಗೆ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾಯಿದ್ರು. ಅವರು ಕಳೆದ ಎಲೆಕ್ಷನಲ್ಲಿ ಪಕ್ಷೇತರಾಗಿ ನಿಂತ ಮೇಲೆ ಅವರು ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗಿ ನಮಗೆ ಗೊತ್ತಾಗಲಿಲ್ಲ, ಅವರು ತೀರಿ ಹೋದದ್ದು ಗೊತ್ತಾಗಲಿಲ್ಲ. ಮೊನ್ನೆ ಫೋನ್ ಮಾಡಿ ಎಲ್ಲ ಹೇಳಿದರು ಅವರು ಬ್ಯಾಂಗ್ಳೂರಲ್ಲಿ ತೀರಿ ಹೋದ್ರು, ಇಲ್ಲಾಂದರೆ ನಾವು 100% ಬರ್ತಾಯಿದ್ದೀವಿ. ನಮಗೆ ಭಾಳ ಬೇಸರ ಆಯಿತು. ಇಂಥ ಒಂದು ಸಮಾಜ ಸೇವಕರು ಇಂಥ ಯಾರೋ ಒಂದು ಎಲ್ಲ ಜನರೊಟ್ಟಿಗೆ ಸೇರಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದ ನಳಿನಿ ಲೋಕಪ್ಪ ಅವರು ತೀರಿಕೊಂಡು ಅವರು ಮರಣ ಹೊಂದಿದ ಅವರ ಕುಟುಂಬಸ್ಥರಿಗೆ ಮತ್ತು ಬಂಧುಗಳಿಗೆ ಬೇಸರವನ್ನು ಸಹಿಸುವಂಥ ಶಕ್ತಿಯನ್ನು ಪುತ್ತೂರು ಮಾಲಿಂಗೇಶ್ವರ ದೇವರು ಮತ್ತು ಇಲ್ಲಿಯ ಷಣ್ಮುಖ ದೇವರು ನೀಡಲಿ ಅಂತ ಪ್ರಾರ್ಥಿಸ್ತಾ ಅವರಿಗೆ ಸ್ವರ್ಗಸ್ಥರಾಗಿದ್ದಾರೆ. ದಿವಂಗತ ನಳಿನಿ ಲೋಕಪ್ಪ ಗೌಡರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸುವಂಥ ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತೇಳಿದರೆ ದಿವಂಗತ ನಳಿನಿ ಲೋಕಪ್ಪ ಗೌಡರಿಗೂ ನನಗೂ ಭಾಳಷ್ಟು ವರ್ಷಗಳಿಂದ ಒಂದು ಅತ್ಯಂತ ಹತ್ತಿರದ ಸಂಪರ್ಕ. ಯಾಕೆಂತೇಳಿದರೆ ಅವರು ಈ ಒಂದು ಪರಿಸರದಲ್ಲಿ ಬಂದು ನೆಲೆಯೂರಿದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ನಾಯಕ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಆಗ ನಾನೊಂದು ವಿಟ್ಲದಲ್ಲಿ ಒಂದು ಕಚೇರಿ ಮಾಡಬೇಕಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅವರು ಭೇಟಿಯಾದಾಗ ಒಂದು ಒಳ್ಳೆಯ ಮೊತ್ತವನ್ನು ಕೊಟ್ಟಿದ್ದಾರೆ, ಅದು ಸಹಕರಿಸಿದೆ. ಆಮೇಲೆ ಅವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆಗಬೇಕು ರೀತಿ ಅಭಿಲಾಷೆ ಇದ್ದಂಥ ಸಂದರ್ಭದಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ, ನಾನು ಶಿಫಾರಸು ಕೂಡ ಮಾಡಿದ್ದೇನೆ. ಆದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ರಾಜಕೀಯದಲ್ಲಿ ಏರುಪೇರುಗಳು, ಅವಕಾಶಗಳು ತಪ್ಪುವುದು, ಅನಿರೀಕ್ಷಿತ ಅವಕಾಶಗಳು ಬರುವಂಥದ್ದಲ್ಲಿ ಇರುವಂಥದ್ದು ಅದು ನನ್ನ ವೈಯಕ್ತಿಕವಾದಂಥ ಅನುಭವ. ಏನಿದ್ರೂ ಕೂಡ ಎಲ್ಲ ಜಾತಿ ಧರ್ಮದ ವರ್ಗದ ಪ್ರೀತಿಸುವ ಮುಖಾಂತರ ಇವತ್ತು ಜಾತ್ಯತೀತ ತತ್ವ ಸಿದ್ಧಾಂತವನ್ನು 100ಕ್ಕೆ 100 ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಒಬ್ಬ ಮೇರು ವ್ಯಕ್ತಿತ್ವದ ಮಹಿಳೆ ಶ್ರೀಮತಿ ನಳಿನಿ ಲೋಕಪ್ಪ ಅವರು. ಶ್ರೀಮತಿ ಇಂದಿರಾ ಗಾಂಧಿಯವರ ಕಟ್ಟ ಅನುಯಾಯಿ, ಅವರ ಆದರ್ಶಗಳನ್ನು ಮೆಚ್ಚಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮನ್ನು ಅಗಲುವಂಥ ಒಂದು ದುರಾಷ್ಟ ಬಂದಿದೆ. ಯಾಕೆಂದರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆ ಹುಟ್ಟು ಸಾವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕ್ತಾನೆ ಎಂಬುದು ಭಾಳಷ್ಟು ಪ್ರಮುಖವಾದಂಥ ವಿಚಾರ. ಒಬ್ಬ ಈ ಸಮಾಜದಲ್ಲಿ ಯಾರಾದರೂ ಇವತ್ತು ಮರಣ ಹೊಂದಿದಾಗ ಅವರನ್ನು 100 ಜನ ನೆನೆಸುವಂಥ ಸಂದರ್ಭ ಇದ್ದರೆ ಅದು ಅವನು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಂದ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಇವತ್ತು ದಿವಂಗತ ನಳಿನಿ ಲೋಕಪ್ಪ ಗೌಡರವರ ಈ ಒಂದು ಉತ್ತರಕೆರೆ ಕಾರ್ಯಕ್ರಮದಲ್ಲಿ 3 ಧರ್ಮದ ಧರ್ಮಗುರುಗಳು, ಎಲ್ಲ ಸಮಾಜದ ಎಲ್ಲ ಧರ್ಮದ ನಾಯಕರುಗಳು, ಕಾರ್ಯಕರ್ತರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳ ಭಾಗವಹಿಸುವ ಮುಖಾಂತರ ಅವರ ಜೀವನದ ಶೈಲಿ, ಅವರ ಆ ಜೀವಿತ ಅವಧಿಯಲ್ಲಿ ಹೇಗಿತ್ತು ಎಂಬುದರಲ್ಲಿ ಇವತ್ತು ನಾವು ಕಾಣುವಂಥ ಅವಕಾಶ ಆಗಿದೆ. ಅವರ ಜೀವನ ಸಾರ್ಥಕ ಆಗಿದೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಅವರ ಒಳ್ಳೆಯ ಆದರ್ಶ ವಿಚಾರಧಾರೆಗಳು ನಮ್ಮ ಜೀವನ ಅಳವಡಿಸಿಕೊಂಡಾಗ ಮಾತ್ರ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ತದೆಂಬ ವೈಯಕ್ತಿಕವಾದ ನನ್ನ ಅಭಿಪ್ರಾಯ. ಕಳೆದ 25 ವರ್ಷಗಳಿಂದಲೂ ನಮ್ಮ ನಿತ್ಯೋದಯ ಯುವಕ ಮಂಡಲಕ್ಕೆ ಬೆನ್ನೆಲುಬಾಗಿ ನಿಂತು ಏನು ಬೇಕು ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಕರಮನೆಕಟ್ಟೆ ಹತ್ತಿರವೇ ನಿತ್ಯೋದಯ ಯುವಕ ಮಂಡಲವನ್ನು ಸ್ಥಾಪನೆ ಮಾಡಿ ಇದೀಗ ನಾವು ಬೆಳ್ಳಿ ಹಬ್ಬದತ್ತ ಕಾಲಿಡ್ತಿರೋ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದ್ದಾರೆ. ಯಾವುದಕ್ಕೂ ತೊಂದರೆ ಕೊಡದೆ ನಿಮಗೆ ಏನು ಬೇಕು ನಾವು ಕೊಡ್ತೇವೆ, ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತ ಹೇಳಿ ಅವರು ಮತ್ತು ಲೋಕಪ್ಪ ಗೌಡರು ಇಬ್ಬರು ಸಹ ನಮ್ಮ ಬೆನ್ನೆಯಿಂದ ನಿಂತು ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೀಗ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ನೀಡಲಿ ಅಂತ ನಾವು ಅವರ ಶ್ರೀ ಮಾಲಿಂಗೇಶ್ವರನ ಹತ್ರ ಬೇಡಿಕೊಳ್ತೇವೆ. ನಳಿನಿ ಲೋಕಪ್ಪ ಗೌಡರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಎಲ್ಲರಿಗೂ ಬೇಕಾದಂಥ ವ್ಯಕ್ತಿತ್ವವುಳ್ಳ ಓರ್ವ ಹೆಂಗಸು. ಅವರು ಹೆಂಗಸಾದರೂ ತನ್ನ ದಾನ ಧರ್ಮದ ಮೂಲಕ ಎಲ್ಲ
ಸಮಾಜದ ಜನರೊಟ್ಟಿಗೆ ಪ್ರೀತಿಯಿಂದ ಇದ್ದು ಒಂದು ಯಾವುದೇ ವ್ಯವಸ್ಥೆಯಲ್ಲಿ ಸಹ ತಾನು ಹೆಂಗಸಂತೇಳಿ ಗೊತ್ತುಪಡಿಸಲಿಲ್ಲ. ಎಲ್ಲರಿಗೂ ಒಂದು ಸಮಾಜ ಸೇವೆಯಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ವಿವಿಧ ಕ್ಷೇತ್ರಗಳಲ್ಲಿ ಬಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ತನ್ನ ದೊಡ್ಡ ಮಟ್ಟದ ಕೈಯಿಂದಾದ ಸಹಾಯವನ್ನು ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆಯೇ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಎಲ್ಲರಿಗೂ ಅವರಂಥ ಒಂದು ದಾನ ಮಾಡುವಂಥ ಒಂದು ಮನಸ್ಸು ಬರಲಿ ಅಂತೇಳಿ ನಾನು ಎಲ್ಲರ ಮುಖಾಂತರ ಕೇಳಿಕೊಳ್ತೇನೆ. ನಳಿನಿ ಲೋಕಪ್ಪಗೌಡರು ಒಂದು ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತೆ. ಎಲ್ಲರಿಗೆ ಬೇಕಾದವರು ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಸಮಾಜಮುಖಿ ಕೆಲಸಗಳನ್ನು ಈ ಊರಿನಲ್ಲಿ ಕೂಡ ಎಲ್ಲರಿಗೆ ಬೇಕಾದವರಾಗಿಕೊಂಡು ಅವರನ್ನು ಕಳ್ಕೊಂಡ ದುಃಖ ನಮಗೆಲ್ಲರಿಗೆ ಇದೆ. ಎಲ್ಲರಲ್ಲಿ ಕೂಡ ಆ ಒಂದು ರಾಜಕೀಯವಾಗಿ ಕೂಡ ಜಿಲ್ಲಾ ಪಂಚಾಯತಲ್ಲಿ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ಅವರು ನಿಂತಿದ್ದರು. ಸ್ವಲ್ಪ ಓಟಿಗೆ ಅವರು ಪರಾಜಿತರಾದರು. ನಂತರ ನಾವು ಇಲ್ಲಿ ಕೂಡ ಮನೆಗೆ ಒಂದು ಸರಿ ಸಾಯಂಕಾಲ ಮನೆಗೆ ಬಂದಿದ್ವಿ. ಆಗ ಅವರ ಒಂದು ಆತಿಥ್ಯ, ನಾವು ಬಂದ ಮೇಲೆ ಒಂದು ಪಾಯಸ ಮಾಡಿ ನಮಗೆ ಒಂದು ಕೊಟ್ಟಿದ್ದಾರೆ. ಈಗ ಕೂಡ ನಾನು ಪ್ರತಿ ಸಾರಿ ಹೇಳ್ತಿದ್ದೇನೆ, ಅದು ಅಷ್ಟು ಒಳ್ಳೆ ಒಂದು ಮನೋಭಾವನೆ ಅವರದ್ದು. ಆ ಬಂದವರನ್ನು ಒಳ್ಳೆ ರೀತಿಯಲ್ಲಿ ಆತಿಥ್ಯಗೊಳಿಸೋದು ಕೂಡ ಅವರ ಒಂದು ಇದು. ಮತ್ತು ಊರಿನಲ್ಲಿ ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕ ಎಲ್ಲದರಲ್ಲೂ ಕೂಡ ಎಲ್ಲ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರ ಕುಟುಂಬದವರಿಗೆ ಅವರ ಆ ಒಂದು ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿ ಕೊಡಲಿ. ಅವರ ಆದರ್ಶಗಳು ಎಲ್ಲರೂ ಕೂಡ ಆದರ್ಶಗಳನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳುತ್ತಾ, ಹೃದಯ ಶ್ರೀಮಂತಿಕೆಯ ಮಹಾತಾಯಿ ಶ್ರೀಮತಿ ನಳಿನಿ ಲೋಕಪ್ಪಗೌಡರು ಇಹಲೋಕವನ್ನು ತ್ಯಜಿಸಿರುವಂಥದ್ದು ಒಂದು ದುಃಖದ ಸಂಗತಿ. ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣುವಂತಹ ಒಂದು ಕೊಡುಗೈ ದಾನಿ. ಅವರ ಅಗಲಿಕೆ ಎಲ್ರಿಗೂ ದುಃಖವನ್ನು ತಂದಿದೆ. ಅವರ ದಿವ್ಯಾತ್ಮಕ್ಕೆ ಶಾಂತಿಯನ್ನು ದೇವರು ಕರುಣಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಈ ನುಡಿ ನಮನವನ್ನು ಸಲ್ಲಿಸ್ತೇವೆ. ನಳಿನಿ ಲೋಕಪ್ಪಗೌಡರು ನಾನು ತಿಳ್ಕೊಂಡಾಗೆ ಅವರು ಹೃದಯವಂತಿಕೆ ಅಂತ ಹೇಳುವುದಕ್ಕಿಂತಲೂ ಹೃದಯ ಶ್ರೀಮಂತಿಕೆಯ ಒಂದು ಶ್ರೇಷ್ಠ ವ್ಯಕ್ತಿತ್ವ. ನಾನು ತಿಳ್ಕೊಂಡಾಗೆ ಅವರು ಸಾಮಾಜಿಕ ಕಳಕಳಿ ಅವರಿಗೆ ತುಂಬ ಇತ್ತು. ನಾನು GCI ಪುತ್ತೂರಿನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ GCಯವರ ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನ ನೀಡುವಂತಹ ಕಾರ್ಯಕ್ರಮ ಇತ್ತು. ಅದನ್ನು ಮೇಡಮ್ ಅವರಿಗೆ ಅದ್ರ ಬಗ್ಗೆ ತಿಳ್ಕೊಂಡು ಅವರು ಒಂದು ದೇಣಿಗೆಯನ್ನು ಕೂಡ ಒಂದು 3 ವಿದ್ಯಾರ್ಥಿಗಳಿಗೆ ಜೀವನ ಪರ್ಯಂತ ಅವರಿಗೆ ಒಂದು ಅವರ ವಿದ್ಯಾರ್ಥಿ ವೇತನ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ವರ್ಷ ಕೊಡುವಂತಹ ಒಂದು ಇದರಲ್ಲಿ ಕೂಡ ದೇಣಿಗೆಯನ್ನು ನೀಡಿದರು. GCIಗೆ ಕೂಡ ಅವರನ್ನು GCIಯಲ್ಲಿ ಕೂಡ ನಾವು ಆಧಾರದಿಂದ ಸನ್ಮಾನಿಸಿದ್ದೆವು. ಮುಖ್ಯವಾಗಿ ರಾಜಕೀಯವಾಗಿ ಕೂಡ ಅವರು ತುಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದರು. ಆದರೆ ಅವರಿಗೆ MLA ಆಗಲಿಕ್ಕೆ ಕೂಡ ಒಮ್ಮೆ ಚುನಾವಣೆಗೆ ನಿಂತಿದ್ದರು. ಮತ್ತು ಅವರ ರಾಜಕೀಯ ಅಂತ ಹೇಳುವುದಕ್ಕಿಂತಲೂ ಅವರು ಸಾಮಾಜಿಕ ಕಳಕಳಿ ಖಂಡಿತವಾಗಿಯೂ ಅವರ ಒಂದು ಶ್ರೇಷ್ಠತೆ. ಇವತ್ತು ಅವರನ್ನು ನಾವು ಅಗಲಿಕೊಂಡಿದ್ದೇವೆ. ಅವರ ಒಂದು ಜೀವನ ಮತ್ತು ಅವರ ಒಂದು ಜೀವನವೇ ಒಂದು ಸಂದೇಶ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಅವರ ಒಂದು ವ್ಯಕ್ತಿತ್ವ ಮಾದರಿಯಾಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ದೇವರು ಒಂದು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಮತ್ತು ಅವರ ದುಃಖ ತಪ್ತ ಕುಟುಂಬಕ್ಕೆ ಅವರಿಗೆ ಒಂದು ದೇವರು ಒಂದು ಅವರ ಅಗಲುವಿಕೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಬೇಡಿಕೊಳ್ತೀನಿ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಾಗ ಮೇಡಮ್ ನಮಗೆ ಬಹಳ ಒಂದು ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದವರು. ಎಲ್ಲ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟವರು. ಮುಖ್ಯವಾಗಿ ನಾನು ಅವರ ನೆನಪಿಸ್ಕೊಳ್ಳೋದಾದರೆ, ಅವರು ಸುಳ್ಯ ಕ್ಷೇತ್ರದ ನೆಲ್ಯಾಡಿ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ನಾವು ನಡೆಸ್ಕೊಳ್ತೇವೆ. ಅವರು ಆ ಪ್ರದೇಶದಲ್ಲಿ ಬಹಳ ಜನರಾಗಿದ್ದರು. ಎಲ್ಲರೂ ಬಹಳಷ್ಟು ಅವರನ್ನು ಮೆಚ್ಚಿಕೊಂಡಿದ್ದರು. ಅವರ ಆ ಒಂದು ನಾಯಕತ್ವ ಅದರಲ್ಲಿತ್ತು. ಆಗ ಎಲ್ಲ ಸಮುದಾಯದವರು ಮಾತ್ರವಲ್ಲದೆ ಅವರ ಸಾಮಾಜಿಕ ಚಟುವಟಿಕೆಗಳು, ಅದರ ಜೊತೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಎಲ್ಲ ಭಜನಾ ಮಂದಿರಗಳಿರ್ಬೋದು, ದೇವಸ್ಥಾನಗಳಿರ್ಬೋದು,
ಇಲ್ಲಿಯ ನೆರೆಯ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಲಿಕ್ಕೆ ಇವರ ಪ್ರಮುಖ ಕಾರಣರು ಎಂದು ನಾನು ಭಾವಿಸಿದ್ದೇನೆ. ನಮ್ಮ ನೆಲ್ಯಾಡಿ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಅದಕ್ಕೆ ಸ್ಪರ್ಧೆ ಸಂದರ್ಭದಲ್ಲಿ ಅವರು ಬರೀ ಕಡಿಮೆ ಅಂತರದಿಂದ ಸೋಲವನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ಅವರು ಅದಕ್ಕೆ ಧೃತಿ ಕೆಡಲಿಲ್ಲ. ಎಲ್ಲ ಜನರ ಸಂಪರ್ಕ ಇಟ್ಕೊಂಡಿದ್ದರು. ಯಾವ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಎಲ್ಲರಲ್ಲಿ ಒಂದು ಅನೋನ್ಯವಾಗಿದ್ದಿರುವುದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅದಲ್ಲದೆ ನಾನು ಇಲ್ಲಿಗೆ ಮನೆ ಹೊಸದಾಗಿ ನಿರ್ಮಾಣ ಮಾಡಿದ ಸಂದರ್ಭದಲ್ಲೂ ಬಂದಿದ್ದೇನೆ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಬಂದು ಅವರೊಟ್ಟಿಗೆ ಅವರ ಒಡನಾಡಿಯಾಗಿ ಅವರ ಒಂದು ರೀತಿಯಲ್ಲಿ ಹೇಳಿದರೆ ನಮ್ಮ ನಾಯಕರು ಅವರು ಪುತ್ತೂರಿಗೆ MLA ಆಕಾಂಕ್ಷಿ ಆಗಿದ್ದರು. ಏನೋ ಸ್ವಲ್ಪ ದೇವರ ಅನುಗ್ರಹ ಇರಲಿಲ್ಲ ಅಂತ ಕಾಣ್ತದೆ. ಇಲ್ಲರ ಅವ್ರಿಗೆ ಖಂಡಿತ ಸೀಟ್ ಸಿಗ್ತಿದ್ರೆ ಅವರು ಅತ್ಯಧಿಕ ಮತದಿಂದ ಗೆಲ್ತಿದ್ರು ಎನ್ನುವಂತಹ ಒಂದು ಭರವಸೆ ನನ್ನಲ್ಲಿ ಈಗಲೂ ಕಾಡ್ತಿತ್ತು. ಆದರೂ ಅವರು ಬೇಸರ ಮಾಡಲಿಲ್ಲ. ನಮ್ಮ ಪಕ್ಷಕ್ಕೆ ಬಹಳ ಒಂದು ನಿಕಟ ಎಲ್ಲ ರಾಜಕೀಯ ನಾಯಕರು, ರಾಜ್ಯ ಮಟ್ಟದ ನಾಯಕರು ಅವರ ಜೊತೆ ಒಂದು ನಿಕಟ ಬಾಂಧವ್ಯ ಇಟ್ಕೊಂಡಂಥ ವ್ಯಕ್ತಿ ಅವರು. ಇವತ್ತು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲದಿದ್ದರೂ ಕೂಡ ನಾನು ಅವರನ್ನು ನೆನಪಿಸಿಕೊಳ್ತಿದ್ದೇನೆ. ಅವರ ಕಾರ್ಯವೈಖರಿ, ಅವರು ಮಾಡಿದಂತಹ ಸಮಾಜ ಸೇವೆಗಳು, ಹೆಚ್ಚು ಹೇಳಿದ್ರೆ ಇಲ್ಲಿ ಮಲ್ಲಿಂಗೇಶ್ವರ ಒಂದು ಕಟ್ಟೆ ಮಾಡಿದ್ದಾರೆ. ಅದು ಅವರನ್ನೇ ಮಲ್ಲಿಂಗೇಶ್ವರ ದೇವರು ನೆನೆಸಿದಾಗೆ ಅವರನ್ನು ಕೂಡ ಒಂದು ನೆನೆಸುವಂತಹ ಒಂದು ಸಂದರ್ಭ ಇಲ್ಲಿ ಈ ದಾರಿಯಿಂದ ಹೋಗುವಾಗ ನಮಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಅವರಿಗೆ ಅವರು ಸ್ವರ್ಗದಲ್ಲಿ ಚಿರಶಾಂತಿಯಿಂದ ನೆಲೆಸಲಿ ಎಂದು ಶ್ರೀ ಮಲ್ಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಶ್ರೀಮತಿ ನಳಿನಿ ಲೋಕಪ್ಪ ಅಂದರೆ ಭಾಳ ಕಷ್ಟದಲ್ಲಿ ಬಂದು ಜೀವನದಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿಕೊಂಡು ಆ ಮೂಲಕ ತುಂಬ ಕೆಲಸ ಮಾಡಿದವರು. ಜೊತೆಗೆ ಅಷ್ಟೆಲ್ಲ ಇದ್ದರೂ ಕೂಡ ಜೊತೆಗೆ ಎಲ್ಲ ಸಮಾಜದಲ್ಲಿ ನಮ್ಮ ಗೌಡ ಸಮಾಜದಲ್ಲಿ ಕೂಡ ಒಳ್ಳೆಯ ದಾನಿಗಳಾಗಿ ನಮ್ಮ ಎಲ್ಲ ಕೆಲಸಗಳಲ್ಲಿ ಕೂಡ ಯಾವುದೇ ವಿಚಾರದಲ್ಲಿ ಕೂಡ ತಕ್ಷಣ ಸ್ಪಂದನೆ ಮಾಡುವಂಥ ಒಂದು ಮನೋಭಾವವನ್ನು ಹೊಂದಿದವರು. ಅದೇ ರೀತಿ ಉಳಿದ ಎಲ್ಲರಿಗೂ ಕೂಡ ಸಹಾಯ ಮಾಡಿರೋದು ನಿಮಗೆಲ್ಲ ಜನರಿಗೆಲ್ಲ ಗೊತ್ತಿದೆ. ಆದ ಕಾರಣ ಒಳ್ಳೆಯ ಮನಸ್ಸು ಇತ್ತು. ಉದಾರವಾಗಿ ಎಲ್ಲರ ಜೊತೆ ಬೆರೆಯುವಂಥದ್ದು, ಪ್ರೀತಿಸುವಂಥದ್ದು ಎಲ್ಲ ಅವರ ಗುಣಗಳು. ಆದ ಕಾರಣ ಅವರ ಅಗಲುವಿಕೆ ಎಲ್ಲ ಸಮಾಜಕ್ಕೂ ಕೂಡ ಒಂದು ನಷ್ಟ ಅಂತೇಳಿ ನನ್ನ ನಂಬಿಕೆ. ವಿಶೇಷವಾಗಿ ತಾವು ಒಕ್ಕಲಿಗೌಡ ಸಂಘದ ಅಧ್ಯಕ್ಷರಾಗಿದ್ದಾಗ ಪುತ್ತೂರಿನ ಒಕ್ಕಲಿಗೌಡ ಸಂಘಕ್ಕೂ ಕೂಡ ಅವರು ವಿಶೇಷವಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟವರು. ಆ ಬಗ್ಗೆ ಒಂದು ನೆನಪಿಸಿದ್ದಾರೆ. ಹೌದು, ಅವರು ನಮ್ಮ ವೈಯಕ್ತಿಕವಾಗಿ ಕೂಡ ಒಂದು ಕೋಣೆಯನ್ನು ಅವರ ಹೆಸರಿನಲ್ಲಿ ನಾವು ಅದಕ್ಕೆ ಬೇಕಾದಂಥ ಹಣ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆ ಸಮಾಜದ ಇತರ ಯಾರಿಗಾದರೂ ಅಗತ್ಯ ಇದ್ದಲ್ಲಿ ಸಹಾಯ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬೇರೆ ಅನೇಕ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ಕಂಡಾಗ ನಾವು ಸಮಾಜ ಅದನ್ನು ಸಂಘದಿಂದ ಅವರಿಗೊಂದು ಯಾರಿಗಾರು ತೀರಿ ಹೋದಲ್ಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆದಾಗ ಇಂಥವ್ರಿಗೆ ಈ ಥರ ಬೇಕು ಅಂತ ಆದಾಗ ನಮ್ಮ ಜೊತೆ ಕೈ ಜೋಡಿಸಿ ಅವರಿಂದ ಆಗುವಂಥ ಸಹಾಯವನ್ನು ಅನೇಕ ಸಲ ನಮ್ಮ ಸಂಘದ ಹೆಸರಲ್ಲಿ ಕೊಡಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಸಂಘವನ್ನು ನನ್ನ ಟೈಮಲ್ಲಿ ಆ ಸಂಘಕ್ಕೆ ದೊಡ್ಡ ಆ ಕಟ್ಟಡ ಕಟ್ಟುವಲ್ಲಿ ಇವರೆಲ್ಲರೂ ಕೂಡ ಉದಾರವಾಗಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಆದ ಕಾರಣ ನಮಗೆ ಅವರ ನೆನಪು ಸದಾ ಇದೆ. ನನಗೆ ಅವ್ರದ್ದು ಮುಂಚಿತವಾಗಿ ಪರಿಚಯ ಇರಲಿಲ್ಲ. ನಾನು ಒಮ್ಮೆ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸಿದ್ದೆ. ಆ ಸಂದರ್ಭದಲ್ಲಿ ಅವರು ಕೂಡ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸಿದರು. ಹಾಗೆ ನನಗೆ ಅವರಿಗೆ ಮತ್ತು ನನಗೆ ಪರಿಚಯ ಆಯಿತು. ಅವರ ಬಗ್ಗೆ ನುಡಿ ನಮನನ್ನು ಹೇಳಬೇಕು ಅಂತಾದರೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಗಮನಿಸಿದಾಗ ಎಲ್ಲಿಯೂ ಕೂಡ ನಾವು ಒಂದು ಮುಸ್ಲಿಂ ಸಮುದಾಯವಾಗಲಿ, ಹಿಂದೂ ಸಮುದಾಯವಾಗಲಿ ಅಥವಾ ಕ್ರಿಶ್ಚಿಯನ್ ಸಮುದಾಯವಾಗಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಇಷ್ಟರವರೆಗೆ ಗಮನಿಸಲಿಲ್ಲ. ಅವರ ಜೀವನದ ಒಟ್ಟು ಮೌಲ್ಯಗಳನ್ನು ಅದರಲ್ಲಿ ನಾವು ತಿಳ್ಕೊಳ್ಬೋದು. ಅವರು ಹೇಗೆ ಬಾಳಿ ಬದುಕಿದ್ದಾರೆ, ಎಲ್ಲ ಸಮಾಜದಲ್ಲಿ ಕೂಡ ಅನ್ಯೋನ್ಯತೆಯಿಂದ ಎಲ್ಲ ಸಮಾಜವನ್ನು ಪೂರ್ಣಕವಾಗಿ ನಡ್ಕೊಳ್ಳುವಂಥ ರೀತಿ ಮತ್ತು ಧಾರ್ಮಿಕವಾಗಿಯೂ ಕೂಡ ಅವರಿಗೆ ಅಷ್ಟೇ ಒಂದು ನಂಬಿಕೆ ಇತ್ತು, ಶ್ರದ್ಧೆ ಇತ್ತು. ಅವರು ಇಲ್ಲಿಯ ಮೃತ್ಯುಂಜಯ
ಮೃತ್ಯುಂಜಯೇಶ್ವರ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ಅವರು ತಮ್ಮಿಂದ ಶಕ್ತಿ ಮೀರಿ ಆ ಒಂದು ಕೆಲಸವನ್ನು ದೇವಸ್ಥಾನದವನ್ನು ಮಾಡಿದ್ದರು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಂಘರ್ಷಗಳು ಬಂದಾಗಲೂ ಕೂಡ ಅವ್ರು ಎಲ್ಲಿಯೂ ಕೂಡ ಧೃತಿಗೆಡಲಿಲ್ಲ. ತಾನು ಮಾಡುವಂಥ ತನ್ನ ಕರ್ತವ್ಯವೇನು ಅದನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಅವರು ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಸಮಾಜದಲ್ಲಿ ಸತ್ಯವನ್ನು ಮೆಚ್ಚುವಂಥದ್ದು ಸ್ವಲ್ಪ ಅಪರೂಪ ಅಂತ ನನಗೆ ಅನಿಸ್ತಾ ಇದೆ. ಮತ್ತೊಂದು ಪಿತೂರಿಗಳು ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡುವಂಥ ಒಂದು ಇವತ್ತಿನ ಸಮಾಜದಲ್ಲಿ ನಡೀತದೆ. ಅದರಿಂದ ಅವರ ಕೊನೆಯ ಈ ಒಂದು ಗಳಿಗೆಯಲ್ಲಿ ನಾನು ಕೂಡ ಅವರ ಅಂತ್ಯದ ಕಾಲದಲ್ಲಿ 1-2 ದಿನಕ್ಕೆ ಮುಂದೆ ಬಂದು ಅವರನ್ನು ನೋಡಿ ಮಾತಾಡಿಸಿ ಹೋಗಿದ್ದೆ. ಆದರೆ ನನಗೆ ಇವತ್ತಿನ ಜನಸಂಖ್ಯೆ ನೋಡುವಾಗ ಅವರು ಮಾಡಿದಂಥ ಸೇವೆ ಜನರಿಗೆ ಏನೋ ಒಂದು ಸ್ವಲ್ಪ ನೋವು ನನ್ನಲ್ಲಿ ಕೂಡ ತರಿಸ್ತದೆ. ಒಳ್ಳೆಯ ಜನಕ್ಕೆ ಇವತ್ತಿನ ಈ ಕಾಲಘಟ್ಟದಲ್ಲಿ ದಿನ ಅಷ್ಟೊಂದು ಒಳ್ಳೆಯದಲ್ಲ. ಅದು ನಮ್ಮ ನಳಿನಿ ಲೋಕಪ್ಪನವರನ್ನು ನೋಡಿ ತಿಳ್ಕೊಳ್ಬೇಕು ಅಂತೇಳಿ ನನಗೆ ಒಂದು ಭಾವಿಸ್ತದೆ. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಲೋಕಪ್ಪನವರಿಗೆ ಇನ್ನೂ ಕೂಡ ಆರೋಗ್ಯ ಮತ್ತು ನೆಮ್ಮದಿಯನ್ನು ಇಲ್ಲಿಯ ಮೃತ್ಯುಂಜಯ ದೇವರು ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀಮತಿ ನಳಿನಿ ಲೋಕಪ್ಪಗೌಡ ಮತ್ತು ಲೋಕಪ್ಪಗೌಡ ಹೇಳಿ ಮಾಡಿಸಿದ ದಂಪತಿಗಳು ಇಬ್ಬರು ಕೊಡುಗೈ ದಾನಿಗಳು. ಶ್ರೀಮತಿ ನಳಿನಿ ಲೋಕಪ್ಪಗೌಡ ಈ ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಮಾಡಿದ ಕೆಲಸ ಅದನ್ನು ಬಾಯಿ ಮಾತಿನಿಂದ ಹೇಳಲಿಕ್ಕೆ ಮುಗಿಲಿಕ್ಕಿಲ್ಲ. ಯಾಕಂದರೆ ಆ ದೇವಸ್ಥಾನ ಮೊದಲು ನೋಡಿದವರು ಮತ್ತು ಈಗ ನೋಡುವಂಥದ್ದು ಆ ದೃಶ್ಯನೇ ಹೇಳ್ತದೆ ಅವರು ಎಷ್ಟು ಅದಕ್ಕೆ ದುಡಿದಿದ್ದಾರೆ ಮತ್ತು ಅವರ ಕೊಡುಗೈ ದಾನಿಯಾಗಿ ಅದಕ್ಕೆ ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಇದರಿಂದ ಅವರೊಂದು ಕೊಡುಗೈ ದಾನಿ ಅನ್ನೋದು, ಯಾಕಂದರೆ ಅವರು ಬೆಂಗಳೂರಲ್ಲೇ ಇದ್ದವರು, ಇಲ್ಲಿ ಬಂದು ಹೆಸರಾಯಿತು. ಮತ್ತು ನಾನು ಸಾಧಾರಣ ನಮ್ಮಲ್ಲಿ ದೇವಸ್ಥಾನದ ಬಗ್ಗೆ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಹಣದ ಕೊರತೆ ಇರಲಿ, ನಾನು ಬರುವುದಿಲ್ಲಿ ಲೋಕಪ್ಪಗೌಡರಲ್ಲಿ ಮತ್ತು ನಳಿನಿ ಲೋಕಪ್ಪಗೌಡರಲ್ಲಿ ಹೇಳಿದಾಗ ಅವರು ಸ್ಪಂದಿಸುವುದು ಒಂದು ವಿಶೇಷ. ಮತ್ತು ನಮ್ಮ ದೇವಸ್ಥಾನಕ್ಕೆ ಬೆಳ್ಳಿಯ ಇದಕ್ಕೆ ಪ್ರಭಾವಳಿಯನ್ನು ಕೊಟ್ಟು ಸುಮಾರು 1.5 ಲಕ್ಷ 2 ಲಕ್ಷ ಆಗಿರ್ಬೋದು. ಅದನ್ನು ಲೆಕ್ಕವೂ ಹೇಳಲಿಲ್ಲ ಅವರು. ಅಂತೂ ಅಂತಹ ದಾನಿಗಳು. ನನ್ನ ಹೆಸರು ಬರಬಾರ್ದು ಅಂತ ಒಂದು ಅವರದ್ದು ಮೊದಲೇ ಕಂಡೀಷನ್ ಎಂತ ಅಂದರೆ ನನ್ನ ಹೆಸರು ಹಾಕಬಾರ್ದು, ಯಾಕಂದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಆ ಧ್ಯೇಯ ಉಳ್ಳವರು. ಮತ್ತು ವಿಶೇಷ ದೈವ ಭಕ್ತರು. ಮತ್ತು ನಮ್ಮ ಅರ್ಚಕರು ಕೂಡ ಪ್ರತಿ ತಿಂಗಳು ಒಂದು ದಿನ ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಅವರ ಮನೆಯಲ್ಲಿ ನಡೆಯಲಿಕೊಂಡ್ರು. ಯಾಕಂದರೆ ಅಷ್ಟೊಂದು ದೈವ ಭಕ್ತರು, ದೇವರಲ್ಲಿ ನಂಬಿಕೆ ಉಳ್ಳವರು ಅಂತ ಹೇಳಲಿಕ್ಕೆ ಈ ಮಾತು. ಅಂಥ ನಳಿನಿ ಲೋಕಪ್ಪಗೌಡರು ಕೆಲವು ತಿಂಗಳಿನಿಂದ ಬಹಳ ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮತ್ತು ಆ ಮೃತ್ಯುಂಜಯೇಶ್ವರ ಕೊಕ್ಕಿನಡಕ ಸುಬ್ರಾಯ ದೇವರು ಲೋಕಪ್ಪಗೌಡರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀಮತಿ ನಳಿನಿ ಲೋಕಪ್ಪ ಅವರಿಗೆ ಸದ್ಗತಿಯಾಗಲಿ, ಸ್ವರ್ಗದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಲಿ. ಅವರ ಜನಸೇವೆ ಅಷ್ಟಿತ್ತು. ಸಾಮಾನ್ಯ ಜನರ ಬಗ್ಗೆ ಕೂಡ ಅವರ ಕಳಕಳಿ ಇತ್ತು. ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಹಲವು ವರ್ಷ ದುಡಿದಿದ್ದಾರೆ ಅವರು ಮತ್ತು ಲೋಕಪ್ಪರು. ದೇವಸ್ಥಾನದಲ್ಲಿ, ಮೃತ್ಯುಂಜಯ ದೇವಸ್ಥಾನದಲ್ಲಿ ಅವರು ಮಾಡಿದ ಕೆಲಸ ಅಸಾಮಾನ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇಡೀ ದೇವಸ್ಥಾನವನ್ನು ನವೀಕರಣ ಮಾಡಿ ತಮ್ಮ ಸ್ವಂತ ದುಡ್ಡಿನಲ್ಲಿ ಕಟ್ಟಿದವರು ಅವರು ಮೃತ್ಯುಂಜಯ ದೇವಸ್ಥಾನ. ನಾನಾಗ ರಾಜ್ಯ ಧಾರ್ಮಿಕ ಪರಿಷತ್ನಲ್ಲಿ ಸದಸ್ಯನಾಗಿದ್ದೆ. ಮತ್ತು ನನ್ನದು ಮತ್ತು ಅವರ ಒಡನಾಟ ತುಂಬ ಹಳೆಯದು. ನಮ್ಮ ಕಚೇರಿಗೆ ಬರ್ತಿದ್ದರು, ನಮ್ಮೊಟ್ಟಿಗೆ ಇದು ಮಾಡ್ತಿದ್ದರು. ಧಾರ್ಮಿಕ ಆಡಳಿತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಲೋಕಪ್ಪರು ಬಂದು ನನ್ನನ್ನು ಭೇಟಿ ಆಗ್ತಿದ್ದರು, ನನ್ನ ಹತ್ರ ಅನುಭವ ಕೇಳ್ತಿದ್ದರು. ಅಷ್ಟು ನಮ್ಮ ಮನೆ ಹಾಗೆ ಇದ್ದೆವು ನಾವು. ಅವರ ನಳಿನಿ ಲೋಕಪ್ಪ ಆಗಲಿ ಲೋಕಪ್ಪರಾಗಲಿ. ಇಲ್ಲಿ ದೇವರು ಅವರಿಗೆ ನಾವು ಗ್ರಹಿಸಿದಾಗೆ ಆಗೋದಿಲ್ಲ, ಕೆಲವು ಸಲ ನಮ್ಮಿಂದ ದೂರ ಮಾಡ್ತಾನೆ. ಇವತ್ತು ಸಾಯುವ ವಯಸ್ಸಲ್ಲ ನಳಿನಿ ಲೋಕಪ್ಪರಿಗೆ, ಆದರೆ ಆಯುಸ್ಸು ಅಷ್ಟೇ ಅಂತ ಹೇಳಬೇಕಾಗ್ತದೆ ನಾನು. ಆದರೆ ಅವರು ಬಿಟ್ಟು ಹೋದ ಮೌಲ್ಯಗಳುಂಟಲ್ಲ, ಅದು ಯಾವತ್ತೂ ಅಜರಾಮ, ಅದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಲ್ಲ ಖುಷಿ ಕೊಟ್ಟದೇನೆಂದರೆ ನಳಿನಿ ಲೋಕಪ್ಪರ ಈ ಸಮಾಧಿ ಉಂಟಲ್ಲ, ಎಲ್ಲರೂ ಬಂದು ನೋಡುವಾಗೆ ಉಂಟು. ಅವರನ್ನು ನೋಡುವಾಗಲೇ ಕಾಣ್ತದೆ, ಎದ್ದು ಬಂದಾಗಿದ್ದಾರೆ ಅವರು. ನನಗೆ ಬಹಳ ಖುಷಿ ಆ ತಾಯಿ ಹತ್ರ. ಯಾವಾಗಲೂ ಬಂದು ಏನಾದರೂ ಸಮಸ್ಯೆ ಬಂದರೆ ನನ್ನ ಕಚೇರಿಗೆ ಬರ್ತಿದ್ರು ಇಬ್ಬರು ಸಹ. ಲೋಕಪ್ಪರು ಸ್ವಲ್ಪ ಬೇಜಾರು ಇರ್ಬೋದು, ತುಂಬ ಬೇಜಾರು ಇರ್ಬೋದು. ಯಾಕೆಂದರೆ ಅವರು ಗಂಡ ಹೆಂಡತಿಯಾಗಿ ಇರಲಿಲ್ಲ, ಸ್ನೇಹಿತರಾಗಿ ಕೂಡ ಇದ್ದರು.
ಇಬ್ಬರು ಸಹ ಗಂಡ ಹೆಂಡತಿ ಸ್ನೇಹಿತರಾಗಿದ್ದರು. ಕಷ್ಟ ಸುಖದಲ್ಲಿ ಇಬ್ಬರು ಸಹ ಒಬ್ಬರನ್ನೊಬ್ಬರು ಆಶ್ರಯಿಸಿಕೊಂಡಿದ್ದರು. ಆದ್ದರಿಂದ ನನ್ನದು ಒಂದು ದೇವರಲ್ಲಿ ಮಾಲಿಂಗೇಶ್ವರನಲ್ಲಿ ಕೇಳಿಕೊಳ್ಳೋದು, ಅವರಿಗೆ ಲೋಕಪ್ಪರಿಗೆ ಇವರು ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿ ಕೊಡು ದೇವರೇ ಅವರಿಗೆ, ಲೋಕಪ್ಪರಿಗೆ ಇನ್ನೂ ಅವರು ಬಿಟ್ಟು ಹೋದ ಕೆಲವು ಕಾರ್ಯಗಳನ್ನು ಮುಂದುವರಿಸುವ ಹಾಗೆ ಲೋಕಪ್ಪರಿಗೆ ಧೈರ್ಯ ಕೊಡು ಅಂತೇಳಿ ನಾನು ದೇವರಲ್ಲಿ ಕೇಳ್ತೇನೆ. ನಳಿನಿ ಲೋಕಪ್ಪ ಗೌಡರ ಬಗ್ಗೆ ನನಗೆ ಅತೀವ ವಿನಯ ಕುಮಾರ್ ಸುರಕ ಅವರ ಒಂದು ಕಾಲದಲ್ಲಿ, ನಮ್ಮ ಸುಧಾಕರ ಶೆಟ್ಟಿ ಅವರ ಕಾಲದಲ್ಲಿ ನಾವು ಇಲ್ಲಿ ಎಲ್ಲ ಬಂದು ಹೋಗಿದಂಥ ಒಂದು ಹೊತ್ತು. ಯಾಕಂದರೆ ಹುಟ್ಟು ಆಕಸ್ಮಿಕ ಆದರೂ ಕೂಡ ಸಾವು ಒಂದು ನಿರೀಕ್ಷಿತ ಇರ್ತದೆ. ಅದರ ನಡುವಿನಲ್ಲಿ ಏನು ಮಾಡಿದ್ದಾರೆ ಎನ್ನುವಂಥದ್ದು ನಾವು ಈಗ ಮಾಡಬೇಕದು. ಅವರೊಂದು ಉತ್ತಮ ಗೃಹಿಣಿಯಾಗಿ, ತಾಯಿಯಾಗಿ, ಲೋಕಪ್ಪ ಗೌಡರ ಒಂದು ಪತ್ನಿಯಾಗಿ ಒಂದು ಬಹಳ ಒಂದು ಅತ್ಯುತ್ತಮವಾಗಿ ಸೇವೆಗೈದಂಥ ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು ಅವರ ಶ್ರೀಮಂತಿಕೆ, ಬಹಳ ಶ್ರೀಮಂತಿಕೆ ಇದ್ದರು. ಆದರೆ ಆ ಶ್ರೀಮಂತಿಕೆಯನ್ನು ನಮ್ಮ ಪಕ್ಷದಲ್ಲಿ ಮಾತ್ರ ತೋರಿಸ್ತಾ ಇದ್ದ ಹೊರತು ಯಾವುದೇ ರೀತಿಯ ಬೇರೆ ಜನರಲ್ಲಿ ತೋರಿಸಿಕೊಡ್ತಿರಲಿಲ್ಲ. ಪಕ್ಷದಲ್ಲಿ ಹೇಗೆ ತೋರಿಸಿಕೊಡ್ತಾರೆ, ಪಕ್ಷದಲ್ಲಿ ಏನಾದರೂ ಕಷ್ಟಕಾಲ ಬಂದಾಗ ಪಕ್ಷಕ್ಕೆ ನೆರವಾಗುವ ಮೂಲಕ ಆ ರೀತಿಯಾಗಿ ಅವರು ನಮ್ಮ ಹತ್ರ ಒಡನಾಡಿಯಾಗಿ ತೋರಿಸಿಕೊಂಡಿದ್ದರು. ಭಾಳ ಅಪ್ರತಿಮ ಒಬ್ಬ ಗೃಹಿಣಿ, ಒಬ್ಬ ನಾಯಕಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಅತ್ಯುತ್ತಮವಾದ ನಾಯಕಿ ಅವರು. ಏನೋ ಅವರ ಕಾರಣದಿಂದ, ಇಲ್ಲಂದರೆ ಶಾಸಕರಾಗಿ ಕೂಡ ಬರ್ತಿದ್ದಲಿಕ್ಕೂ ಕೂಡ ಒಮ್ಮೆ ಸಾಕಿದೆ. ಯಾಕಂದರೆ ಒಮ್ಮೆ ಮೇಲೆ ಟಿಕೆಟ್ ಕೂಡ ಕೇಳಿದ್ರು, ಅದು ಹತ್ತಿರ ಬಂದಿತ್ತು. ಆದರೆ ಅದು ಯಾಕಂದರೆ ಅದು ತಪ್ಪಿ ಹೋಗಿತ್ತು. ಆಮೇಲೆ ಒಮ್ಮೆ ಪಕ್ಷೇತರವಾಗಿ ನಿಂತರೂ ಕೂಡ ಕಾಂಗ್ರೆಸ್ಸಿನ ಪ್ರೀತಿ ಅವರ ಹತ್ರ ಯಾವತ್ತೂ ಅವರು ಮರೆಯಿಲ್ಲ. ಈಗ ಕೂಡ ಯಾವುದೇ ಕಾರ್ಯಕ್ರಮಗಳು ಕೂಡ ಇಲ್ಲಿ ಬಂದರೂ ಕೂಡ ಕಾಂಗ್ರೆಸ್ಸಿನವರಲ್ಲಿ ಇದ್ದಂಥ ಪ್ರೀತಿ ಅವರು ಎಂದೂ ಮರೆಯಲಿಕ್ಕಿಲ್ಲ. ಆ ರೀತಿಯಾದಂಥ ಒಬ್ಬ ನಾಯಕಿ. ಅನೇಕ ಒಂದು ಚಟುವಟಿಕೆಗಳಲ್ಲಿ ಕೂಡ ಇದ್ದರು. ಅವರು ಬೇರೆ ಬೇರೆ ಸಮಾಜ ಸೇವಾ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಒಂದು ಸಮಾಜದಲ್ಲಿ ಈ ಗೃಹಿಣಿ ಯಾವ ರೀತಿ ಇರ್ಬೋದು, ಒಬ್ಬ ನಾಯಕಿ ಯಾವ ರೀತಿ ಇರ್ಬೋದು ಎನ್ನುವನ್ನು ತೋರಿಸಿಕೊಟ್ಟವರು ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು. ಅವರ ಒಂದು ಅಗಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ತುಂಬಲಾರದ ನಷ್ಟ. ಆ ರೀತಿಯ ಒಂದು ನಾಯಕಿ ನಮಗೆ ಮತ್ತೊಮ್ಮೆ ಹುಟ್ಟಿ ಬರಬೇಕೆಂದು ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇನೆ. ಆತ್ಮೀಯರಾದಂಥ ನಳಿನಿ ಲೋಕಪ್ಪ ಗೌಡರು ನನಗೆ ಭಾಳಷ್ಟು ತೀರಾ ಹತ್ತಿರದವರಾಗಿ ಪರಿಚಿತರಾಗಿದ್ದರು. ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಒಂದು ಹಂತದಲ್ಲಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿದವರು. ಇವತ್ತು ನಮ್ಮನ್ನೆಲ್ಲವೂ ಬಿಟ್ಟು ದೇವರ ಪಾದವನ್ನು ಸೇರಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸೇವೆ ನಾವು ಇವತ್ತು ನೆನಪು ಮಾಡ್ತಕ್ಕಂಥ ಸಂದರ್ಭ. ಎಲ್ಲ ಧರ್ಮದ, ಎಲ್ಲ ಜಾತಿ, ಎಲ್ಲ ಭಾಷೆ ಜನರ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬಂದಂಥ ನಳಿನಿ ಲೋಕಪ್ಪ ಗೌಡರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರು ಸದ್ಗತಿ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿ, ಒಂದು ಮಾತು ನನಗೆ ನೆನಪಾಗ್ತದೆ. ಜೀವನ ಜಟ್ಕ ಬಂಡಿ ವಿಧಿಯಾದರ ಸಾಹೇಬ, ಮದುವೆಗೋ ಮಸನಕ್ಕೋ ಹೋಗೆಂತ ಕಡು ಬದುಕುಸಿಯ ತಲೆಯುವುದು ಮಂಕುತಿಮ್ಮ ಅಂತ ಲೆಕ್ಕ. ಇನ್ನು ಯಾರನ್ನ ಸಾರ್ಥಕ ಸೇವೆಯನ್ನು ಮಾಡಲು ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ನೋವನ್ನು ಭರಿಸೋ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳು ಕೂಡ ನೋವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ತುಂಬ ವರ್ಷದಿಂದ ಅವರು ನಮಗೆ ಪರಿಚಯ. ನಮ್ಮ ಗೌಡ ಸಂಘಕ್ಕೆ ತುಂಬ ಸಹಾಯ ಮಾಡಿದರು. ನಾನು ಹೇಳೋದಿಷ್ಟೇ, ತುಂಬ ಮಾತಾಡಲಿಕ್ಕಿಲ್ಲ. ಅವರ ಆತ್ಮ ಸಾಯುಜ್ಯ ಪದವಿಯನ್ನು ಸೇರಲಿ, ಜನ್ಮ ಇಲ್ಲದ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು ಇವತ್ತು ನಮ್ಮ ಜೊತೆಗಿಲ್ಲ. ಈ ದುಃಖ ಇಡೀ ಸಮಾಜಕ್ಕೆ ಮತ್ತು ಎಲ್ಲರಿಗೂ. ವಿಶೇಷವಾಗಿ ನಾವು ಅವರನ್ನು ಒಂದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದೆವು. ಒಂದು ಉದ್ಯಮಿಯಾಗಿ ತನ್ನ ಸಂಪಾದನೆಯನ್ನು ಈ ಸಮಾಜಕ್ಕಾಗಿ ಕೊಡುಗೆ ನೀಡುವಂಥ ಒಂದು ಸಂತೋಷವನ್ನು ತನ್ನ ಜೀವನದಲ್ಲಿ ಅವರು ಕಂಡಿದ್ದರು. ಹಾಗಾಗಿ ಅವರು ನಮಗೆ ಸುಮಾರು 20 ವರ್ಷಗಳಿಂದ ಅವರ ಒಂದು ಆತ್ಮೀಯ ಪರಿಚಯ ಇತ್ತು. ನನ್ನ ಪತ್ನಿ ಅನಿತಾ ಹೇಮನಾಥ್ ಕಳೆದ 2006ನೇ ಇಸವಿಯಲ್ಲಿ ಜಿಲ್ಲಾ ಪಂಚಾಯತಿಗೆ ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ಇವರು ಸಹ ನೆಲ್ಯಾಡಿ ಕ್ಷೇತ್ರದಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಕೇವಲ 13 ಮತಗಳಿಂದ ಒಂದು ಪರಾಜಿತರಾದಂಥ ಒಂದು ಕಹಿ ನೆನಪು ನಮಗೆ ಈಗಲೂ ಕಾಡ್ತಾ ಇತ್ತು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತಾಯಿದ್ದರೆ ರಾಜಕೀಯದಲ್ಲೂ ಸಹ ಒಂದು ಉನ್ನತ ಸೇವೆಯನ್ನು ಸಲ್ಲಿಸುವಂಥ ಅವಕಾಶಗಳು ಅವರಿಗಿತ್ತು. ನಂತರದ ದಿನಗಳಲ್ಲೂ ಅನೇಕ ಧಾರ್ಮಿಕವಾದ, ಶೈಕ್ಷಣಿಕವಾದ, ಸಾಮಾಜಿಕವಾದ ಸೇವೆಗಳಲ್ಲಿ
ಲೋಕಪ್ಪಗೌಡರೊಂದಿಗೆ ಸೇರಿಕೊಂಡು ಭಾಳ ದೊಡ್ಡ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥವರು. ಯಾರೇ ಏನೇ ಬಂದರೂ ಕಷ್ಟ ಹೇಳಿದರೂ ತನ್ನಿಂದ ಕೈಯಿಂದ ಆಗುವಂಥ ಸಹಾಯವನ್ನು ಮಾಡುವಂಥ ಒಂದು ಚಿಂತನೆ ನಳಿನಿ ಲೋಕಪ್ಪಗೌಡರಲ್ಲಿ ಇತ್ತು ಎನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುತ್ತಾ, ನಾನು ಅನಾರೋಗ್ಯದ ಸಂದರ್ಭದಲ್ಲೂ ಭೇಟಿಯಾಗಿದ್ದೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರನ್ನು ಭೇಟಿಯಾದಾಗ ಹೀಗೆ ಈ ಸಮಾಜದ ಬಗ್ಗೆ ಅವರಿಗೆ ಇದ್ದ ಕಳಕಳಿಯನ್ನು ನಾನು ಅವರನ್ನು ತುಂಬ ನೆಚ್ಚಿಕೊಂಡಿದ್ದೆ. ಹಾಗಾಗಿ ಇವತ್ತು ಏನೇ ಹೇಳಿದರೂ ಅವರು ನಮ್ಮ ಜೊತೆಗಿಲ್ಲ. ಅವರ ನೆನಪು ನಮಗೆ ಯಾವಾಗಲೂ ಶಾಶ್ವತ. ಅವರ ಪತಿಯವರಾದಂಥ ಲೋಕಪ್ಪಗೌಡರು ಮತ್ತು ಅವರ ಕುಟುಂಬ ಮಕ್ಕಳು ಎಲ್ಲ ಸೇರಿ ಅವರ ಅಂತ್ಯ ಸಂಸ್ಕಾರದಿಂದ ಸಹಿತ ಇವತ್ತಿನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಹ ಅತ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಒಳ್ಳೆ ರೀತಿಯಲ್ಲಿ ನಡೆಸಿ ಒಂದು ಸಮಾಜಕ್ಕೆ, ಯಾಕೆಂತೇಳಿದರೆ ಅವರು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನೆಲ್ಲವನ್ನು ನಮ್ಮೆಲ್ಲರ ಮೂಲಕ ನೆನಪು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರ ನಳಿನಿ ಲೋಕಪ್ಪಗೌಡರವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರು ಯಾವಾಗಲೂ ಈ ಸಮಾಜದಲ್ಲಿ ಮಾಡಿದಂಥ ಕೊಡುಗೆಯನ್ನು ಈ ಸಮಾಜ ಮರೆಯುವುದಿಲ್ಲ ಎನ್ನುವಂಥ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸುತ್ತಿದ್ದೇನೆ. ನಳಿನಿ ಲೋಕಪ್ಪಗೌಡರು ಇವತ್ತು ನಮ್ಮ ನಗಲಿದ್ದಾರೆ. ಅವರು ಉತ್ತಮ ಸಮಾಜ ಸೇವೆಯನ್ನು ಮಾಡಿದವರು. ಹಾಗೆ ಮತ್ತೊಬ್ಬರ ಪುತ್ತೂರು ಮಹಾಲಿಂಗೇಶ್ವರ ದೇವರು ಅವಭೃತ ಸ್ಥಾನಕ್ಕೆ ಹೋಗುವಾಗ ಆ ದಿವಸ ಅಲ್ಲಿ ಸಣ್ಣ ಕಟ್ಟೆ ಇದ್ದದ್ದು, ಬಹಳ ಸುಂದರವಾದ ಒಂದು ಕಟ್ಟೆಯನ್ನು ಅದು ಶಾಶ್ವತವಾಗಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ವೀರಮಂಗಲ ಅವಭೃತಕ್ಕೆ ಹೋಗುವಾಗ ಆ ಕಟ್ಟೆಯಲ್ಲಿ ಆ ದಿವಸ ಒಂದು ಜಾತ್ರೆ ಅಂತೆ ಇಡೀ ಊರಿನವರು ಅಲ್ಲಿ ಸೇರ್ತಾರೆ. ಅಲ್ಲಿ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಎಲ್ಲ ನಡೀತದೆ. ಆಮೇಲೆ ಬಂದವರಿಗೆಲ್ಲ ಭೋಜನ ವ್ಯವಸ್ಥೆ ಮಾಡ್ತಾರೆ. ಮತ್ತು ಆ ಕಟ್ಟೆಗೆ ಅದ್ಭುತವಾದ ಪುಷ್ಪ ಅಲಂಕಾರ ಮಾಡ್ತಾರೆ. ಬಹಳ ಭಕ್ತಿಯಿಂದ ಮಹಾಲಿಂಗೇಶ್ವರ ದೇವರನ್ನವರು ಆರಾಧಿಸ್ಕೊಂಡು ಬಂದವರು. ಇವತ್ತು ಅವರು ನಮ್ಮ ನಗಲಿದ್ದಾರೆ. ಲೋಕಪ್ಪಗೌಡರು ಕೂಡ ಆದ ಮಹಾಲಿಂಗೇಶ್ವರನ ಸೇವೆಯನ್ನು, ಆಮೇಲೆ ತುಂಜೇಶ್ವರ ದೇವರ ಸೇವೆಯನ್ನು ಕೂಡ ಮಾಡಿದವರೇ ಆಗಿದ್ದಾರೆ. ಪುತ್ತೂರು ಮಹಾತ್ವಬರ ಮಹಾಲಿಂಗೇಶ್ವರ ದೇವರ ಕ್ಷೇತ್ರದಲ್ಲಿ, ನಮ್ಮ ಮುಂಡೂರು ಮೃತ್ಯುಂಜೇಶ್ವರ ದೇವರ ಕ್ಷೇತ್ರದಲ್ಲಿ ಕರಮಣೆ ಅಂದರೆ ಒಂದು ಬಹಳ ಒಂದು ಅಪಾರ ಗೌರವ ಇದ್ದಂತಹ ಒಂದು ಜಾಗ. ಆ ಮನೆಯಲ್ಲಿ ಈ ಮೇಡಮ್ನವರ ಬಗ್ಗೆ ಹೇಳುವುದಾದರೆ ಅವರೊಂದು ಅದ್ಭುತ ಸಮಾಜ ಸೇವಕಿ. ನಾನು ಮೊದಲು ಅತ್ಯಂತಹ ಅವರ ಹೆಸರನ್ನು ಕೇಳ್ತಿದ್ದೆ, ಆದರೆ ನನಗೆ ಅವರ ವಿಚಾರವನ್ನು ನಾನು ತಿಳ್ಕೊಂಡದ್ದು ನಮಗೆ ಇಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಒಂದು 4 ಒಕ್ಕೂಟಗಳ ಉದ್ಘಾಟನೆಯನ್ನು ಅವರ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಮಗೆ ಅನುವು ಮಾಡಿಕೊಟ್ಟಿದ್ದರು. ಅದು ಬಹಳ ಖುಷಿಯಾಗಿತ್ತು. ನಮ್ಮ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರು 72ನೇ ಪೀಠಾಧ್ಯಕ್ಷರಂತ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಅನುವು ಕೊಟ್ಟಿದ್ದರು. ಅದಲ್ಲದೆ ಅವರು ತುಂಬ ಸಮಾಜದಲ್ಲಿ ಸೇವಕಿಯ ಕೆಲಸವನ್ನು ಮಾಡಿದರು. ಯಾವತ್ತೂ ಹುದ್ದೆಗೆ ಅವರು ಅಂಟಿಕೊಂಡಿರಲಿಲ್ಲ. ಯಾವುದೇ ಒಂದು ಇದರಲ್ಲಿ ಸರ್ವಧರ್ಮವಾಗಿ ಎಲ್ಲ ಕೆಲಸವನ್ನು ಮಾಡಿದವರು. ಅದಲ್ಲದೆ ಒಕ್ಕಲಿಗ ಸಮಾಜದ ಈ ಮುಂಡೂರು ಗ್ರಾಮದ ಎಲ್ಲ ಮಕ್ಕಳಿಗೆ ಉಚಿತ ಪುಸ್ತಕವನ್ನು ಪ್ರತಿ ವರ್ಷ ಕೊಡುವಂತಹ ಕೆಲಸವನ್ನು ಗ್ರಾಮ ಸಮಿತಿಯ ಮುಖಾಂತರ ಅವರು ಪ್ರತಿ ವರ್ಷಕ್ಕೆ ಅದಕ್ಕೆ ಅವರು ದೇಣಿಗೆಯನ್ನು ಕೊಡ್ತಿದ್ದರು. ಅದಲ್ಲದೆ ಅವರ ವಿದ್ಯಾಭ್ಯಾಸಕ್ಕೆ ತುಂಬ ಮಕ್ಕಳಿಗೆ ಅವರ ಮನೆಯಲ್ಲಿ ಬಂದುಕೊಂಡಿದ್ದಂತಹ ತಂದೆ ತಾಯಿ ಕೆಲಸಕ್ಕೆ ಬಂದಿದ್ದವರ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿದವರು. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಅವರೊಂದು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟವರು. ಎಲ್ಲ ಒಂದು ವರ್ಗದವರಿಗೂ ಎಲ್ಲರಿಗೂ ಸಹಕಾರ ನೀಡಿದಂತಹ ಶ್ರೀಮಂತ ಮನಸ್ಸಿನ ಒಂದು ಸ್ವಚ್ಛ ಮನಸ್ಸಿನ ಸಮಾಜ ಸೇವಕಿ, ಕೊಡುಗೆ ದಾನಿ. ಯಾರಿಗೂ ಅವರು ಹಾಗೆ ಕಲಿಸೋರಲ್ಲ. ಒಂದು ಥರ ನಿಷ್ಠೂರವಾದಿ ಮಾತುಕತೆ ಅವ್ರದ್ದು. ಅವರ ಮನಸ್ಸಿನ ಒಳಗೆ ಅಷ್ಟೇ ಸಾಫ್ಟ್, ಅವರು ಮೃದು ಸ್ವಭಾವಿಯವರು. ನಿಜವಾಗಿ ಮಾತನಾಡುವಾಗ ಏನು ಅವರು ಈ ರೀತಿ ಮಾತಾಡ್ತಾರೆ ಅಂತ ತಿಳ್ಕೊಳ್ಳುವಂಥ ವ್ಯವಸ್ಥೆ. ಅಂದರೆ ಜನಗಳು ಸರಿಯಾಗಬೇಕು, ಜನಗಳು ಒಳ್ಳೆಯ ರೀತಿಯಲ್ಲಿ ಹೋಗಬೇಕೆನ್ನುವ ಒಂದು ಹಿತದೃಷ್ಟಿಯಿಂದ ಅವರ ಕುಟುಂಬಸ್ಥರಿಗೂ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ನಾನು ಮೊನ್ನೆ ತೀರಿಕೊಂಡ ಕೂಡಲೇ ನನಗೆ ಅದಕ್ಕೆ ಮೊದಲೇ ನಾನು ನೋಡಲಿಕ್ಕೆ ಕೂಡ ಬಂದಿದ್ದೆ. ತೀರಿಕೊಂಡ ಕೂಡಲೇ ನಾವು ಬಂದು ಅವರ ಪಾದಕಮಲಿಗೆ ಒಂದು ಹಾರವನ್ನು ಸಮರ್ಪಿಸಿ ಹೋಗಿದ್ದೆವು. ಇವತ್ತು ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿವೆ. ಯಾಕಂದರೆ ಅವರ ಪ್ರೀತಿ ವಾತ್ಸಲ್ಯ ನಮ್ಮನ್ನು ಇಷ್ಟರವರೆಗೆ ಕರ್ಕೊಂಡು ಬಂದು ನಾವೊಂದು ಅವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿಯಾಗಿದೆ. ಅವರ ಆತ್ಮಕ್ಕೆ ಶ್ರೀಮನ್ನಾರಾಯಣನ ಪಾದಕಮಲಗಳಿಗೆ ಮುಟ್ಲಿ, ಸಾಯುಜ್ಯದಲ್ಲಿ ಇರಲಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ನಳಿನಿ ಲೋಕಪ್ಪಗೌಡರ ಕಾರ್ಯಕ್ರಮದಲ್ಲಿ ಇದ್ದೇವೆ. ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸಿದ್ದಾರೆ. ಅವರ ಬಗ್ಗೆ
ಅವರ ಲೇಖನದಲ್ಲಿ ಬಂದಿದೆ ಮತ್ತು ನಡುವಿನ ಮಂದಲ್ಲಿ ತುಂಬ ಜನ ಮಾತಾಡಿದ್ದಾರೆ. ವಿಶೇಷವಾಗಿ ಅಂದರೆ ಒಂದು ಸಾಮಾಜಿಕ ಕಾರ್ಯಕರ್ತೆ, ಒಂದು ಕಾಳಜಿ ಇದ್ದವರು, ಪರಿಸರದಲ್ಲಿ ತುಂಬ ಸಹಾಯವನ್ನು ಜನಗಳಿಗೆ ಮಾಡಿದ್ದಾರೆ. ಸಮಾಜ ಗೊತ್ತಿದೆ, ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾರೆ, ತಪ್ಪುಗಳನ್ನು ಹೆಚ್ಚು ಒತ್ತಿ ಹೇಳ್ತಾ ಸಮಾಜ ಇದೆ. ಹಾಗೆ ಅವರಿಗೆ ಸಿಗಬೇಕಾದ ಗೌರವ ಸಮಾಜ ಸಿಗಲಿಲ್ಲ ಅಂತೇಳೋ ಒಂದು ಕೊರಗಂತೂ ಎಲ್ರಿಗಿದೆ. ಅವರ ಮನೆಯವರಿಗೂ ಅದು ಇರ್ಬೋದು. ಆದರೆ ಅವ್ರು ಮಾಡಿದ ಕೆಲಸಗಳನ್ನು ಜನ ಗುರುತಿಸಿದ್ದಾರೆ ಅಂತ ಹೇಳ್ತಾ ಅವರೆಲ್ಲ ಸಮಾಜಕ್ಕೆ ಕೊಟ್ಟ ಎಲ್ಲ ಜಾತಿ ಧರ್ಮಗಳನ್ನು ಪರಿಗಣಿಸದೆ ಅವರು ನೋಡಿದ್ದಾರೆ ಅಂತೇಳೋ ಒಂದು ಭಾವನೆ ಮನರಲ್ಲಿದೆ, ಜನಗಳ ಮನಸ್ಸಲ್ಲಿದೆ. ಅದು ಭಾಳ ಮುಖ್ಯ ಅಂತ ಹೇಳ್ತಾ ಅವರಿಗೆ ಇನ್ನು ಮುಂದೆ ಅವರ ಕುಟುಂಬಕ್ಕೆ, ಲೋಕಪಗೌಡರಿಗೆ ಮತ್ತು ಅವರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇದೊಂದು ಶಕ್ತಿಯಾಗಿ ಅವರಿಗೆ ಜೀವನಕ್ಕೆ ಬೆಳಕಾಗಲಿ ಮತ್ತು ಅವರ ಆರೋಗ್ಯವನ್ನು ಅವರ ಸಂರಕ್ಷಿಸಿ ಅಂತ ಹೇಳ್ತಾ ಅವರ ನೆನಪುಗಳು ಸದಾ ಇರಲಿ. ಕುಟುಂಬಕ್ಕೆ ಮಾಡಿದ್ದಾರೆ ಒಂದು ಸಣ್ಣ, ಅದಕ್ಕೆ ಬೇಕಾದ ಅವರ ಒಂದು ನೆನಪಿನ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಆ ಸ್ಮಾರಕ ಅವರು ನಿರಂತರವಾಗಿ ಅವರ ಒಳಿತನ್ನು ನೆನೆಸುವಂಥ ಸ್ಮಾರಕ ಆಗಿ ಉಳಿತದೆ ಅಂತ ಹೇಳ್ತಾ ಅವರ ಭವಿಷ್ಯಕ್ಕೆ, ಕುಟುಂಬಕ್ಕೆ ಒಳಿತಾಗಲಿ ಧಾರಿಸಿ ನನ್ನ ಮಾತಲ್ಲಿ. ಇವತ್ತು ದಿವಂಗತ ನಳಿನಿ ಲೋಕಪ್ಪಗೌಡರವರ ಶ್ರದ್ಧಾಂಜಲಿ ಸಭೆಗೆ ನಾವೆಲ್ಲ ಭಾಗವಹಿಸಿದ್ದೇವೆ. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಬಹುಶಃ ಈ ಭಾಗದ ಜನರಿಗೆ ಮತ್ತು ನಮ್ಮಂಥ ಅವರ ಜೊತೆಗೆ ನಿಕಟ ಸಂಪರ್ಕ ಹೊಂದಿರತಕ್ಕಂಥವರಿಗೆ ಇದೆ ಅಂತ ಭಾವಿಸಿದ್ದೇನೆ. ಶ್ರೀಮತಿ ನಳಿನಿ ಲೋಕಪ್ಪರವರು ನನಗೆ ತಿಳಿದಂತೆ ಒಬ್ಬರು ಕೊಡುಗೈ ದಾನಿಯಾಗಿದ್ದರು. ಯಾವುದೇ ಸಂದರ್ಭಗಳಲ್ಲೂ ಕೂಡ ಅವರ ಮನೆಗೆ ಬಂದವರನ್ನು ವಾಪಸ್ ಕಳಿಸ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ನಾನು ಬೇರೆಯವರಿಂದ ತಿಳ್ಕೊಂಡಿದ್ದೇನೆ. ಅದು ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ನಾನು ತಿಳ್ಕೊಂಡ ಪ್ರಕಾರ ಭಾಳಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಅವರು ದಾನವನ್ನು ಮಾಡಿ, ದೇಣಿಗೆಯನ್ನು ನೀಡಿ ಅದರ ಅಭಿವೃದ್ಧಿಪಡಿಸುವಂಥದ್ರಲ್ಲಿ ಕೂಡ ಅವರು ಭಾಗವಹಿಸಿದರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ಯುವಕರಂತೆ ಅವರು ಕರೆದಿರತಕ್ಕಂಥ ಏನು ಕ್ರಿಕೆಟ್ ಪಂದ್ಯಾಟ ಇರ್ಬೋದು, ಅವರು ಕರೆದಿರತಕ್ಕಂಥ ಬೇರೆ ಬೇರೆ ಪಂದ್ಯಾಟಗಳಿಗೆ ಭಾಗವಹಿಸಿ ಅವರಿಗೂ ಕೂಡ ಸಹಾಯ ಮಾಡಿ ಅವರ ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಮತ್ತು ಸ್ವತಃ ನಾನು ಕೂಡ ಒಂದು ಬಾರಿ ಅವರ ಹತ್ರ ಅಪ್ರೋಚ್ ಆದಂಥ ಸಂದರ್ಭದಲ್ಲಿ ಆ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಒಂದು ದೃಷ್ಟಿಯಿಂದ. ಆದರೆ ಇನ್ನೊಂದು ದೃಷ್ಟಿಯಿಂದ ಅವರು ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣತಕ್ಕಂಥ ವ್ಯಕ್ತಿತ್ವ ಅವರ ಹತ್ರ ಇತ್ತು. ಅದಕ್ಕೆ ಸಾಕ್ಷಿ ಇವತ್ತು ನಾವು ಕಣ್ಣಾರೆ ಕಂಡಿದ್ದೇವೆ. ಮುಸ್ಲಿಂ ಧರ್ಮದ ಧರ್ಮಗುರುಗಳು, ಕ್ರಿಶ್ಚಿಯನ್ ಧರ್ಮದ ಕುರಿತಾಗಿ ಅದರ ಪ್ರತಿನಿಧಿಯಾಗಿರತಕ್ಕಂಥವರು, ಜೊತೆಗೆ ನಮ್ಮ ಧರ್ಮದವರು, ಮೂರೂ ಧರ್ಮದವರು ಕೂಡ ಬಂದು ಅವರನ್ನು, ಅವರ ಬಗ್ಗೆ ಗುಣಗಾನವನ್ನು ಮಾಡಿ, ಅವರ ವ್ಯಕ್ತಿತ್ವವನ್ನು ಹೊಗಳಿ, ಅವರು ಮಾಡಿರತಕ್ಕಂಥ ಸಾಧನೆಯನ್ನು ನೆನಪಿಸಿರತಕ್ಕಂಥದ್ದನ್ನು ಕಂಡಾಗ ಇವರು ಎಲ್ರಿಗೂ ಕೂಡ ಬೇಕಾಗಿರತಕ್ಕಂಥವರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕಂಡುಬರ್ತದೆ. ಅಂಥ ಮಾತೆಯನ್ನು ಅಥವಾ ಅಂಥ ನಳಿನಿ ಲೋಕಪ್ಪಗೌಡರವರನ್ನು ನಾವಿವತ್ತು ಅಗಲಿದ್ದೇವೆ. ಅವರ ಅಗಲುವಿಕೆ ಬಹುಶಃ ಎಲ್ರಿಗೂ ಕೂಡ ದುಃಖ ತಂದಿರತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ಇದರ ಜೊತೆಗಾಗಿ ಭಾಳಷ್ಟು ಕೃಷಿಯನ್ನು ಕೂಡ ಮಾಡತಕ್ಕಂಥವರು. ಹಾಗಾಗಿ ಇವರ ಈ ಅಗಲುವಿಕೆಯ ಒಂದು ಶಕ್ತಿಯನ್ನು ತಡ್ಕೊಳ್ಳತಕ್ಕಂಥದ್ದನ್ನು, ಅವರ ಕುಟುಂಬದವರಿಗೆ ತಡ್ಕೊಳ್ಳತಕ್ಕಂಥದ್ದನ್ನು ಭಗವಂತನವರಿಗೆ ಕರುಣಿಸಬೇಕು. ಮತ್ತು ನಮ್ಮಂಥವರಿಗೆ ಮತ್ತು ಊರಿನ ಪರಿಸರದವರಿಗೆ ಎಲ್ರಿಗೂ ಕೂಡ ಆ ಶಕ್ತಿಯನ್ನು ತಡ್ಕೊಳ್ಳುವಂಥದ್ದನ್ನು ಭಗವಂತನು ಕರುಣಿಸ್ತಾನೆ ಅಂತ ಭಾವಿಸಿಕೊಂಡು ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ನಳಿನಿ ಮೇಡಮ್ಮು ಅವರು ಇಲ್ಲಿಗೆ ನಾನು ಸಣ್ಣದಿರುವಾಗ ಇಲ್ಲಿಗೆ ಬಂದಿದ್ದಾರೆ. ಅವರು ನಾನು SLC ಏನೋ ಇದ್ದೆ. ಬಂದು ನಮ್ಮ ಊರಲ್ಲಿ ಭಾಳ ಒಂದು ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ. ಇಲ್ಲಿಯ ಊರಿನವರಿಗೆ ಏನಾದರೂ ಒಂದು ಕಷ್ಟ ಬಂದರೆ ಅದಕ್ಕೆ ಕೂಡಲೇ ಸಹಾಯ ಹಸ್ತ ಮಾಡ್ತಿದ್ದದ್ದು ನಳಿನಿ ಲೋಕಪ್ಪ ಅವರು. ಹೀಗೆ ಅವರು ನಮ್ಮಲ್ಲಿ ಧಾರ್ಮಿಕ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಒಳ್ಳೆ ಒಂದು ಚಂದವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನ ಉಂಟು, ಮೃತ್ಯುಂಜಯೇಶ್ವರ ಮೈನ್. ಅಲ್ಲಿ ಪಾಲು ಬಿದ್ದ ದೇವಸ್ಥಾನವನ್ನು ಸಂಪೂರ್ಣವಾಗಿ ಅವರು ದೇವರನ್ನು ಪ್ರತಿಷ್ಠಾಪನೆ ಎಲ್ಲ ಮಾಡಿ ನಮ್ಮ ಊರಿಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ನರಿಮುಗರು ಶಾಲೆ ಉಂಟು. ಆ ಶಾಲೆಯಲ್ಲಿ ತುಂಬ ಒಂದು ದತ್ತು ಸ್ವೀಕಾರ ಮಾಡಿ ಆ ಶಾಲೆಯನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ಇಲ್ಲಿಯ ಜನರಿಗೆ ಕೆಲವು ಮದುವೆಗೆ, ಕೆಲವರಿಗೆ ಮನೆ ಕಟ್ಟಲಿಕ್ಕೆ, ಕೆಲವರಿಗೆ ಇಲ್ಲಿ ಸಹಾಯಸ್ತ ತುಂಬ ಮಾಡಿದ್ದಾರೆ. ಅದು ನಾನು ಸಣ್ಣದಿರುವಾಗ ಇಲ್ಲಿ ಅವರು ಬಂದು ನನ್ನ ಮನೆ ಕೂಡ ಇಲ್ಲಿ ಹತ್ತಿರದಲ್ಲಿ
ಅಲ್ಲಿಂದ ಇಲ್ಲಿಯವರೆಗೆ ನಾನು ಅವರನ್ನು ಭಾಳ ಕಂಡಿದ್ದೇನೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಲೋಕಪ್ಪ ಗೌಡರು ಕೂಡ ಮೊನ್ನೆ ಕೂಡ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿದ್ದರು ಲೋಕಪ್ಪ ಗೌಡರು. ಅವರು ಕೂಡ ತುಂಬ ನಾಗನಕಟ್ಟೆ ಅದು ಇದು ದೇವಸ್ಥಾನಕ್ಕೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನೆಲ್ಲ ಮಾಡಿದ್ದಾರೆ. ಅವರು ನಮಗೆ ಒಂದು ನಳಿನಿ ಲೋಕಪ್ಪ ಗೌಡರು ನಮ್ಮನ್ನು ಅಗಲಿದ್ದದ್ದು ನಮಗೆ ಭಾಳ ಬೇಸರದ ಸಂಗತಿ. ನಳಿನಿ ಲೋಕಪ್ಪನವರು ಲೋಕಪ್ಪ ಗೌಡರು ನನಗೆ ಮಾವಾಗ್ತಾರೆ. ಅವರನ್ನು ನಾನು ಸುಮಾರು ಒಂದು 85 ವರ್ಷದಿಂದ ಈಚೆಗೆ ನಾನು ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಅವರು. ಹಾಗೆ ಆ ನಂತರದಿಂದ ಪರಿಚಯ. ನಳಿನಿ ಲೋಕಪ್ಪನವರು ಮೂಲತಃ ಬೆಂಗಳೂರಿನವರು. ಅಲ್ಲಿ ಅವರ ವೃತ್ತಿ ಜೀವನ, ವೈವಾಹಿಕ ಜೀವನವನ್ನೆಲ್ಲ ಅಲ್ಲಿ ನಡೆಸ್ಕೊಂಡು ಬಂದು ಸುಮಾರು ಒಂದು 95ರ ದಶಕದ ನಂತರ ಇಲ್ಲಿ ಬಂದು ನೆಲೆಸಿದ್ದು ಕಾಣ್ತದೆ ನನಗೆ. 1990ರಿಂದ ಹೆಚ್ಚಿನ ವರ್ಷ ಇಲ್ಲಿ ಕೃಷಿ ಭೂಮಿ ಅವರ ಲೋಕಪ್ಪ ಗೌಡರ ತಂದೆಯವರಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಅಂಶ ಭೂಮಿಯ ಜೊತೆಗೆ ಈ ಭೂಮಿಯನ್ನೆಲ್ಲ ಖರೀದಿಸಿ ಅವರು ಈ ಜಾಗದಲ್ಲಿ ವಾಸ್ತವಿಸಿ ಬರ್ತಾ ಇದ್ದಾರೆ. ಹಲವಾರು ವ್ಯವಹಾರಗಳನ್ನು ನಡೆಸಿಕೊಂಡು ಬಂದವರು. ರಾಜಕೀಯದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ, ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಕೂಡ ತುಂಬ ಹೈನುಗಾರಿಕೆ ಇತ್ಯಾದಿ ವ್ಯವಹಾರಗಳನ್ನು ಉದ್ಯಮಗಳನ್ನು ಮಾಡಿಕೊಂಡು ಬೆಂಗಳೂರು ಮತ್ತು ಪುತ್ತೂರಿನ ನಂಟನ್ನಿಟ್ಟುಕೊಂಡು ವ್ಯವಹಾರ ನಡೆಸುತ್ತಾ ಬಂದವರು. ರಾಜಕೀಯದಲ್ಲಿ ಕೂಡ ನಳಿನಿಯವರು ಒಂದು ಪಕ್ಷದ ಅಲ್ಲಿ ಗುರುತಿಸಿಕೊಂಡು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು MLAಗೆ ಒಂದು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು. ಕೊನೆಯದಾಗಿ ಅವರು ಪಕ್ಷೇತರವಾಗಿ ನಿಂತು ಹಲವಾರು ಅವರ ಅಭಿಮಾನಿಗಳನ್ನು ಇಟ್ಟುಕೊಂಡಿದ್ದಾರೆ. ಅವರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಂಡು ಬಂದವರು. ಮುಖ್ಯವಾಗಿ ಅವರು ಈ ಗೌಡ ಸಮಾಜಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪುತ್ತೂರು ತಾಲೂಕು ಇರ್ಬೋದು, ಬಂಟ್ವಾಳ ತಾಲೂಕು, ಅದೇ ರೀತಿ ಸುಳ್ಯ, ಬೆಳ್ತಂಗಡಿ, ಅಂತೂ ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ಗೌಡ ಸಮುದಾಯಕ್ಕೆ ಸಂಬಂಧಪಟ್ಟು ತಾಲೂಕಿನ ಎಲ್ಲ ಗೌಡ ಸಮಾಜದ ಸಮುದಾಯ ಭವನಗಳಿಗೆ ಕೂಡ ಅವರ ಕೊಡುಗೆ ತುಂಬ ಇದೆ. ಹಾಗಾಗಿ ಅವರು ಗೌಡ ಸಮಾಜದ ಎಲ್ಲರ ಪ್ರೀತಿಯನ್ನು ಗಳಿಸಿದವರು. ಅದೇ ರೀತಿ ಎಲ್ಲ ವ್ಯಕ್ತಿಗಳ, ರೈತಾಪಿ ವರ್ಗದಿಂದ ಹಿಡಿದು ರಾಜಕೀಯ ಪಕ್ಷದವರೆಗೆ ಎಲ್ಲ ವ್ಯಕ್ತಿಗಳ ಸಂಬಂಧವನ್ನು, ಸಂಪರ್ಕವನ್ನು, ಪರಿಚಯವನ್ನು ಇಟ್ಟುಕೊಂಡು ಬೆಳೆದು ಬಂದವರು. ಇವತ್ತು ಅವರ ಅಗಲಿಕೆ ತುಂಬಲಾರದ ನಷ್ಟ. ಮನುಷ್ಯ ಹುಟ್ಟು ಮತ್ತು ಸಾವು ಇದು ಎರಡೂ ಅದು ಸಹಜವಾಗಿರುವಂಥದ್ದು. ಅದನ್ನು ಯಾರಿಗೂ ಇದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಒಂದು ಈ ಹೇಳ್ಬೋದು, ಅವರು ಅಕಾಲಿಕ ಮರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಪ್ರಾಯದ ಒಂದು ಇದರಿಂದಾಗಿ ಒಂದು ಈ ವರ್ಷ ಅವರ ಈ ಒಂದು ಸುಮಾರು 80 ಲೆಕ್ಕದಲ್ಲಿ ಒಂದು 75 ವರ್ಷದಿಂದ ಮೇಲ್ಪಟ್ಟವರು. ಹಾಗಾಗಿ ಅವರು ಅವರ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಿಕೊಂಡು ಭಾಳ ಬೆಳೆದು ಬಂದವರು. ಹಾಗಾಗಿ ಅವರನ್ನು ಭಾಳ ಹತ್ತಿರದಿಂದ ನಾನು ಬಲ್ಲವನಾಗಿ, ನಮ್ಮ ಮನೆಗೆ ಅವರು ಭಾಳ ಹತ್ತಿರದ, ಲೋಕಪ್ಪ ಗೌಡರು ಭಾಳ ಹತ್ತಿರದ ಸಂಬಂಧಿಕರಾಗಿದ್ದು ನಾವು ತುಂಬ ಅನ್ಯೋನ್ಯತೆಯಿಂದ ಇದ್ದವರು. ಅವರು ಈ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ತುಂಬ ಎಲ್ರಿಗೂ ಪರಿಚಿತರು. ಅವರ ಈ ಅಕಾಲಿಕ ಅವರ ಈ ಮರಣ ಎಲ್ರಿಗೂ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ಆ ಒಂದು ನೋವನ್ನು ಸಹಿಸುವಂಥ ಒಂದು ಇದನ್ನು ಕೊಡಲಿ ಅಂತ ಹೇಳುವಂಥ ಒಂದು ವಿಚಾರದೊಂದಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮೂಲತಃ ನಮ್ಮ ನಳಿನಿ ಲೋಕಪ್ಪ ಗೌಡ್ರವರು ನಮ್ಮ ಅಲಿಕೆ ಗ್ರಾಮದ ಸೊಸೆಯವರು. ನಾನು ಅಲಿಕೆ ಗ್ರಾಮದವನಾಗಿದ್ದು, ನಮ್ಮ ಲೋಕಪ್ಪ ಗೌಡ್ರು ಕೂಡ ನಮ್ಮ ಅಲಿಕೆಯವರೇ. ಅವರು ಮದುವೆಯಾಗಿ ಬಂದ ನಂತರ ನಮ್ಮ ಅಲಿಕೆ ಗ್ರಾಮದವರು ಸೊಸೆಯಾಗಿದ್ದರು. ಬಹುಶಃ ಅವರಂಥ ಒಂದು ವ್ಯಕ್ತಿತ್ವ ಅಂದರೆ ಅವರು ಹೇಗೆ ಅಂದರೆ
ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಎಲ್ಲ ರಂಗಲ್ಲಿ ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು ಎಲ್ಲರೊಂದಿಗೆ ಕೂಡ ಬೆರೆತು ಒಂದು ಮಾತೃ ಹೃದಯ ಅಂತ ಹೇಳ್ಬೋದು ಅವರನ್ನು. ಎಲ್ಲರನ್ನ ಒಂದು ತಾಯಿ ಹೃದಯದಿಂದ ಅವರು ಪ್ರೀತಿಸುವಂಥವರು. ಭಾಳಷ್ಟು ನಮ್ಮ ಅಲಿಕೆ ಗ್ರಾಮದಲ್ಲಾಗಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅನೇಕ ದೇವಸ್ಥಾನಗಳ ದೈವಸ್ಥಾನಗಳ ಜೀರ್ಣೋದ್ಧಾರದಲ್ಲೂ ಕೂಡ ಭಾಗಿಯಾಗಿ ಇದ್ದುಕೊಂಡು, ಬ್ರಹ್ಮಕಲಶದಲ್ಲೂ ಕೂಡ ಭಾಗಿಯಾಗಿದ್ದುಕೊಂಡು ಅನೇಕ ಸಹಕಾರವನ್ನು ನೀಡಿದಂಥವರು. ಅವರನ್ನು ನಾನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಕೂಡ ನಾನು ಬಂದವನು. ಅನೇಕ ಸಲ ಅವರ ಮನೆಗೆ ಕೂಡ ನಾನು ಬಂದಿದ್ದೆ. ಬ್ಯಾಂಗ್ಳೂರಿನ ಮನೆಗೆ ಕೂಡ ನಾನು ಹೋಗಿದ್ದೆ. ಯಾವತ್ತೂ ಕೂಡ ಅತಿಥಿ ಸತ್ಕಾರದಲ್ಲಿ ಅವರು ಭಾಳಷ್ಟು ಮುಂದಿದ್ದರು. ನಮ್ಮನ್ನು ಅತಿಥಿ ಸತ್ಕಾರ ಮಾಡುವಂಥದ್ದು, ನಮಗೆ ಊಟ ತಿಂಡಿ ಎಲ್ಲ ಕೊಡುವಂಥದ್ದು, ಎಲ್ಲರನ್ನು ಬಹಳಷ್ಟು ಪ್ರೀತಿಯಿಂದ ನೋಡುವಂಥ ಒಂದು ವ್ಯಕ್ತಿತ್ವ ನಮ್ಮ ನಳಿನ್ ಲೋಕಪ್ಪ ಗೌಡ್ರದ್ದು. ಬಹುಶಃ ಅವರು ಸಮಾಜಮುಖಿಯಾಗಿ, ಸಮಾಜ ಸೇವಕಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದಂಥವರು. ರಾಜಕೀಯವಾಗಿ ಗುರುತಿಸಿಕೊಂಡು ಜಿಲ್ಲಾ ಪಂಚಾಯತಿ ಕೂಡ ಸ್ಪರ್ಧೆ ಮಾಡಿದಂಥವರು. ಅನೇಕ ಸಮಾಜದಲ್ಲಿ ಅನೇಕ ಬಡವ ಬಲ್ಲಿದರಿಗೆ ಅನೇಕ ಅವರಿಂದ ಆಗುವಂತಹ ಒಂದು ಸಹಕಾರವನ್ನು ಕೂಡ ನೀಡಿದಂಥ ಒಂದು ವ್ಯಕ್ತಿತ್ವ. ಅಂಥ ಒಂದು ನಳಿನ್ ಲೋಕಪ್ಪ ಗೌಡ್ರವರು ಇವತ್ತು ಅನಾರೋಗ್ಯದಿಂದ ಒಂದು ದೇವರ ಆ ಒಂದು ಪಾದವನ್ನು ಸೇರಿದ್ದಾರೆ. ಬಹುಶಃ ಅವರ ಆತ್ಮಕ್ಕೆ ಶಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರ ಅಗಲುವಿಕೆ ಒಂದು ಶಕ್ತಿಯನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಿನ ಗೌಡರಯಾನೆ ಒಕ್ಕಲಿಗರ ಸಂಘ ಸುಮಾರು 50 ವರ್ಷಗಳ ಹಿರಿತನವುಳ್ಳದ್ದು. ನಾವು ನಮ್ಮದ ಒಕ್ಕಲಿಗರದೇ ಆದ ಒಂದು ಸಭಾಭವನವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಅಮ್ಮ ನಳಿನಿ ಹಾಗೂ ಲೋಕಪ್ಪಣ್ಣ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತಿದವರು. ತಮ್ಮದೇ ಆದಂತಹ ವಿಶೇಷವಾದ ಧನ ಸಹಾಯವನ್ನು ಕೊಟ್ಟು ಅವರ ಹಿರಿಯರ ಅತ್ತೆ ಮಾವನ ಹೆಸರಿನಲ್ಲಿ ವಧುವಿಗೆ ಪ್ರತ್ಯೇಕವಾದಂಥ ಒಂದು ಅಲಂಕಾರಿಕ ಕೊಠಡಿಯನ್ನು ದಾನ ಮಾಡಿದವರು. ಹಾಗಿರುವಾಗ ನಮ್ಮ ವಿಟ್ಲದ ಅಕ್ಷಯ ಸಭಾಭವನ ಅವರ ಹೆಸರಿನಲ್ಲಿ ಸದಾ ಸ್ಮರಣೀಯ. ನಾವೆಲ್ಲ ಇಂತಹ ಸ್ಮರಣೀಯರನ್ನು ಪ್ರತಿ ಕಾರ್ಯಕ್ರಮದಲ್ಲಿಯೂ ಅವರನ್ನು ಅಲ್ಲಿ ಕಾಣುತ್ತೇವೆ. ಅವರ ಹೆಸರನ್ನು ಮತ್ತೆ ಮತ್ತೆ ನೆನಪಿಸುತ್ತೇವೆ. ಅವರಿಗೆ ನಮ್ಮ ಇಡೀ ಸಂಘದ ಪರವಾಗಿ ನಾವು ಹೃತ್ಪೂರ್ವಕವಾದಂತಹ ಒಂದು ಗೌರವ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶ್ರದ್ಧೆ ಮತ್ತು ಆ ಒಂದು ಆತ್ಮೀಯತೆಗೆ ಹೆಸರಾದವರು ಶ್ರೀಮತಿ ನಳಿನಿ ಲೋಕಪ್ಪ ಗೌಡ. ಭಾಳಷ್ಟು ವರ್ಷದಿಂದ ಅವರ ಒಡನಾಟದಲ್ಲಿದ್ದವ ನಾನು ರಾಜಕೀಯದಲ್ಲಿರಬೇಕಿದ್ರೆ ಬಹುಶಃ ಅವರು ಕಾಂಗ್ರೆಸ್ಸಲ್ಲಿದ್ದರು. ಆದರೆ ನಾನು BJP ಅವರು ಕಾಂಗ್ರೆಸ್ ಎನ್ನುವಂಥ ಮನೋಭಾವನೆ ಇಲ್ಲದೆ ಅವರು ನಮ್ಮೊಟ್ಟಿಗೆ ಒಳ್ಳೆಯ ಒಡನಾಟದಿಂದ ಇದ್ದು ಆ ಒಂದು ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಂದು ಮಾತೃ ಹೃದಯದ ತಾಯಿ ನಳಿನಿ ಲೋಕಪ್ಪ ಅವರು. ಒಬ್ಬ ದಾನಿಯಾಗಿ, ಸಮಾಜ ಸೇವಕಿಯಾಗಿ, ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಬ್ಬ ದಿಟ್ಟ ಮಹಿಳೆ. ಬಹುಶಃ ಅವರೊಬ್ಬರು ಸ್ವಾಭಿಮಾನಿ ಮಹಿಳೆಯರಿಗೆ ಒಂದು ಆದರ್ಶಪ್ರಾಯರಂಥ ನಳಿನಿ ಲೋಕಪ್ಪ ಗೌಡರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ ಅವರ ಆದರ್ಶಗಳನ್ನು ಈ ಸಮಾಜ ಮೈಗೂಡಿಸಿಕೊಂಡು ಸಮಾಜದ ನಮ್ಮೆಲ್ಲ ಬಂಧುಗಳು ಮುನ್ನಡೆಯುವಂಥ ಕೆಲಸ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ನುಡಿನಮನವನ್ನು ಸಲ್ಲಿಸ್ತಾ ಇವತ್ತು ಅವರ ಕುಟುಂಬಸ್ಥರು ಲೋಕಪ್ಪ ಗೌಡ್ರು ಇರ್ಬೋದು, ಅವರ ಮಕ್ಕಳು ಇರ್ಬೋದು, ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಆ ಮಾಲಿಂಗೇಶ್ವರ ದೇವರು ಮತ್ತು ಮೃತ್ಯುಂಜಯೇಶ್ವರ ದೇವರು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.